ನಕ್ಷತ್ರ ಸಾಯಂಕಾಲ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವುದಂತೆ ಈಗ ಎಲ್ಲ ನಮ್ಮ ಊರಿನ ಮಹಾಜನರು ಸೇರಿಕೊಂಡು ಆ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಭಕ್ತ ಮಹಾಜನರು ಸೇರಿಕೊಂಡು ಆ ಶಾರದಾ ಮಾತೆಯ ದಿವ್ಯ ಸನ್ನಿಧಾನದಲ್ಲಿ ಫಲ ಇಟ್ಕೊಂಡು ಪ್ರಾರ್ಥನೆ ಮಾಡುವುದಂದರೆ ಇವತ್ತು ಮೂಲ ನಕ್ಷತ್ರದಲ್ಲಿ ಆ ಸಾಯಂಕಾಲದಲ್ಲಿ ಶುಭ ಮುಹೂರ್ತ ಶಾರದಾ ಪ್ರತಿಷ್ಠಾಪನೆ ಮಾಡಿ ನಾಳೆ ಸರಸ್ವತಿ ಹವನ ಹಾಗೆ ನಾಲ್ಕು ದಿನ ಪರ್ಯಂತ ಶ್ರವಣ ನಕ್ಷತ್ರ ಪರ್ಯಂತ ಶಾರದಾ ಮಾತೆಯ ಎಲ್ಲ ಮಹೋತ್ಸವವನ್ನು ನಾವೆಲ್ಲರೂ ಸೇರಿ ಭಕ್ತಿಯಿಂದ ಶ್ರದ್ಧೆಯನ್ನು ಮಾಡುತ್ತೇವೆ. ಮಾಡುವಂತಹ ಸೇವೆಯಿಂದ ಶಾರದಾ ಮಾತೆಯ ಸಂತುಷ್ಟರಾಗಬೇಕು. ಆ ಶಾರದಾ ಮಾತೆಯ ಒಂದು ಸೇವೆ ಮಾಡಲು ಯಾವ ಒಂದು ಕಲ್ಪೋಕ್ತ ಫಲವುಂಟು ಅದನ್ನೆಲ್ಲ ನಮ್ಮ ಸಮಾಜಕ್ಕೆ ಕೊಡಬೇಕು. ಹಾಗೆ ನಮ್ಮ ಹಿಂದೂ ಸಮಾಜದಲ್ಲಿ ಎಲ್ಲರಿಗೂ ಐಕ್ಯಮತ್ಯ ಪರಸ್ಪರ ಪ್ರೀತಿ ವಾತ್ಸಲ್ಯ ಎಲ್ಲ ವೃದ್ಧಿ ಆಗಬೇಕು. ಯಾರೆಲ್ಲ ಈ ಕಾರ್ಯದಲ್ಲಿ ಭಾಗಿಯಾಗಿ ತನು ಮನ ಧನಗಳಿಂದ ಆ ಮಾತೆಯ ಸೇವೆ ಮಾಡ್ತಾರೋ ಅವರವರ ಇಷ್ಟಾರ್ಥವನ್ನು ಆ ಶಾರದಾ ಮಾತೆ ನಡೆಸಿಕೊಡ್ಬೇಕು. ಹಾಗೆ ನಾವು ಯಾವಾಗಲೂ ಪ್ರಾರ್ಥನೆ ಲೋಕ ಸಮಸ್ತ ಸುಖಿನೋ ಭವತು, ಇಡೀ ಲೋಕವು ಸುಖ ಸಮೃದ್ಧಿಯಿಂದ ನಡಿಬೇಕು ಎಂಬ ವಿಶೇಷವಾದ ಪ್ರಾರ್ಥನೆಯನ್ನು ಹಾಗೆ ನಮ್ಮ ದೇಶಕ್ಕೆ ಬರುವಂಥ ಎಲ್ಲ ಯಾವುದೊಂದು ಆತಂಕ ಉಂಟು ಅದನ್ನೆಲ್ಲ ನಿವಾರಣೆ ಮಾಡಿ ದೇಶವನ್ನು ಕ್ಷೋಭರಹಿತ ಅಂತ ಈ ದೇಶಕ್ಕೆ ಯಾವುದೇ ಒಂದು ಕ್ಷೋಭಗಳಾಗಿ ನಮ್ಮ ದೇಶವು ವೃದ್ಧಿಯಾಗಬೇಕು. ನಮಗೆ ಬೇಕಾದ ಇಷ್ಟಾರ್ಥವನ್ನು ಆ ಶಾರದೆ ನಡೆಸಿಕೊಟ್ಟಿದ್ದಾಳೆ ಎಂಬ ಕೀರ್ತಿಯನ್ನು ಆ ಶಾರದಾ ಮಾತೆ ತೆಗೆದುಕೊಳ್ಬೇಕು. ಹಾಗೆ ಇವತ್ತಿನಿಂದ ಆಗುವ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ವಿಶೇಷವಾಗಿ ಆ ದೇವರ ಸಾನ್ನಿಧ್ಯಕ್ಕಾಗಿ ಭಜನಾ ಕಾರ್ಯಕ್ರಮ ಅನ್ನ ಸಂಕಲ್ಪನೆ ಆ ಶಾರದಾ ಮಾತೆಯ ಸೇವೆ ಮಾಡುವ ಭಾಗ್ಯ ನಮಗೆ ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ದೇವರ ಎದುರಿಗೆ ಒಂದು ಪ್ರದಕ್ಷಿಣೆ प्रतिष्ठापन ब्रह्म विष्णु महेश्वरादयः यज्ञ सामा सर्वांचंदांसि नमस्कारुं ओम ब्रह्म नेत्रत्रयाय वंशत रहस्त्राणोदन भिक्षुं कुडं पद्मवाना विप्राणास कपालतिरतापिन वक्षराज्ञा देवी बालात्मना बहुत सुखते प्राणशक्ति पराधः ओम आम ह्रीं क्रों हम यं रं नं शम अस्मिन् दिव्ये शारदाम्बिकाय प्राणाय प्राणाय प्राणाः पुनः ओम आम ह्रीं क्रों हम यं रं नं शम सम अस्मिन् दिव्ये दिवः जीवस्थिताः पुनः ओम आम ह्रीं क्रों हम यं रं नं शम सम हम लं क्षम सोहम अंसः अस्मिन् दिव्ये शारदाम्बिकाय सर्वे ज्ञानी
सर्वकार्येषु सर्वदा ಪಾಪದಲ್ಲಮ್ಮ ಅಲ್ಲಿಗೆ ಏರ್ಲೈತಿ ಅಪ್ಪ ಮೇಲೈತಿ ಅಂಚ ನಮ್ಮೆಲ್ಲ ಯಾರು ಮೇಲೈತಿನಿ ಚೂರು ಮಾಪ್ ಮಾಡ್ಕೊಡಿರಿ ಇರೇ ಬದವೇದ ಬಂದ್ವತ್ತಮ್ಮ ಅಯ್ಯ ಮತ್ತೆ ಸರಿ ಅಂದು ಒಂಜಿ ಪೊಣ್ಣನ ಅತ್ಯಾಚಾರ ಮಾಡ್ತೀರಿ ಮೈಕಿಂಗ್ ಸ್ಟ್ರೈಕ್ ಮಾಡ್ತಾ ಆದಾಡಿದ್ರೆ ಪಾರ್ಟಿ ಏರ್ ಮಾಡೋದಾಣೆ ಇಲ್ಲಿ ಮಾನ ಪೋಯ್ನಿ ಒಂಜಿ ಪೊಣ್ಣನತ್ತ ಹೇಗೆ ಒಂಜಿ ಪೊಣ್ಣಗಾಲ ಇರ್ತದೆ ಈಗ ಭಾರತದಲ್ಲಿ ಅತ್ಯಾಚಾರ ಮಾಡ್ತಾರೆ ನಂಡ ಈ ಮಂಡಲ ಕುಮಾರ ಒಕ್ಕ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೂರ ಬದಲಾಗ್ಬಿಡು ರೇ ಅಮ್ಮ ಉಂಟದೆ
ಒಂದು ಕಾಲೇಜ್ ಕೂಡ ಗುಡ್ ಮಾರ್ನಿಂಗ್ ಬಂದು ಹೇಳಾಕಿಲ್ಲ ಗುಡ್ ಮಾರ್ನಿಂಗ್ ಜಗಣ್ಣ. ಜಗ್ಗು ಅಲ್ಲೇ ಬರ್ತಿತ್ತು ನಾನು ಖಾಲಿ ಜಗ್ಗು ಯಾವುದು ಏನ ಇರೋ ಅಕ್ಕರೆ ಅದ ಎಂತ ಶಾಲಕ ಸೆಟ್ಟಾರ ಓ ಶಾಲಕ ಸೆಟ್ಟಾರ ಸೆಟ್ ಆಪುಣಿ ಓಡ ಸೆಟ್ ಆಪುಣಿ ಓಲೋ ಮೆಮೊರಿ ಕಾರ್ಡ್ ಹ್ಯಾಂಗ್ ಆಪುಣ ಈಗ ಅಂತ ನೋಡು ಬೇರೆ ರಗಾಗಿ ಕುಕ್ರಾಣೆ ಸಲಿಗೆ ಉಸಲಗ ಅರೆ ಬಚ್ಚು ಏನಿದೆಲ್ಲ ಬಚ್ಚು ನಾನು ಕಾಲೇಜ್ ಹೋದ ಪ್ರಾಜೆಕ್ಟ್ ವರ್ಕ್ ಮುಗಿತು ಬರ್ತಾವಾ ಅಕ್ಕ ಬೇಜಾರು ಮನ್ಕೋಚು ಬಚ್ಚು ಹಾ ಆಯ್ ಬೇಜಾರು ಮಾಡ್ತಾರೆ ಕುಲ್ಲೇನ ಈಲಕ್ಕೊಂದು ಕಾಲೇಜ್ ಬಾರಾಣಿ ಪಪ್ಪ ಬೇರೆ ಬಾರಾಣಿ ಆಯ್ ಒರಿ ಭೂತೋದಲಗೆ ಇಲ್ಲೋದಲ್ಲ ಇಟ್ಬಿಡಿ ಯಾನ ಹೋದ ಆಡ ಸುಖ ದುಃಖ ಬಾರ್ದಂತ ಆಯನ ಸಮಾಧಾನ ಮಾಡ್ಬಿಡಿ ಯಾನ್ ಇತ್ತು ಆಯ್ ಈ ತಲ್ಲೊಲ್ಲಿ ಅಂದು ಜಗಣ್ಣ ಖರ್ಚು ಸೈನಿಡ್ ಎಂಕೆಗೆ ಮಸ್ತ್ ಬೇಜಾರು ಅಂಡ್ ಆಯ್ತು ಬೇಜಾರು ಅప్పుడు ಬಂದು ಯಾನ ಮನೆ ಪದ ಕುಡಿಗಡೆ ಪಪ್ಪನ ನೆಂಚರಿ ಎನ್ನ ಪಪ್ಪಗೆ ನನ್ನ ಎಡ್ಡೆ ಡಾಕ್ಟರ್ ಬಂದ್ಕೊಡು ಬಂತಿನ ಕಣ್ಣ ಅನ್ನ ಕಣ್ಣ ನಿಜ ಮಲ್ಕೊಡೋದು ಎಲ್ಲ ಮಠ ಹಂಚಿಕಿಪ್ಪನಾಗ ಪಚ್ಚು ಕುರ್ಪಿನ ಮೋಕೆಗಲ್ಲ ಕಮ್ಮಿ ಮಲ್ಪಿಜಾತೆ ನಿಜ ವಿಷಯ ಇಲ್ಲ ನಿನ್ನ ಬೊಪ್ಪಲ ಹಚ್ಚು ಕೊರ್ಪುರ ಮೋಕಿನ ಏಪಲ ಕಮ್ಮಿ ಮಾಡ್ತಿದ್ದಾರೆ ಬೊಪ್ಪನ ಆಸೆದಲ್ಲಿ ಕೊನಿ ಈ ಮಲ್ಲ ಡಾಕ್ಟರ್ ಅವಳ ಅಂಶ ಈ ಡಾಕ್ಟರ್ ಅದು ಸುಲೂಕು ಮಲ್ಕೊಡ ಇಲ್ಲ ಬೇಲೆ ಆಯನ ಕಣ್ಣೆ ಸರಿ ಮಲ್ಕೊಳೋದು ನಮ್ಮ ಲೆಕ್ಕನೇ ಆಗೋದು ಪಚ್ಚು ಮಾತಿರ್ಲೆಕ್ಕಲ್ಲ ಅವಳು ಎಡ್ಡೆ ಪಪ್ಪ ಏಪಲ ಪನ ತಿಪ್ಪೇರು ಎಡ್ಡೆ ಕಲ್ಕೊಡು ಕಲ್ತು ಒಂಜಿ ಕಾಂತ್ರೆ ಕಿಸೆಟ್ ಡಿಸೈನ್ ಹೋಗಿದ್ದೆ ಅಪ್ಪನೇ ಕಷ್ಟ ಕಟ್ಟಿದ್ರೆ ಅಕ್ಕ ಸೂರ್ಯನ ಬೇಕು ಬರಪ್ಪದಾಗಲ್ಲ ಕಣ್ಣು ತೆಂಗದಿತ್ತಲ್ಲ ಇದಕ್ಕೂನಾಗ ನಾನು ಫೈನಾನ್ಸ್ನ ಚೀಟ್ ಇಲ್ಲ ಯಾಕಂದ್ರೆ ಕಿಶೋರಣ್ಣ ಕೊನ್ನ ಪ್ರಸಾದ ಹೋಗಿ ಇರಟ್ಟಾಗೆ ಬೇರೆ ಗೊತ್ತಾಗೆ ಎಮ್ಮೆದ ಕಣ್ಣ ಒಬ್ಬ ಅಕ್ಕಗೆ ಕಾಸು ದಿಕ್ಕಿದಿಂದ ಬೇಜಾರಾಡಲ್ಲದೆ ಕರೀತದೆ ಇದು ಪಾತ್ರ ಇಲ್ಲ ಇಂಚಿ ಬಲ ಒಂಚೂರು ನಿನ್ನ ಪಾತೇರೇನು ನಾನೊಂದು ಮರಲೇರೆ ಪಾತೇರೇರಾದ ಇನ್ನು ನಮ್ಮ ಇಲ್ಲತ್ತ ನೀ ಕಾತ ಅಂದಾಜಾಗುದ ನಿನ್ನ ಪಾತ್ರೆ ಎಲ್ಲ ಬೇರೆ ಗೊತ್ತು ಇದು ಎಲ್ಲ ಸರಿ ಕೊಡ ಏಪಲ್ಲ ನೀನು ಮರಲೇರಕ ಪಾತೇರೆಲ್ಲ ಬಲ್ಲ ಅವು ಸಮ ಅಂದಾಜ ಇಡೆ ಬಲ ಯಾರು ಬಂದ್ಕೊಳ್ಳೇನು ಸಮ ಕೇಳು ಇಂದು ನಮ್ಮ ದನಿನ ಇಲ್ಲ ಯಾಕಂದ್ರೆ ದನಿಗೆ ಬತ್ತೊಂದು ಬರ್ತದ ಅವು ಹೊಲ್ತು ಬತ್ತೊಂದು ಬರ್ತೀನಿ ಓ ಅವ್ವತ ಹಾ. ಈರ್ ಬರಣಿ ಕಾರ್ದ ಬಿರೋಕುಲೊಂದು ಪರೊಂದಿದ್ದರ ಐನಿ ಯಾನು ತುವೇತ ಅವು ಜ್ಯೂಸತ ಅಂತತ್ತ ಅವು ಎಕ್ಕ ಆತತ್ತ ಅವ ಆಪದತ ದಾಯದತ್ತ ಕಾರ್ ಕೋಟತ ಸಂಕಲ್ಪದಿಂದ ಸಿದ್ಧಿ ಮಹಾಪೂಜೆಗಿಂತ ಮೊದಲು ನಿಮಿಷಗಳ ಕಾಲ ಒಂದು ಮಾಹಿತಿ ಶಿಬಿರ ನಡೆಯುತ್ತಿದೆ. ತದನಂತರ ಏನೊಂದು ಒಂದು 10 ನಿಮಿಷದ ಒಂದು ನಿಗ್ಲೆ ಮಾಹಿತಿ ಕಾರ್ಯಕ್ರಮ ಕೊರೊಂದುಲ್ಲ ಅವು ಬಾರಿ ಇಂಪಾರ್ಟೆಂಟ್ ಆಯ್ನ ಮುಖ್ಯವಾದ ಮಾಹಿತಿ ಕಾರ್ಯಕ್ರಮ ಐನ ಮಾತನಿಗೆ ಗಮನ ತಿಳಿದು ಕೇಂದ್ರಕ್ಕೆ ಸಹಕರಿಸೋದು ಬಂದು ವಿನಂತಿ.
ನಿಮಗೆ ಸಲ್ಲಿಸುತ್ತೇವೆ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಗ್ರಣಿಗಳ ವೀರನು. ह्रीं 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 चापतुष्टे हिमरुचि मुकुटे वल्लकी व्यग्रहस्ते. मातर् मातर् नमस्ते दह दह जडता देहि बुद्धिं प्रशान्ता. विद्ये वेदान्त विद्ये परिणत पठिते. मोक्षदे मुक्तिमार्गे मार्गातीत स्वरूपे भव मम वरदा शारदे शुक्रहारे. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಕಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ. ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆ ಅಮ್ಮ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಕಣ ಕಣದೆ ಶಾರದೆ ಕಲಿತಿಗಳು ಕಾಣದೆ. ವನವನದಲ್ಲೂ ಕುಹು ಕುಹುಗಾನ ಚರಿ ಚರಿಯಲ್ಲೂ ಚುಳು ಚುಳು ಧ್ಯಾನ. ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು. ಕಣ ಕಣದೆ ಶಾರದೆ ಕಲಿತಿಹಳು ಕಾಣದೆ.
ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲಿ ಚರಮಗಳು ಪ್ರತಿಯದೆಯಾಳ ದೊರೊಳೆಯ ತಾಳ ಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಯಾವ ಭಾವದಿ ಯಾವ ರಾಗದಿ ಹಾಡಿ ಪಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಶರಣಾಗತ ವರದೆ ವರದೇವಿ ಕರುಣ ಸದಯೇ ಸುರವರ ಪೂಜಿತೆ ಕರವೀರ ಪುರಾನಿಲಯೇ ಶರಣಾಗತ ವರದೆ ವರದೇವಿ ಕರುಣ ಸದಯೇ ಸುರವರ ಪೂಜಿತೆ ಕರವೀರ ಪುರಾನಿಲಯೇ ದುರಿತ ನಿವಾರಿಣಿ ಭವಭಯಹಾರಿಣಿ ದುರಿತ ನಿವಾರಿಣಿ ಭವಭಯಹಾರಿಣಿ ಮಂಗಳದಾಯಿನಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ನಾಲಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನವ ಪಾಡಲು ಪನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದಾ ಪಾಣಿ ಪರಮಗುಣ ಸುಗುಣಿ ಪನ್ನಗ ಪಣಿವೇಣಿ ಪದ್ಮಾಸಿನಿ ಹರಿರಾಣಿ ಪದ್ಮಗದಾ ಪಾಣಿ ಪರಮಗುಣ ಸುಗುಣಿ ಇಂದಿರ ನಯನೆ ಚಂದಿರ ವದನೆ ಇಂದಿರ ನಯನೆ ಚಂದಿರ ವದನೆ ಅನುಪಮ ಸುಂದರಿ ನಾರಾಯಣಿ ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು ಅವದಲೆಯಲಿ ಶಾರದೆ ಗಾನ ರಾಗ ಹೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನಿನ್ನ ಕಣ್ಗಳ ಬಿಸಿಯ ನಗುವ ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ
ಚಪ್ಪಾಳೆ ಕೊಡ್ಬೋದಾ? ಜೋರಾಗಿ. ಥ್ಯಾಂಕ್ ಯು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಿಂದು. ಆರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ದೀನಿ. ಹಾಡು ಅಂದ್ರೆ ನಾನು ಹಾಡ್ತೀನಿ. ನೋಡ್ತೀಯಾ? ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಗಗನ ಗನ ಗುಡುಗು ದಿನ ಮಳೆ ಮಳೆ ಜನನ, ಆ ಜನನ ದಿನ ಧರಣಿ ಜನ ಹಸು ದಿನ ಜನನ. ಮಲೆನಾಡಿನ ಮಳೆ ಹಾಡಿನ ಸುಮಾತಿನ ಹೊಸತನ ಸವಿದಿನ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಮಳೆ ಹಾಡಿನ ಕೋನಲ್ಲಿ ನುಕ್ಕೇನು ರಾನು ನಿಗ್ಗ ಇದು ಬರಿಯಕ್ ಬರ್ದೆ ಬಾಯ್ ಬಿಡುವವನು ಪೆಪ್ ನನ್ ಮಗ. ನಾನು ಕೋ ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ, ನಾನು ಕೋಳಿಗೆ ರಂಗ. ಬಾರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡತಿ ತಮ್ಮನ ದಡ್ಡ ಚಿಕ್ಕ ಮಗ. ಬಾರಳ್ಳಿ ಬೋರಣ್ಣವ್ರ ಅಣ್ಣನ ಹೆಂಡತಿ ತಮ್ಮನ ದಡ್ಡ ಚಿಕ್ಕ ಮಗ. ನಾನು ಎಲ್ಲರೂ ಈ ಮಗುವಿಗೊಮ್ಮೆ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನಿನ್ನೊಂದಿಗೆ ಈ ಜೀವನ.
ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ನೀನು ದೂರ ನಾನು ದೂರ ಆದರೂ ಇಲ್ಲಿ ಈ ಕ್ಷಣದಲ್ಲೇ ತಿರುಗುವ ಭುವಿಯಲ್ಲಿ ಇರಲಿ ನಾ ಎಲ್ಲೇ ಇರುವೆ ನಿನ್ನಲ್ಲೇ. ದೇಹ ಬಡಿತ ಹೃದಯ ತುಂಬಿ ಉಸಿರಾಡುವಾಗ ವಿಪರೀತ ವೇಗ ಒಂಟಿತನಕ್ಕೆ ನೀನೆ ತಾನೆ ಸರಿಯಾದ ಪರಿಹಾರ ಉಕ್ಕಿ ಬರುವ ಕರೆಗೆ ನಿನ್ನ ನೆರಳೆ ಉತ್ತರ. ಯಾವ ದೃಷ್ಟಿ ತಾಕದಂತೆ ನಿನ್ನ ಕಣ್ಣೇ ನನ್ನ ಕಾವಲು. ನೀನಾದೇನಾ ನಿನ್ನೊಂದಿಗೆ ಜೀವನ. ನೀನಾದೇನಾ ನಿನ್ನೊಂದಿಗೆ ಜೀವನ. ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ. ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನು ನಿನಗರ್ಪಣೆ. बेहद हंसी ऐसे बुरे हम भी नहीं माना हो तुम. बेहद हंसी ऐसे बुरे हम भी नहीं. देखो कभी तो प्यार से डरते हो क्यों इकरार से माना हो तुम. बेहद हंसी ऐसे बुरे हम भी नहीं. खुलता नहीं कुछ दिल रुबा तुम हमसे खुश हो या हो खफा. तेरी ची नजर टीकी अदा लगते हो क्यों बेजार से. देखो कभी तो प्यार से डरते हो क्यों इकरार से. माना हो तुम बेहद हंसी ऐसे बुरे हम भी नहीं.
ಡ್ಯಾನ್ಸ್ ಮಾಡ್ತೀರಾ? ಗಡಂಗಿ ರಕ್ಕಮ್ಮ నా కోలి సొండ పాటలి ಗಡಂಗಿ ರಕ್ಕಮ್ಮ నా బంద పుల్ల కాటలి రాజంతా ఉంటే బరువాగా అడ్డ సరుకు చారు బిందు అంటే సరివాగా రా రా రక్కమ్మ రా రా రక్కమ్మ ఉడి ఎక్క సక్క ఎక్క సక్క ఎక్క సక్క ಸಿಂಗರಿ ಪೊಣ್ಣೆ ಮಸ್ಕಿರಿ ಮಲ್ಪಡ ಪರ್ನಾನ ಅತ್ತಿಗೆಯನು ತಿಕ್ಲಯ್ಯಲ್ಲೇ ಪರ್ನಾನ ಅತ್ತಿಗೆಯನು ತಿಕ್ಲಯ್ಯಲ್ಲೇ ವಿಭೀಷಣಿ ಬೆಲ್ಲಡ ಅರ್ಜುನೆ ಕಾಣುಡು ಕರ್ಣಿನಿ ಲೋಗುಡು ಯಮಲ್ಲೇ ಧೈರ್ಯುಡು ರಾವಣೆ ಧರ್ಮುಡು ವಿಭೀಷಣಿ ಬೆಲ್ಲಡ ಅರ್ಜುನೆ ಕಾಣುಡು ಕರ್ಣಿನಿ ಲೋಗುಡು ಯಮಲ್ಲೇ ಸಿಂಗರಿ ಪೊಣ್ಣೆ ಮಸ್ಕಿರಿ ಮಲ್ಪಡ ಪಾರ್ನಾನ ಅತ್ತಿಗೆಯನು ತಿಕ್ಲಯ್ಯಲ್ಲೇ ಪಾರ್ನಾನ ಅತ್ತಿಗೆಯನು ತಿಕ್ಲಯ್ಯಲ್ಲೇ ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತಗದೋಡಂಗ ತಕ್ಕುತ್ತ ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತಗದೋಡಂಗ ತಕ್ಕುತ್ತ ತಾಂ 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 ಗಿಡದಗ ತತ್ತೋಡಂಗ ತಕ್ಕುತ್ತ
तत्तोडंग तकुत्ताते मूषिक वाहन मोदक हस्त चामर कर्णा
ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಗನ್ಯಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೋರೆ ಕಪ್ಪಿನ ಭಾವ ಮೊರದ ಗಲದ ಕಿವಿ ಕೋರೆದಾಡೆಯ ನಾರಮ್ಮ. ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಮೂರು ಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಗನ್ಯಾರಮ್ಮ. ಉಟ್ಟದಟ್ಟಿಯು ಹಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ಉಟ್ಟದಟ್ಟಿಯು ಹಿಡಿದುಟ್ಟ ಚಲಣದ ದಿಟ್ಟತ ನಿವನಾರಮ್ಮ. ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಪಟ್ಟದ ರಾಣಿ ಪಾರ್ವತಿಯ ಕುಮಾರನು ಕೊಟ್ಟೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಡಗಿಗನ್ಯಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗ ನಿವನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಭಾಷಿಗ ನಿವನಾರಮ್ಮ. ಲೇಸಾಗಿ ಜನರ ಸಲಹುವಕ್ಕಾಗಿ ನೆಲೆಯಾದಿ
ಹುಡುಗಿಯರು ಹಳೆಯಂಗಡಿ ಜವನೇರು ಕಂಡ ಇಡಿ ಅಡತೇರು ಪಾಣೇರದ ಪೂವಣ್ಣೆ ಪುಣಿ ಕಟ್ಟದು ಕೊರಿಯೇರು ಮಾಣಿದ ಮಾಯಿಲಣ್ಣೆ ಪುಣಿ ಮೆತ್ತದು ಕೊರಿಯೇರು ಬಾರ್ತೂರ್ದ ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯಪಣ್ಣೆ ಮುರುಗುತ್ತ ತೊಂದಿತ್ತೇರು ಸೀತಕ್ಕ ಸೂಡಾದ ಸೆಸಮಕ್ಕ ಸಂಪಾದ್ಯದ ಸರಸಕ್ಕ ಸಂಪ್ಯೋದ ಸುಶೀಲಕ್ಕ ಮುಲ್ಕಿದ ಮಾಲಕ್ಕ ಕಿನಿಗೊಳಿದ ಕಮಲಕ್ಕ ಕಟ್ಪಡಿದ ಕಾಳ್ಯಕ್ಕ ಕಾರ್ಲಾದ ಕೂಸಕ್ಕ ಬೆಳ್ಮಂಡದ ಬಾಲಕ್ಕ ಬಸೂರ್ದ ಭವನಕ್ಕ ನಿಡ್ಲೇದ ನೀಲಕ್ಕ ಪಟ್ಲೇದ ಪಾಚಕ್ಕ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆರ್ಲಕ್ಕೆ ಈ ತುಂಬ್ಯರ ತೋಯಿ के दिल मेरा गोरियां चली चुरा के दिल मेरा गोरियां चली पूरा के निंदिया कहाँ तू चली पागल हुआ दीवाना हुआ पागल हुआ दीवाना हुआ कैसी ये दिल की लगी हाँ चुरा के दिल तेरा चली मैं चली मुझे क्या पता कहाँ मैं चली ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು ಮಾತಾಡಿದೆ ಇಂದು ನೀ ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವ ಜೊತೆಯಲಿ ಇರುವೆನು ಹೀಗೆ ಎಂದು
Halamati Habib Vandale Halamati Habibu Halamati Habib Vanda Halamati Habibu Halamati Habib Vandale Halamati Habibu Halamati Habibu Let's go on the bullet on the velo part kundam do it come on baby let's go on the bullet on the velo part kundam do it Ramna antune sinnado sinnado Ramanori gudikoche sinnado sinnade ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಹೋಳಿ ಹಿಡಿದು ನಾ ಬರುವಾಗ ಹಣ ಹೊಡಿತದೆ ನಿಂತ ಗಿಡಗ್ಯಾಗ ಹೋಳಿ ಹಿಡಿದು ನಾ ಬರುವಾಗ ಹಣ ಹೊಡಿತದೆ ನಿಂತ ಗಿಡಗ್ಯಾಗ ಮನಸಾತು ನಿನ್ನ ಮ್ಯಾಲ ನಿನ್ನ ಮ್ಯಾಲ ನನ್ನ ಮ್ಯಾಲ ಮೆತ್ತ ಮಡಿದಿ ನನ್ನದಾಗ ಮನದಾಗ ಮನದಾಗ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ನೀ ನಗತಿ ನೀ ನಗತಿ ನೀ ನಗತಿ ಗಿಚ್ಚಿ ಚೈನ ಕಾಲಾಗ ಹಾಗೊಂಡಿ ನಡೆವಾಗ ದೇವಲೋಕದಿಂದ ಕರೆದರಿಗೆ ಇಳಿದು ಬಂದಾಗ ಗಿಚ್ಚಿ ಚೈನ ಕಾಲಾಗ ಹಾಗೊಂಡಿ ನಡೆವಾಗ ದೇವಲೋಕದಿಂದ ಕರೆದರಿಗೆ ಹಿಡಿದು ಬಂದಾಗ ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ನನ್ನ ನೋಡಿ ನೀ ನಕ್ಕಾಗ ರೋಮಾಂಚನ ನನ್ನ ಮೈಯಾಗ ಮುತ್ತು ಕೊಡೋದು ಯಾವಾಗ ಯಾವಾಗ ಯಾವಾಗ
ಕೊಡ್ತಿರಿಯೇ ಮೆದುವಾಯೇ ಕಳ್ತಲು ನೀ ಮಾಡ್ತಿರಿಯೇ ಇದು ಅದುದಾನ வயசு போதுமா இன்னும் கொஞ்சம் வேணுமா இந்த வயசு போதுமா இன்னும் கொஞ்சம் வேணுமா ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತಿರೆ ತೇರಲಿ ಕುಳಿತಂತೆ ಅಮ್ಮ ಗುಮ್ಮ ಬಂತೆನಿಸಿ ಹೆದರಿ ನಿಂತಾಗ ನಿನ್ನ ಸೆರಗೆ ಕಾವಲು ಅಮ್ಮ ಕಾಣದ ದೇವರಿಗೆ ಕೈಯ ಮುಗಿಯೇ ನಿನಗೆ ನನ್ನ ಸಿರೆ ಆರತಿ ತಂದಾನಿ ನಾನೇ ತಾನೆ ನನ್ನಾನೋ ತಾನೇ ನಾನೇನು ಹೇ ನಂದಾನಿ ನಾನೇ ತಾನೆ ನನ್ನಾನೋ ತಾನೇ ನಾನೇನು ಮೀಟಿದ ನೆನಪೆಲ್ಲವೂ ಎದೆಗುಂಡಿ ಹಾಡಾಗಿದೆ ಎಂದೆಂದಕ್ಕೂ ನಾನಿನ್ನಲಿ ಬೆರೆವಂತ ಮನಸಾಗಿದೆ ಈ ಬಂಧನ ಬಹು ಜನ್ಮದ ಕಥೆಯನ್ನು ಮನ ಹೇಳಿದೆ ಈ ಬಂಧನ ಬಹು ಜನ್ಮದ ಕಥೆಯನ್ನು ಮನ ಹೇಳಿದೆ ಈ ಮೀಟಿದ ನೆನಪೆಲ್ಲವೂ ಎದೆಗುಂದಿ ಹಾಡಾಗಿದೆ चुरा के दिल मेरा गोरिया चली चुरा के दिल मेरा गोरिया चली पूरा के निंदिया कहाँ तू चली पागल हुआ दीवाना हुआ पागल हुआ दीवाना हुआ कैसी ये दिल की लगी
ಯಾಕೋ ವಯಸ್ಸಾಯ್ತು ಮದ್ದೆ ಆಗು ಅಂತಾರೆ, ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮೊಮ್ಮಗುನ ಕೇಳ್ತಾರೆ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯಲ್ಲಿ ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಲ್ಲೂ ಆಗಲ್ಲ. ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಲ್ಲೂ ಆಗಲ್ಲ. ಬೇಕು ಊರೊಂದು ಹೇಗಿರಬೇಕು, ಎಲ್ಲಿರಲಿ ನಮ್ಮ ಊರಲ್ಲಿ ನಮಗೆ ಯಾರ ಹಕ್ಕಿದೆ, ಬಾಳೆಲ್ಲ ಒಂದೇ. ಹೃದಯ ಕದಿಯುವ ಕಳ್ಳ ಅನ್ಯಾಯ ಉದಯುವ ಕೊಳ್ಳ, ಜೊತೆಯಾಗಿ ನಾವು ಬಂದರೆ ಒಂದಾಗಿ ನಾವು ನಿಂತರೆ ಎದುರಲ್ಲಿ ನಿಲ್ಲೋರು ಯಾರು, ತಡೆಯೋರು ಯಾರು ಇಲ್ಲ. ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಲ್ಲೂ ಆಗಲ್ಲ. पार गई मैं, सब कुछ तुझ पे हार गई मैं, खुद ही खुद की नहीं रही मैं ओ सजना। पर तू मुझ पे नजर करे ना, थोड़ी सी भी फिक्र करे ना, मन्नत कर करके थक गई मैं ओ सजना। लाखों का दिल तेरा, ये तेरा थंडर सा ठुमका, अब नखरा ना कर तू, बिजली बन के बे तू फ्लोर पे आ गिरे। मेरी रानी रानी मेरी रानी नाच नाच, मेरी रानी रानी मेरी रानी नाच नाच, मेरी रानी रानी मेरी रानी नाच नाच, मेरी रानी रानी नाच, मेरी रानी रानी मेरी रानी नाच नाच, मेरी रानी रानी मेरी रानी नाच नाच, मेरी रानी रानी मेरी रानी नाच नाच, मेरी रानी रानी। ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ, ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಹಾಗೆ ಇಲ್ಲ ಏನು ಇದರ ಸೂಚನೆ, ನೂರು ವಿಷಯ ಇದ್ದರೂ ನಿನ್ನ ಜೊತೆ ಯೋಚನೆ, ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ, ನಾನೇ ನಾನೇ ನಿನ್ನೊಂದಿಗೆ ಜೀವನ. ಮುಗಿದ ಸಿಂಗಾರಿ ಮುಂದುದೆ ವಯ್ಯಾರಿ, ಮುಗಿದ ಸಿಂಗಾರಿ ಮುಂದುದೆ ವಯ್ಯಾರಿ, ಯಾರ ಮುಗಿ ಗುಡ್ಲೆ ಮದ
ಮನದಿ ಬೋಪಲ ಓ ಮುನಿಯನ್ನ ಮೋನೆ ತೂದಾಯ ಗೋಪಲ ಬೋಕಿಲ ಸಿಂಗಾರಿ ದೇವಯ್ಯಾರಿ जहाज पुतरे दिन वोट मोपदे आज बूझी है जदीन दान सोदे ನಮ್ಮ ಪ್ರಭುಗಳೇನಾದರೂ ಸಾಮಾನ್ಯವೇ? ಅವರ ಕಾರ್ಯಗಳನ್ನು 10 ಜನರಿಂದ ಕೇಳಿ ಚರ್ಚಿಸಿ ಮಾಡುವುದಲ್ಲ, ತನ್ನದೇ ಆದಂತಹ 10 ತಲೆಗಳಿಂದ ಯೋಚಿಸಿ ಒಂದೊಂದು ಕಾರ್ಯಗಳನ್ನು ನಿಷ್ಠೆಯಿಂದ ಛಲದಿಂದ ಮಾಡ್ತಾ ಇದ್ದಾರೆ.
ಸಾಮಾನ್ಯರಂತೆ ಎನಿಸಿದಂತಹ ಈ ಸ್ವರ್ಣವಂತಿಯನ್ನಾಗಿ ಮಾಡಿದವನು ವಿಶ್ವಸು ಮಗನಾದಂತಹ ರಾಮೇಶ್ವರನವರೇ. ಅವನ ಮಂತ್ರಿಯಾಗಿ ನನ್ನ ಕರ್ತವ್ಯವು ಒಂದಿದೆ. ಯಾಕೆ ಗೊತ್ತೇ? ಹಲವಾರು ದಿನಗಳಿಂದ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಕೇವಲ ಹೆಣ್ಣಿಗಾಗಿ ನಡೆಯುವಂಥದ್ದು. ಯಾವ ರೀತಿಯಲ್ಲಿ ತಡೆದರೂ ಕೂಡ ಯುದ್ಧ ಮುಂದುವರಿತಲೇ ಇದೆ. ನಿನ್ನನ್ನೊಮ್ಮೆ ಅಪ್ಪಿಕೊಳ್ಳುತ್ತೇನೆ, ನಿನ್ನ ವ್ಯಕ್ತಿಯನ್ನಾಗಿ ಕಾಣಿಸುತ್ತೇನೆ. ಸಂತೋಷ. ದಾರಿಯ ತೋರೋ ದುರ್ಗಾಯನಲು ಆರುತ ಬರುವಲು ಭ್ರಮರಾಮಿ ಪಾರು ಮಾಡುವ ಕಲೆವಲಂತೆ ಪಾಪ ಕಲೆವಲಂತೆ ಪಾಪ ಕಲೆವಲಂತೆ ಪಾಪ ಕಲೆವಲಂತೆ ಡಿಡಿಕು 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 ಎಂದು ಹಾಡಾಡೆ ರಂಗ ಹಾಡಾಡೆ ಹಾಡಾಡೆ ರಂಗ ಹಾಡಾಡೆ ಜಲವು ಆಗಿ ಜಾನತನದಿ ಮರಳು ಮಾಡಿಕೊಂಡೆಯಲ್ಲು ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ. ಈಗ ಪ್ರಾರ್ಥನೆ ಪುಷ್ಪಲತಾ ಭಟ್ ಇವರಿಂದ. ಪೂರ್ಣೇ ವಿಶಾಲಾಕ್ಷಿ ರಕ್ಷ ಅಖಿಲ ಭುವನ ಸಾಕ್ಷಿ ಅನ್ನಪೂರ್ಣೆ ವಿಶಾಲಾಕ್ಷಿ ರಕ್ಷ ಅಖಿಲ ಭುವನ ಸಾಕ್ಷಿ ಕಟಾಕ್ಷಿ ಉನ್ನತ ಗರ್ತ ಧೀರ ವಿಹಾರಿಣಿ ಓಂಕಾರಿಣಿ ದುರಿತಾದಿ ನಿವಾರಿಣಿ ಓಂಕಾರಿಣಿ ದುರಿತಾದಿ ನಿವಾರಿಣಿ ಪಾಯಸಾನ पूरित माणिक्य पात्र हेम धारी विधृत करी कायजादि राक्षण निपुण तरे कांचन
ಸಮಯ ಭೂಷಣಾಂಬರದರೆ ಸೂರ್ಯಜಾಸನದಿ ಸೇವಿತ ಪರೆ ತುಂಬುರು ನಾರದಾದಿನುತವರೇ ತ್ರಯಾತೀತ ಮೋಕ್ಷ ಪ್ರದ ಚತುರೇ ತ್ರಿಪದ ಶೋಭಿತ ಗುರು ಗುಹ ಸಾಧನೆ ಅನ್ನಪೂರ್ಣೆ ವಿಶಾಲಾಕ್ಷಿ ಅನ್ನಪೂರ್ಣೆ ವಿಶಾಲಾಕ್ಷಿ ರಕ್ಷ ಅಖಿಲ ಭುವನ ಸಾಕ್ಷಿ ಸಾಕ್ಷಿ. ಈ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವರನ್ನು ಪ್ರಾರ್ಥಿಸ್ತಾ ಶಾರದಾ ಮಾತೆಯ ಪಾದಕಮಲಿಗೆ ವಂದಿಸ್ತಾ ಎಲ್ಲ ದೇವರನ್ನು ಪ್ರಾರ್ಥಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ಭಕ್ತಾಭಿಮಾನಿಗಳೇ, ಪತ್ರಿಕಾ ಮಾಧ್ಯಮದವರೇ, ಕಳೆದ 25 ವರ್ಷಗಳಿಂದ ಈ ಶಾರದೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಡೀತಾ ಬರುತ್ತಿತ್ತು. ಆದರೆ 26-27ನೇ ವರ್ಷದಲ್ಲಿ ಕೊರೋನಾದ ಒಂದು ಇಡೀ ನಮ್ಮ ದೇಶಕ್ಕೆ ಬಂದ ಮಹಾಮಾರಿಯಿಂದಾಗಿ ನಮ್ಮ ಕಾರ್ಯಕ್ರಮವನ್ನು ನಿರೀಕ್ಷೆಯಂತೆ ಮಾಡಲಿಕ್ಕೆ, ಸಂಭ್ರಮದಿಂದ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ದೇವರ ದಯೆಯಿಂದ ಆ ಶಾರದಾ ಮಾತೆಯ ವಿಗ್ರಹವನ್ನು ಪ್ರತಿ ವರ್ಷ ಮಾಡುವ ರೀತಿಯಲ್ಲಿ ಅದೇ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ದೇವರ ದಯೆಯಿಂದ ಇದು 28ನೇ ವರ್ಷಕ್ಕಾಗುವಾಗ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ರೀತಿಯಲ್ಲಿ ಮೊದಲಿನ ಹಿಂದಿನಂತೆ ಮಾಡಲಿಕ್ಕೆ ಒಂದು ದೇವರು ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈಗಾಗಲೇ ಈ ಶಾರದೋತ್ಸವದ ಕಾರ್ಯಕ್ರಮದ ಪೂರ್ವಭಾವಿಯಾಗಿ 25ನೇ ತಾರೀಕಿಗೆ ಮೊನ್ನೆ ಆಟೋಟ ಸ್ಪರ್ಧೆಗಳ ಕಾರ್ಯಕ್ರಮ ಬಹಳ ಒಂದು ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೆದಿದೆ. ಅದರಲ್ಲಿ ಪುರುಷರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಎಲ್ಲ ರೀತಿಯ ಒಂದು ಕ್ರೀಡಾಭಿಮಾನಿಗಳಿಗೆ ಒಂದು ಅವಕಾಶವನ್ನು ಕೊಟ್ಟು ಆ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಯಶಸ್ವಿಯಾಗಿದೆ. ಅದೇ ರೀತಿಯಲ್ಲಿ 2ನೇ ತಾರೀಕಿಗೆ ಪ್ರತಿಷ್ಠಾಪನೆಗೊಂಡ ಕಾರ್ಯಕ್ರಮ ಈಗ 5ನೇ ತಾರೀಕಿಗೆ ವಿಸರ್ಜನೆ ಆಗಲಿಕ್ಕಿದೆ. ಅದರ ಮಧ್ಯದಲ್ಲಿ ಈಗಾಗಲೇ ಬೇರೆ ಬೇರೆ ಕಾರ್ಯಕ್ರಮ, 2 ನಾಟಕ, ಬೇರೆ ಮಕ್ಕಳಿಗೆ ಚಿತ್ರಕಲೆ ಬಿಡಿಸುವ ಸ್ಪರ್ಧೆ, ಬೇರೆ ಬೇರೆ ರೀತಿಯ ಸಂಗೀತ ಸ್ಪರ್ಧೆ, ಭಕ್ತಿಗೀತೆ, ಅದೇ ರೀತಿಯಲ್ಲಿ ಯಕ್ಷಗಾನ ತಾಳಮದ್ದಳೆ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈ ಒಂದು ಶಾರದೋತ್ಸವದ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಕಲೆಗಳಿಗೆ ಉತ್ತಮ ಪ್ರೋತ್ಸಾಹವನ್ನು ಕೊಟ್ಟು ಆ ಕಲಾಭಿಮಾನಿಗಳಿಗೆ ಗೌರವವನ್ನು ಕೊಟ್ಟು ಎಲ್ಲ ಪ್ರತಿಭೆಗೆ ಒಂದು ಉತ್ತಮ ವೇದಿಕೆಯನ್ನು ಈ ಶಾರದೋತ್ಸವದ ಸಮಿತಿಯಿಂದ ಕೊಡ್ತಾ ಬಂದಿದೆ. ಯಾಕೆಂತೇಳಿದರೆ ಎಲ್ಲರಿಗೆ ಒಂದು ಉತ್ತಮ ವೇದಿಕೆಯನ್ನು ಕೊಟ್ಟಾಗ ಅವರವರ ಅದರ ಪ್ರತಿಭೆಯನ್ನು ಬೆಳಗಲಿಕ್ಕೆ ಒಂದು ಅವಕಾಶ ಆಗ್ತಾ ಬರ್ತದೆ. ಅದೇ ರೀತಿಯಲ್ಲಿ ಉತ್ತಮ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅದಕ್ಕೆ ಸಹಾಯಧನವಾಗಿ ಬೇರೆ ಬೇರೆ ರೀತಿಯ ಸಹಾಯಾರ್ಥವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅಲ್ಲಿ ಎಲ್ಲ ರೀತಿಯ ಭಕ್ತಾಭಿಗಳ ಸಹಕಾರ ಸಿಗ್ತಾ ಇದೆ. ಈಗಾಗಲೇ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸಹಕಾರ ಸಿಕ್ಕಿದ ಕಾರಣ ಈ ಕಾರ್ಯಕ್ರಮ ಈ ರೀತಿಯಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಎಲ್ಲರಿಗೂ ಈ ಒಂದು ಶಾರದಾ ಮಾತೆ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹ ಇನ್ನು ಮುಂದುಗಳ ಭಕ್ತಾದಿಗಳ ಸಿಗಲಿ ಅಂತೇಳಿ ಪ್ರಾರ್ಥಿಸ್ತಾ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಒಂದು ವೇದಿಕೆಯಲ್ಲಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನಮಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಲು ಆಗಮಿಸಿದಂಥ ನಮ್ಮ ಮಹಾವೀರ ಜೈನ್ ಇಚ್ಚನಪಾಡಿ ಕನ್ನಡ ಉಪನ್ಯಾಸಕರು ಶ್ರೀ ಮಂಜುನಾಥರ ಕಾಲೇಜು ಉಜಿರೆ ಇವರನ್ನು ಫೋನ್ ಮುಖಾಂತರ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಈ ವೇದಿಕೆಯಲ್ಲಿ ಈಗ ನಮಗೆ ಧಾರ್ಮಿಕ ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಅವರನ್ನು ಈ 28ನೇ ವರ್ಷದ ಶಾರದೋತ್ಸವ ಸಮಿತಿಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಕೆ ವೆಂಕಟರಮಣ ಪ್ರಸಾದರು ಇವರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಒಪ್ಪಿಕೊಂಡು ಉಪಸ್ಥಿತರಿದ್ದಾರೆ. ಅವರಿಗೂ 78ನೇ ವರ್ಷ ಶಾರದೋತ್ಸವ ಸಮಿತಿ ಮತ್ತು ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಒಬ್ಬ ಮಹಾದಾನಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ತನ್ನನ್ನು ತೊಡಗಿಸಿಕೊಂಡವರು,
ನಮ್ಮ ಡಿ ಚಂದಪ್ಪ ಮೂಲ್ಯ ಕಮಾಂಡೆಂಟ್, BSF ನಿವೃತ್ತ ಉದ್ಯಮಿಗಳು, ಅಮೂಲ್ಯ ಗ್ಯಾಸ್ ಉಪ್ಪಿನಂಗಡಿ ಇವರು ಈಗಾಗಲೇ ಅನೇಕ ಧಾರ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈಗಾಗಲೇ ಒಂದು ಭಗವದ್ಗೀತೆ ಎಲ್ಲರ ಮನೆಯಲ್ಲಿ ಕೂಡ ಇರಬೇಕು, ಅದನ್ನು ಪೂಜಿಸ್ತಾ ಬರಬೇಕು, ಅದನ್ನು ಅನುಕರಣೆ ಮಾಡಬೇಕು, ಅದರ ವಿಷಯವನ್ನು ತಿಳ್ಕೊಂಡು ನಾವು ಧರ್ಮದಲ್ಲಿ ಮುಂದೆ ಸಾಗ್ತಾ ಇರಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ಆ ಒಂದು ಮಹಾಕಾರ್ಯಕ್ಕೆ ಮನೆ ಮನೆಗೆ ಭಗವದ್ಗೀತೆ ಅಂತ ಹೇಳುವ ಒಂದು ಮಹಾಕಾರ್ಯಕ್ಕೆ ಇಳಿದ್ದಾರೆ. ಅವರು ಉದಾರ ದಾನಿಗಳು ಕೂಡ. ಅವರನ್ನು 22 ವರ್ಷ ಸಾರ್ವಜನಿಕ ಈ ಒಂದು ಶಾರದಾ ಉತ್ಸವಕ್ಕೂ ಮತ್ತು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಎಲ್ಲ ಸಾರ್ವಜನಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಕಾರ್ಯಗಳಿಗೂ ಪ್ರೋತ್ಸಾಹವನ್ನು ಮತ್ತು ಸಹಕಾರವನ್ನು ನೀಡುತ್ತಾ ಬಂದಿರುವಂಥವರು ಶ್ರೀ ಮೋಹನ್ ಚೌಧರಿ, ನಿರ್ದೇಶಕರು, ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್ ಮತ್ತು ರೆಡಿಮೇಡ್ ಸಂಸ್ಥೆ ಸಮೂಹ ಸಂಸ್ಥೆ. ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ. ಈ ಕಾರ್ಯಕ್ರಮ ಮಾತ್ರವಲ್ಲ, ಎಲ್ಲ ಸಾರ್ವಜನಿಕ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದವರು ಅಂಥವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಈ 28ನೇ ವರ್ಷದ ಸಾರ್ವಜನಿಕ ಶಾರದೋತ್ಸವ ಸಮಿತಿಯಿಂದ ಮತ್ತು ಎಲ್ಲರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಗೌರವಾಧ್ಯಕ್ಷರಾಗಿ ಉಮೇಶ್ ಚೆನ್ನಿಯವರು, ಅವರ ಬಗ್ಗೆ ಹೇಳುವುದಾದರೆ ಈ ಸಂಪೂರ್ಣ ಈ ಕಾರ್ಯಕ್ರಮ ಶಾರದೋತ್ಸವ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಅಧ್ಯಕ್ಷ ಕಾರ್ಯದರ್ಶಿ ಇದ್ದರೂ ಕೂಡ ಅವರೊಬ್ಬ ನಮಗೆ ಹಿರಿಯರಾಗಿ ಎಲ್ಲವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಒಂದು ಶಾರದಾ ಕಲಾಮಂಟಪವನ್ನು ಇದಕ್ಕೆ ಯಾವುದೇ ಒಂದು ಫಲಾಪೇಕ್ಷೆಯನ್ನು ನಿರೀಕ್ಷೆ ಮಾಡದೆ ಇಷ್ಟು ವರ್ಷದಿಂದ ಇದಕ್ಕೆ ಕೊಡ್ತಾ ಇದ್ದಾರೆ. ಅವರು ನಾವು ಈ ಕಾರ್ಯಕ್ರಮ ಮುಗಿಸಿ ಹೋದ ನಂತರ ಕೂಡ ಅವರು 1-2-3 ಗಂಟೆ ಇಲ್ಲಿ ನಿದ್ದೆ ಮಾಡದೆ ದುಡಿತಾ ಇರುವವರು. ಯಾವುದೇ ಒಂದು ಎಲ್ಲ ನಿಸ್ವಾರ್ಥ ಸೇವೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ರೀತಿಯಲ್ಲಿ ದುಡಿತಾ ಇರುವ ಮತ್ತು ಅವರು ಮತ್ತು ಅವರ ಮನೆಯವರು ಆ ಗೌರವಾಧ್ಯಕ್ಷರಾದ ಉಮೇಶ್ ಚೆನ್ನಿಯವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ನಮ್ಮ ಕಾರ್ಯಾಧ್ಯಕ್ಷರಾದ ಪುಷ್ಪಾ ಶೆಟ್ಟಿಯವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕಾರ್ಯದರ್ಶಿ ಸಮಿತಿಯ ಕಾರ್ಯದರ್ಶಿಯಾದ ರಾಜಗೋಪಾಲ್ ಹೆಗ್ಡೆ ಅವರಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಂದಂಥ ಎಲ್ಲ ಭಕ್ತಾಭಿಮಾನಿಗಳು, ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತವನ್ನು ಬಯಸಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನು ಮುಂದೆ ಕೂಡ ಒಂದು ಉತ್ತಮ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಎಲ್ಲರೂ ಕೊಡಬೇಕು ಅಂತ ಹೇಳಿಕೊಂಡು ಆ ಶಾರದಾ ಮಾತೆ ಅವರಿಗೆ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಅಂತೇಳಿ ಶಾರದಾ ಮಾತೆಯಲ್ಲಿ ಪ್ರಾರ್ಥಿಸ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಾಗೆ ಶ್ರೀ ಕೆ ವೆಂಕಟರಮಣ್ ಭಟ್ ಅಧ್ಯಕ್ಷರು, ಉಪ್ಪಿನಂಗಡಿ. ಶ್ರೀ ಡಿ ಚಂದಪ್ಪ ಮೂಲ್ಯ, ಹಾಗೆ ನಮ್ಮ ಸಮಿತಿಯ ಅಧ್ಯಕ್ಷರ ಕನ್ನಡ ಪ್ರಾಧ್ಯಾಪಕರು, ಧಾರ್ಮಿಕ ಮಾರ್ಗದರ್ಶಕರು, ಪ್ರಖರ ವಾಗ್ಮಿಗಳು, ಶ್ರೀ ಮಹಾವೀರ ಜೈನ್ ಇಚಿಲಂಪಾಡಿ, ಕನ್ನಡ ಉಪನ್ಯಾಸಕರು ಶ್ರೀ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇವರಿಂದ ಮಾತು. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಸಾರ್ವಜನಿಕ ಶಾರದೋತ್ಸವ ಸಮಿತಿಯ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸದ್ಧರ್ಮ ಸಹೃದಯಿ ಬಂಧುಗಳೇ, ನಾನು ಒಂದು 30 ನಿಮಿಷ ಮಾತಾಡ್ತೇನೆ ಸರ್. 30 ನಿಮಿಷ, ಒಂದು ಆಚೆ ಈಚೆ ಆಗ್ಬೋದು, 5 ನಿಮಿಷ. ಸರಿ ಬಂಧುಗಳೇ, ಈಗ ಒಂದು ಜಿಜ್ಞಾಸೆ ನನಗೆ. ಮಾತು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಜಿಜ್ಞಾಸೆ. ತಮ್ಮಲ್ಲಿ ಆ ಜಿಜ್ಞಾಸೆಯನ್ನು ಪರಿಹಾರ ಮಾಡಿಕೊಂಡು ನನ್ನ ಮಾತನ್ನು ಪ್ರಾರಂಭ ಮಾಡ್ತೇನೆ. ನಾನು ತುಳುವಲ್ಲಿ ಮಾತಾಡಬೇಕಾ ಕನ್ನಡದಲ್ಲಿ ಮಾತಾಡಬೇಕಾ ಅಂತ. ತುಳುಟ್ಟು ಪಾತ್ರೆಡೋ ಕನ್ನಡ ಪಾತ್ರೆಡೋ ಅಂದೆ. ಜಾಣ ತುಳುವಲ್ಲೇ ಮಾತಾಡ್ತೇನೆ. ಸ್ವಲ್ಪ ಆಚೆ ಈಚೆ ಆಗ್ಬೋದು, ನಾವು ಕನ್ನಡ ಉಪನ್ಯಾಸಕರು, ಸ್ವಲ್ಪ ತುಳು ಮಾತಾಡೋ ಸ್ವಲ್ಪ ಆಚೆ ಈಚೆ ಆಗ್ಬೋದು. ಬಂಧುಗಳೇ, ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ, ಭಾರಿ ಪೊರ್ಲುದ ಕಾರ್ಯಕ್ರಮ. ಹೆಂಗೆ ಏನೆಲ್ಲ ಅಪ್ಪಾಜಿಲ್ಲ ಒಟ್ಟಿಗೆ ಕಾರ್ಯಕ್ರಮಕ್ಕೂ ಬತ್ತ
ಎಂಕ್ಲೆಗೆ ಎಂಕ್ ಏನನ್ನ ಆಹ್ವಾನ ಮಲ್ಪರ ಎನ್ನ ಕಾಲೇಜಿಗೆ ಉಮೇಶನ್ನೆಲ್ಲ ಬುಕ್ಕ ಆರು ಬುಕ್ಕರಿ ಬತ್ತಿತ್ತೇರು ಎಂಕ್ ಭಾರಿ ಖುಷಿಯಾಗ ಕೃಷ್ಣಪ್ಪೇರೆಂದು ಎನ್ನ ಅಪ್ಪಜಿಲೇನಿ ಕಾರ್ಯಕ್ರಮಕ್ಕೆ ಬತ್ತಿದ್ದಾರೆ ದಯನ್ ಪಂಡ ಉಮೇಶ್ ಅಣ್ಣಗೆ ಸಲ ಅವ್ರು ಭಾರಿ ಪರತ್ ಎಂಕಲ್ನ ಕಂಬ್ಲದ ಗೋನೇರಿತ್ತ ಅಪ್ಪಗ ನನ್ನ ಅಜ್ಜರು ಮಾತಾಡಿ ಕಂಬ್ಲದ ಗೋನೇರು ಕೊಂಡರಿಪಿದ್ದಾರೆ ಆ ಒಂಜಿ ಪ್ರೀತಿ ವಿಶ್ವಾಸ ಇತ್ತು ಎಂಕ್ ಬುಕ್ಕ ಗೊತ್ತಾಡಾರೆ ಸರ್ ಬನ್ನಗ ಏನು ಪಂಡೆ ಬರೋಡ್ಚಿ ಪಂಡೆ ಆಂಡಲಾಕ್ಲು ಕಾಲೇಜಿಗೆ ಬತ್ತದ ಎಂಕ ಆಹ್ವಾನ ಮಲ್ತಾರೆ ಭಾರಿ ಖುಷಿ ಆತಂಡು ಈ ಕಾರ್ಯಕ್ರಮ ತೂದು ಬುಕ್ಕ ಮೂರ್ತಿ ಭಾರಿ ಪೊರ್ಲುದ ಮೂರ್ತಿ ಶಾರದಮ್ಮನ ಎಂಕ ಐನು ತೂದು ಭಾರಿ ಖುಷಿ ಅಂಡು ಪ್ರಾರಂಭಡೆ ಬಂದುಳೆ ಎನ್ನ ಪಾತೆರ ಪ್ರಾರಂಭ ಮಲ್ಪರ ದುಂಬು ನಿಖಿಲ್ ಉಲ್ಲಾರ ಇಜ್ಜಾರ ನೆಂಕ ಗೊತ್ತಾವಡು ಜೋರ ಎನ್ನ ಜೈಕಾರ ಪರ್ದೆ ಎನ್ನ ಪಾತೆರ ಪ್ರಾರಂಭ ಮಲ್ಪೆ ಬೋಲೆ ಶ್ರೀರಾಮಚಂದ್ರ ಮಹಾರಾಜಕ್ಕೆ ಯಾವಂದೆ ಸೌಂಡೇ ಬತ್ತಿಜಿ ಏನು ಇಚಿಲಂಪಾಡಿರೋದು ಬರ್ತದೆ बोले श्री रामचंद्र महाराज की बोले सनातन हिंदू धर्म की सर ಏನು ಜಾಸ್ತಿ ಉದ್ದ ಉಪನ್ಯಾಸ ಮಲ್ತೊಂದು ಪೋಪುಜಿ ಬುಕ್ಕ ಶಾರದಮ್ಮನ ಬಗ್ಗೆ ಜಾಸ್ತಿ ಪಾತ್ರ ಪೋಪುಜಿ ದಯಂದು ಪಂಡ ಒಂದು 28ನೇ ವರ್ಷದ ಶಾರದೋತ್ಸವ ಕಾರ್ಯಕ್ರಮ ಅಂಚಾದೀಪನಾಗ ಸರಳವಾದ ಒಂಜಿ ಮೂಜಿ ಉದಾಹರಣೆಯನ್ನು ಪಂಡದು ಮೂಜಿ ವಿಚಾರನು ಪ್ರಸ್ತಾಪ ಮಲ್ಪರೇನು ಪ್ರಯತ್ನ ಮಲ್ಪೆ ಬಂದುಲೆ ಏನು ಹೆಚ್ಚಿನ ಧಾರ್ಮಿಕ ಕಾರ್ಯಕ್ರಮಗೂ ಪೋನಾಗ ಈ ಮೂಜಿ ವಿಚಾರವನ್ನು ಪ್ರಾರಂಭಡೇನು ಪ್ರಸ್ತಾಪ ಮಲ್ಪೆ ಆ ಮೂಜಿ ವಿಚಾರಗೂ ಸಂಬಂಧಪಟ್ಟ ಲೆಕ್ಕ ಮೂಜಿ ಉದಾಹರಣೆಯನ್ನು ಕೊರ್ದು ಆ ವಿಚಾರನು ನಿಕ್ಲಿಗೆ ಮುಟ್ಟವರ ಪ್ರಯತ್ನ ಮಲ್ಪೆ ಒಂಜಿ ಸಮಾಜ ಒಂಜಿ ವ್ಯಕ್ತಿ ಒಂಜಿ ಕುಟುಂಬ ಈ ಕುಟುಂಬ ಸಮಾಜ ಬುಕ್ಕ ವ್ಯಕ್ತಿನ ಜೀವನ ಸಾರ್ಥಕ ಆವಡೊಂದಿತ್ತಂಡ ಅಥವಾ ಯಶಸ್ವಿ ಆವಡೊಂದಿತ್ತಂಡ ಕುಟುಂಬ ಸಮಾಜ ಬುಕ್ಕ ವ್ಯಕ್ತಿನ ಜೀವನಡು ಭಾರಿ ಪ್ರಮುಖವಾದ ಮೂಜಿ ಮೌಲ್ಯ ಬೋಡಿಗೆ ಆ ಮೂಜಿ ಮೌಲ್ಯವೂ ಗುರುಕುಲ ಪಂಥನವು ಶಾಸ್ತ್ರ ಪಂಥನವು ಆ ಮೂಜಿ ಮೌಲ್ಯವೂ ಒಂದು ಪಂಡ ಒಂಜಿನದಾದ ವ್ಯಕ್ತಿ ಸಮಾಜ ಕುಟುಂಬದ ಜೀವನಡು ಧರ್ಮಾಚರಣೆ ಬೋಡು ಧರ್ಮ ಬೋಡು ಒಂದು ಒಂಜಿನದ ವಿಚಾರ ರಡ್ನೆದ ವಿಚಾರ ನಮ್ಮ ಬದುಕು ಸಾರ್ಥಕ ಆವಡೊಂದಿತ್ತಂಡ ಬದುಕದ ಸಾಮರಸ್ಯ ಬೋಡು ಒಂದು 4 ಜನ ತೊಟ್ಟುಗು ನಮ್ಮ ಸೇರ್ದು ಬದುಕೊಡು ಒಂದು ಒಗ್ಗಟ್ಟಿಡು ಬದುಕೊಡು ಒಮ್ಮನಸದು ಬದುಕೊಡು ಒಂದು ರಡ್ನೆದ ವಿಚಾರ ಸಾಮರಸ್ಯ ಬೋಡು ಒಂದು ಮೂಜಿನದ ವಿಚಾರ ಸಮಾಜ ಕುಟುಂಬ ವ್ಯಕ್ತಿನ ಜೀವನ ಸಾರ್ಥಕ ಆವಡೊಂದಿತ್ತಂಡ ನಮ್ಮ ಬದುಕಡು ಸಂಸ್ಕಾರ ಬೋಡು ಒಂದು ಈ ಮೂಜಿ ಇತ್ತಂಡ ಮಾತ್ರ ನಮ್ಮ ಬದುಕು ಸಾರ್ಥಕ ಆಪನಗೆ ಧರ್ಮಾಚರಣೆ ಒಗ್ಗಟ್ಟು ಸಂಸ್ಕಾರ ಮೂಜಿ ವಿಚಾರ ನಮ್ಮ ಜೀವನಡು ಈ ಮೌಲ್ಯಲು ಬೋಡು ಒಂದು ಅಂಡ ನಮ್ಮ ಇನಿತ್ತ ಸಮಾಜನನ್ನು ಗಮನಿಸಂಡ ಇನಿತ್ತ ವ್ಯಾವಹಾರಿಕವಾಯಿನಂಚಿನ ಸಮಾಜವನ್ನು ಗಮನಿಸಂಡ ಈ ದೃಷ್ಟಿಕೋನಡು ಈ ಸಾದಿಡು ನಮ್ಮ ಸಮಾಜ ಇನಿ ಪೋಂದಿಜ್ಜಿ ಇನಿ ನಮ್ಮ ಸಮಾಜವನ್ನು ಸರಿಯಾದ ಗಮನಿಸಂಡ ಒಂತ ಕುಲ್ಲುದು ಯೋಚನೆ ಮಲ್ತಂಡ ನಮ್ಮ ಸಮಾಜ ಇನಿ ರಡ್ಡು ವಿಟಮಿನ್ದ ಪಿರವು ಪೋಂದುಂಡು ರಡ್ಡು ವಿಟಮಿನ್ದ ಪಿರವು ಒಂಜಿನದಾದ ಮಾರ್ಕ್ಸ್ ಇನಿ ನಮ್ಮ ಇಲ್ಲಲ್ಲಿ ಅವು LKG ಬತ್ತನ PG ಮುಟ್ಟ ಓವು ಕ್ಲಾಸ್ ಇಪ್ಪಡು ನಮ್ಮ ಅಪ್ಪ ಅಮ್ಮನ ಆಸೆ ಹೆಂಚಿನ ಅಂದು ಪಂಡ 95% ಬೋಡು 99% ಬೋಡು ಒಂದು ಮಾರ್ಕ್ಸ್ ಬೋಡು ನನೊಂಜಿ ವಿಟಮಿನ್ ಒಂದು ಪಂಡ ರಡ್ಡು ವಿಟಮಿನ್ ಒಂಜಿ ಮಾರ್ಕ್ಸ್ ಬುಕ್ಕೊಂಜಿ ಮನಿ ದುಡ್ಡು ಬೋಡು ಎಡ್ಡೆ ದುಡ್ಡು ಮಲ್ಪೋಡು ಒಂದು ಈ ಮಾರ್ಕ್ಸ್ ಬುಕ್ಕ ದುಡ್ಡುದ ಪಿರವು ಬಲ್ತೊಂದು ನಮ್ಮ ಸಮಾಜ ತುಲೆ ಏನು SDM ಕಾಲೇಜ್ ಪಾಠ ಮಲ್ಪೆ ಬುಕ್ಕ ಬೈಯಾಗ ಸಿದ್ಧವನ ಗುರುಕುಲ ಅಂದುಂಡು ಅಲ್ಲಿ ಗುರುಕುಲಡು 300 ಜೋಕುಲೇರು ಆ 300 ಜೋಕುಲಿಗೆ ಪ್ರತಿನಿತ್ಯನ ಧಾರ್ಮಿಕ ಧರ್ಮ ಪಾಠ ಮಲ್ಪೆ ಏನು ಜೋಕುಲು ಅಡ್ಮಿಷನ್ ಆನಾಗ ಜೋಕುಲಡ ಒಂಜಿ ಪಾತರಕ್ಕೆ ಯಾಕೆ ಬಂದಿದ್ದೀರಿ ಶಾಲೆಗೆ ಯಾಕೆ ಬಂದಿದ್ದೀರಿ ಕಾಲೇಜಿಗೆ ಅಂದು ಯಾಕೆಲ್ಲ ಉತ್ತರ ಸರ್ ಒಳ್ಳೇದು ಮಾಡಿ ಓದಬೇಕು ಸರ್ ಓದಿ ಏನು ಮಾಡ್ತೀಯಾ ಒಂದು ಒಳ್ಳೆ ಜಾಬ್ ತಗೊಳ್ಬೇಕು ಸರ್ ಒಳ್ಳೆ ಜಾಬ್ ಅಂದರೆ ಏನು ಒಳ್ಳೆಯ ಕಿಸೆ ತುಂಬುವ ಜಾಬ್ ಒಳ್ಳೆಯ ಹಣ ಬರುವಂಥ ಜಾಬ್ ತಗೊಂಡು ಏನು ಮಾಡ್ತೀಯ ಮಾರೆ ಸರ್ ಒಂದು ಒಳ್ಳೆ ಮನೆ ಕಟ್ಟಬೇಕು ಸರ್ ಒಂದು ಒಳ್ಳೆ ಕಾರ್ ತಗೊಳ್ಬೇಕು ಸರ್ ಒಂದು ನೆಮ್ಮದಿಯಾಗಿ ಬದುಕನ್ನು ಸಾಗಿಸಬೇಕು ಅಂತ ಹೇಳಿ ನಾನು ಹೇಳುವಂಥದ್ದು ಏನು ಪನ್ಪುನ ಬಜ್ಜಿ ದುಡ್ಡು ಮಲ್ಲ ಇಲ್ಲಿತ್ತು ನಮ್ಮ ಬದುಕು ಸಾರ್ಥಕ ಅವರ ಸಾಧ್ಯ ಉಂಟಾ ಅಂದು ಇನಿತ್ತ ಸಮಾಜ ಎಂಚಿನ ಅಂದು ಪಂಡ ಎಂಚ ನಮ್ಮ ಯುವಕಿಯರು ಎಂಚ ಯೋಚನೆ ಮಲ್ತೊಂದುಲೇರಂದು ಪಂಡ ಎಡ್ಡೆ ದುಡ್ಡು ಮಲ್ಪೋಡು ದುಡ್ಡು ಆಯ್ನಡ್ದಕ್ಕೆ ಎಡ್ಡೆ ಪುದರ ಆಯ್ನಡ್ದಕ್ಕ ಅಧಿಕಾರ ತಪ್ಪತ್ತು ದುಡ್ಡು ಮಲ್ಪುನ ಪುದರ ಮಲ್ಪುನ ಅಧಿಕಾರ ಮಲ್ಪ ತಪ್ಪತ್ತು ಆಂಡ ಆ ಮೂಜಿಲ ಧರ್ಮದ ಸಾಧಿಡಿಪ್ಪೋಡು ಒಂದು ಧರ್ಮದ ಸಾಧಿಡೆ ಸಂಪಾದನೆ ಮಲ್ಪೋಡು ಒಂದು ಅಂಚಾದಿಪ್ಪುನಾಗ ನಮ್ಮ ಜೀವನಡು ಅವು ಹುಡುಗಿ ಆದಿಪ್ಪು ಒರಿ ಮಲ್ಲ ವ್ಯಕ್ತಿ ಆದಿಪ್ಪು ಸಮಾಜ ಡಿಪ್ಪು ನಚಿತ ಪ್ರತಿಯೊಂದು ವ್ಯಕ್ತಿಲ ಆದಿಪ್ಪು ಬದುಕು ಸಾರ್ಥಕ ಆವಡೋದಿತ್ತು ಧರ್ಮಾಚರಣೆ ಬೋಡು ಒಂದು ಬಾರಿ ಪೊರ್ಲು ಕನ್ನಡದ ಕವಿ ಪನ್ಪೇರು ಒಂಜಿ ಪಾತೆರ ಪನ್ಪೇರು ಧರ್ಮ ಪನ್ಪು ನಾವು ದಾಯ ಬೋಡು ಬದುಕಡು ಎಂದು
ಆರು ಪನ್ಪೇರು ಸರ್ವಜ್ಞೆ ಬಾರಿ ಪೊರ್ಲುದ ಪಾತೆರ. ಮೊಸರಿಲ್ಲದ ಊಟ, ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ, ಮೊಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ, ಧರ್ಮವಿಲ್ಲದವನ ಬಾಳ್ವೆ ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಅಂದು. ಒಂಜಿ ವನಸ್ಸು ಅವು ಇಲ್ಲೋಕೆಲ್ದ ವನಸಾದಿಪ್ಪು, ಸೀಮಂತದ ವನಸಾದಿಪ್ಪು, ಏತೆ ಎಡ್ಡೆ ವನಸಾದಿಪ್ಪು. ಆ ವನಸ್ಸು ಸರಿಯಾದ ಜೀರ್ಣ ಆವಡೊಂದಿತ್ತುಂಡ ಆ ವನಸ್ಸದ ಲಾಸ್ಟಡ್ ವನಸ್ಸು ಮುಗಿನಾಗ ಆಯ್ತು ಕುಜಪ್ಪಿಪ್ಪೊಡಿಗೆ, ಕುಜಪ್ಪು ತತ್ತಂಡ ಅಲೆಪ್ಪೊಡಿಗೆ ಆ ವನಸ್ಸುಡು. ಅಪಗ ಮಾತ್ರ ಆ ವನಸ್ಸದ ಸತ್ವ ನಮ್ಮ ದೇಹಗೂ ವೈಪರ ಸಾಧ್ಯ ಅಂದು. ಅಂಚನೆ ಕೆಸರಿಲ್ಲದ ಗದ್ದೆ, ಒಂಜಿ ಕಂಡೊಡು ಎಡ್ಡೆ ಬುಲೆದೆಪ್ಪೊಡೊಂದಿತ್ತಂಡ ಆ ಕಂಡೊಡು ಎಡ್ಡೆ ಕೆಸರಿಪ್ಪೊಡಿಗೆ, ಕೆಸರಿತ್ತನ ಮಾತ್ರ ಎಡ್ಡೆ ಬುಲೆದೆಪ್ಪರ ಸಾಧ್ಯ. ಅಂಚನೆ ಧರ್ಮವಿಲ್ಲದವನ ಬಾಳ್ವೆ ഒരു വ്യക്തിയുടെ ജീവന ഏതേ ಮಲ್ಲಯಾದಿಪ್ಪು ಏತೆ ಇಲ್ಯಾದಿಪ್ಪು ಆಯನ ಜೀವನಡು ಧರ್ಮ ಇತ್ತುಂಡ ಮಾತ್ರ ಆಯನ ಬದುಕು ಸಾರ್ಥಕವರ ಸಾಧ್ಯ ಅಂದ್ ಇಜ್ಜಿಂದಿತ್ತುಂಡ ಬೇಸಿಗೆ ಬಿಸಿಲು ಕಾದಂತೆ ಸರ್ವಜ್ಞ ವ್ಯರ್ಥವಾದ ಪೋಪುನ ಆಯನ ಜೀವನ ಅಂದು. ಈ ಧರ್ಮ ಅಂದು ಪಂಡ ಶಾಸ್ತ್ರ ಪನ್ಪುಂಡು ಈ ಆನೆಗೆ ಅಂಕುಶ ಇತ್ತುನ ಲೆಕ್ಕಗೆ, ಆನೆಗೆ ಅಂಕುಶ ಇತ್ತನ ಲೆಕ್ಕ, ಕುದುರೆಗೆ ಲಗಾಮ್ ಇತ್ತನ ಲೆಕ್ಕ, ಈ ಕೈಕಂಜಿಲೆಗೆ ಮುಂಕುದ ಬಲ್ಲಿತ್ತನ ಲೆಕ್ಕ. ಈ ಧರ್ಮ ದಾಯ್ತ ಮಲ್ಪೊಡು ದಾಯ್ತ ಮಲ್ಪರ ಬಲ್ಲಿ, ದಾಯ್ತ ಪಾತೆರಡು ದಾಯ್ತ ಪಾತೆರರ ಬಲ್ಲಿದು ಧರ್ಮ ಪಂದು ಕೊರ್ಪುಂಡು. ಅಂಚಾದಿಪ್ಪುನಗ ನಮ್ಮ ಜೋಕುಲೆಗ್ ನಮ್ಮ ಸಮಾಜಡಿಪ್ಪನ ಚಿತ್ತ ವ್ಯಕ್ತಿಲೆಗ್ ಧರ್ಮಾಚರಣೆ ಬೋಡು ಧರ್ಮದ ಸಾಧನೆ ನಡಪಣೆ ನಮ್ಮ ಜೋಕುಲೆಗ್ ಕಲ್ಪವುಡು ಒಂದು ಧರ್ಮ ಇಜ್ಜಿಂದಿತ್ತನ ಖಂಡಿತವಾದ ಆಯನ ಬದುಕು ಅವು ಪರಿಪೂರ್ಣ ಅವರ ಸಾಧ್ಯ ಇಜ್ಜಿ. ಸರಿ ಎಂಕೊಂಜ ಎಲ್ಲ ಕತೆ ನೆನಪಿಗೆ ಬರ್ಪುಂಡು. ಧರ್ಮಾಚರಣೆ ದಾಯಬೋಡು ನಮ್ಮ ಇನಿ ಲೌಕಿಕದ ಬದುಕಡುಲ್ಲ ಎಂಚಿನ ಅಂದು ಪಂಡ ಸ್ವಾರ್ಥ ಬದುಕು ಬುಕ್ಕ ಕೊಳ್ಳುಬಾಕ ಸಂಸ್ಕೃತಿಯಿಂದ ಪನ್ಪೇರಿತ್ತೆ. ಕೊಳ್ಳುಬಾಕ ಅಂದು ಪಂಡ ಮಲ್ಲ ಇಲ್ಲು ಕಟ್ಟೋಡು ಬೊಡೈನಾಥ್ ವ್ಯವಸ್ಥೆಲು ಬೋಡು ಪೂರ ಪರಿಗ್ರಹಲು ಎಂಚಿನ ಆ ಸೆಟ್ ಈ ಸೆಟ್ ಡೈನಿಂಗ್ ಸೆಟ್ ಬೋರ್ಡು, ಟಿ ವಿ ಸೆಟ್ ಬೋರ್ಡು, ಫ್ರಿಡ್ಜ್ ಸೆಟ್ ಬೋರ್ಡು ಟೋಟಲ್ ಅದು ನಮ್ಮ ಮೈಂಡ್ ಅಪ್ಸೆಟ್ ಆತ ನೀನು ಈ ಸೆಟ್ದ ಮಧ್ಯೋಡು ದಯಂದು ಪಂಡ ನಮಕಿನಿ ಧರ್ಮದ ವಿಚಾರಗಳು ಗೊತ್ತಿಜ್ಜಿ ಆ ಧಾರ್ಮಿಕ ಆಧ್ಯಾತ್ಮಿಕತೆ ವಿಚಾರ ನಮ್ಮ ತೆರೆಯೊಂದಿಜ್ಜ ದಾಯೆ ಬದುಕಡ ಧರ್ಮ ಬೋಡು ಒಂಜಿ ಎಳ್ಯ ಕತೆ ಬಾರಿ ಪೊರ್ಲುದ ಕತೆ ನಮ್ಮ ಜೀವನಗೊಂಜಿ ಪೊರ್ಲುದ ಸಂದೇಶ ಕೊರ್ಪುಂಡು. ಈ ಧರ್ಮ ಪನ್ಪನವು ದಾಯೆ ಬೋಡು ಒಂದು ಒಂಜಿ ದಿನ ಗಂಟೆ ಪತ್ತಾತನಿಗೆ ಒಂಜಿ ಇಲ್ಲಲು ಒಂಜಿ ಅಪ್ಪೆ ಅಡಿಗೆ ಕೊನೆಡೆ ಅಡಿಗೆ ಮಲ್ತೊಂದುಲ್ಲಲು ಅಡಿಗೆ ಮಲ್ತೊಂದುಲ್ಲಲು ಆ ಪೊಂಜೋಗು ಆ ಅಪ್ಪೆಗೆ ರಡ್ಡ ಆಂಜೋಕುಲು ಚಾವಡಿಡುಕುಲು ಒಂದು ಟಿ ವಿ ತೂವೊಂದುಲ್ಲೇರು. ಟಿ ವಿ ತೂವೊಂದಿಪ್ಪನಾಗ ಈ ಅಪ್ಪೆ ಅಡಿಗೆ ಕೊನೆ ಅಡಿಗೆ ಮಲ್ತೊಂದುಲ್ಲ ಗಂಟೆ ತೋಪಲು ಗಂಟೆ ತೂನಾಗ ಗಂಟೆ ಪತ್ತಾತಂಡು ಜೋಕುಲೆಗೆಲ್ಲ ಶಾಲೆ ಉಂಡು. ಆ ಅಪ್ಪೆ ಅಡಿಗೆ ಕೊನೆಡ್ದು ಸೀದಾ ಬಲ್ತೊಂದು ಚಾವಡಿಗು ಜೋಕುಳ್ಳ ಪನ್ಪಲ್ ಜೋಕುಲೆ ಎಲ್ಲ ಶಾಲೆ ಉಂಡು ಗಂಟೆ ಪತ್ತಾಂಡು ಬೇಗ ಜೆತ್ತುಂಡ ಮಾತ್ರ ಬೇಗ ಲಕ್ಕರ ಆಪುನ ಟಿ ವಿ ಆಫ್ ಮಲ್ತು ಪೊದು ಜೆಪ್ಪುಲೇಂದು. ಸರಿ ಜೋಕುಲೆಗೆ ಅಂದುಂದಾಂಡ ಅಪ್ಪೆನ ಪಾತೆರ ಟಿ ವಿ ಆಫ್ ಮಲ್ತೇರು ಜೋಕುಲು ರಡ್ಡು ಜೋಕುಲ ಆಂಜೋಕುಲು ಪೋದು ಅಕ್ಕಲ್ನ ಕೋನೆಡು ಪೋದು ಮಂಚೋದ ಮಿತ್ತು ಜರ್ತೇರು. ಸರಿ ಜತ್ತೇರು ಅಪ್ಪೆ ಪಿರ ಅಡಿಗೆ ಕೋಣೆಗೆ ಪಾಯಲ್ಲ ಅಡಿಗೆ ಮಲ್ಪರ ಶುರು ಮಲ್ತಲು ಅಡಿಗೆ ಮಲ್ಪರ ಶುರು ಮಲ್ತು ಒಂದು 5 ನಿಮಿಷ ಆತುಜಿ ಜೋಕುಲ್ನ ಕೋನೆಡ್ದು ಜೋರು ಗಲಾಟೆ ಜೋರು ಬೊಬ್ಬೆ. ನಮ್ಮ ಇಲ್ಲೆಲ್ಲ ರಡ್ಡು ಮೂಜಿ ಜೋಕುಲು ಇತ್ತಿನ ಆಯ್ತಾ ಕತೆದಾಯ್ತು ಅಂತ ನಮಗೂ ಗೊತ್ತುಂಡು. ಸರಿ ಅಪ್ಪೆ ಬಲ್ತೊಂದು ಬತ್ತದ ತೂನಗ ರಡ್ಡು ಜೋಕುಲ್ನ ಪೆಟ್ಟು ಮಲ್ತೊಂದುಲ್ಲೇರು ಎಲ್ಯಾಯೆ ಬುಲ್ತೊಂದುಲ್ಲೆ ಮಲ್ಲ ಹುಡುಗೆ ಮೋನೆ ಬಾಪ ಒಂದು ಕುಲ್ದೆ ಅಪ್ಪೆಗೆ ಏನು ಬಾಲ ಎಲ್ಯಾಡ ದಾಯ್ತಾಂಡು ಮಗ ಅಂದು ಅಪ್ಪಗ ಎಲ್ಯಾಯ ಪನ್ಪೆ ಅಮ್ಮ ಎಂಕ್ ಆ ತಲೆಂಬು ಒಂಜೆತ್ತನ ಬೊಲ್ದು ಕಲ್ಲರ್ದ ತಲೆಂಬು ಒಂಜೆತ್ತನ ಅಣ್ಣ ಎಂಕ್ ರಡ್ಡು ಹಾಕಿದು ತಲೆಂಬುನು ಒಯ್ತದೆ ತೊಂಡೆ ಎಂಕಿತ್ತೆ ತಲೆಂಬಿಜ್ಜಿ ಇಂದು ಒಂದು ತಲೆಂಬುದ ಗಲಾಟೆ ಜೋಕುಲ್ನ. ಸರಿ ಅಪ್ಪೆ ಪನ್ಪಲ್ ಗಲಾಟೆ ಮಲ್ಪೊರ್ಚಿ ಮಗ ಅಂದು ಆಲ್ನ ಕೋಣೆಗೆ ಪೋದು ಆಲ್ನ ತಲೆಂಬುನು ಕೊಣತದು ಈ ಎಲ್ಯ ಮಗಕ್ಕೆ ಕೊರ್ಪಾಲು. ಸರಿ ರಡ್ಡು ಜೋಕುಲ್ಲ ಅಕ್ಕಾಕಲ್ನ ತರೆ ತಡಿಟ್ಟು ತಲೆಂಬು ದೀದು ಜೋಕುಲ್ ಜೆತ್ತೇರು ಅಪ್ಪೆ ಪಿರ ಅಡಿಗೆ ಕೋಣೆಗೆ ಪೋಯಲು. ಅಡಿಗೆ ಕೋಣೆಗೆ ಪೋದು ಅಡಿಗೆ ಮಲ್ಪರ ಶುರು ಮಲ್ತದ್ದು ಕೊಂಚ 5 ನಿಮಿಷ ಆತಜಿ ಪಿರ ಜೋಕುಲ್ನ ಕೋಣೆಡ್ದು ಜೋರು ಗಲಾಟೆ. ಜೋಕುಲ್ನ ಗಲಾಟೆ ಉಂತುಜಿ ಪಂಡದು ಅಪ್ಪೆ ಪಿರ ಬಲ್ತೊಂದು ಬರ್ಪಾಲು. ಪಿರ ಬಲ್ತೊಂದು ಬನ್ನಗ ವಾತಾವರಣ ಅಂಚನೆ ಉಂಡು ಎಲ್ಯಾಯೆ ಬುಲ್ತೊಂದುಲ್ಲೆ ಮಲ್ಲಾಯೆ ಕೋಪುಡು ಕುಲ್ದೆ ಪಿರಕೇನು ಬಾಲ ಅಪ್ಪೆ ದಾಯ್ತಾಂಡು ಮಗ ಅಂದು ಅಪಗ ಆ ಎಲ್ಯಾಯ ಪನ್ಪೆ ದಾಲೆಜ್ಜಮ್ಮ ಅಣ್ಣೆಂಕ್ ರಡ್ಡು ಹಾಕದು ಆ ಕೆಂಪು ಕಲ್ಲರ್ದ ಮಂದಿರಿನ ಒಯ್ತಿದೆ ತೊಂಡೆ ಅಲ್ಲಿ ಮಂದಿರಿ ಒಂಜೆ ಎತ್ತನ ಯಾಕಂದ್ರೆ ತಲೆಂಬುದ ಗಲಾಟೆ ಇತ್ತೆ ಮಂದಿರಿದ ಗಲಾಟೆ. ಸರಿ ಕೆಂಪು ಕಲ್ಲರ್ದ ಮಂದಿರಿನ ಒಯ್ತಿದೆ ತೊಂಡೆ ಎಂಕ್ ರಡ್ಡು ಹಾಕಿ ಅಣ್ಣೆ ಎಂದು ಅಪ್ಪೆ ಪನ್ಪಲ್ ಈ ಬುಲ್ಪುರ್ಚಿ ಮಗ ಎನ್ನ ಮಂದಿರಿ ಕೊಣತ್ತು ಕೊರ್ಪೆ ಅಂದು ಏತಾಲ್ನಲ್ಲ ಅಪ್ಪೆ. ಸರಿ ಆಲ್ನ ಕೋಣೆಗೆ ಪೋದು ಆಲ್ನ ಮಂದಿರಿನ ಕೊಣತದು ಈ ಎಲ್ಯ ಮಗಕ್ಕೆ ಕೊರ್ಪಲ್ ರಡ್ಡು ಜನಕ್ಕುಲ ಕೋಪ ಗಲಾಟೆ ಆತಂಡು.
ರಡ್ಡು ಜನಲ ಅಂಚಿ ಇಂಚು ಮೋನ ಪಾರ್ದು ಮಂಚೋಡು ಅಕ್ಕಾಕಲ್ನ ಏನು ತರೆತ ತಲೆಂಬುನು ಅಡಿಟಿದಿ ಒಂದು ಅಕ್ಕಾಕಲ್ನ ಮಂದಿರನ ಹೋಯ್ತೊಂದು ಕೋಪಡು ಅಂಚಿ ಇಂಚು ಮೋನೆ ಪಾರ್ದು ಜೆತ್ತೇರು. ಸರಿ ಅಪ್ಪೆ ಪಿರ ಅಡಿಗೆ ಕೊನೆಗೆ ಪೋಯಲು ಒಂಜಿ 4 ಗಂಟೆ ಅಂಡು ಅಪ್ಪೆನ ಅಡಿಗೆ ಮಾತ ಮುಗಿಂಡು. ಅಪ್ಪೆನ ನಾಲ್ನ ಕೊನೆಗೆ ಜಪ್ಪರ ಪೋಡುಂದು ಪನ್ನಗ ಅಲ್ಲಿಗೆ ಒಂಜಿ ಯೋಚನೆ ಆಪುಂಡು. ಜೋಕುಲು 4 ಗಂಟೆದು ದುಂಬು ಗಲಾಟೆ ಮಲ್ತೊಂದಿತ್ತೇರು, ತಲೆಂಬು ಬೆಡ್ಶೀಟಿಗೆ ಸಲದು ಮಂದಿರಿಗೆ ಸಲದು ಜೋಕುಲ್ನ ಕೋನ್ ಹಿಡ್ದು ಸೌಂಡು ಬರೋಂದಿಜ್ಜಿ ದಾಯ್ತ ಮಲ್ತೊಂದುಲೇರು ಜೋಕುಲ್ನವರ ತೂಕ ಪಂಡದು ಅಪ್ಪೆ ಆ ಜೋಕುಲ್ನ ಕೋಣೆಗೆ ಬತ್ತದು ದಾರಂದು ಸ್ವಲ್ಪ ಬತ್ತದು ಕೈದಿ ಇದು ತೂಪಲು ಬಂದುಲೆ ಅಪ್ಪೆಗೆ ಆಶ್ಚರ್ಯ ಆಪುಂಡು. ಅಪ್ಪೆ ಯೋಚನೆ ಮಲ್ಪಲು ಇರುವ ನಿಮಿಷಗೂ ದುಂಬು ಪೆಟ್ಟ ಹಾಕೊಂದು ಗಲಾಟೆ ಮಲ್ತೊಂದಿತ್ತು ನಚ್ಚಿದ ಜೋಕುಲು ಮೊಕ್ಲೆಣ ಅಂದ ಅಪ್ಪೆಗೆ ಆಶ್ಚರ್ಯ ಆಪುಂಡು. ದಾಯಿಂದ ಪಂಡ ಇರುವ ನಿಮಿಷಗೂ ದುಂಬು ಪೆಟ್ಟು ಮಲ್ತೊಂದು ಗಲಾಟೆ ಮಲ್ತೊಂದಿತ್ತಿನ ಜೋಕುಲು ಇತ್ತೆ ಗಾಢವಾಯಿನಂಚಿತ ನಿದ್ರೆಡುಲ್ಲೇರು. ರಡ್ಡು ಜನರ ತಲೆಂಬುಗು ಬೆರ್ಶೀಟಿಗೆ ಗಲಾಟೆ ಮಲ್ತೊಂದಿತ್ತೇರು, ಮಂದಿರಿಗೆ ಸಲದ ಗಲಾಟೆ ಮಲ್ತೊಂದಿತ್ತೇರು. ಆ ರಡ್ಡು ಜನತ್ತಲ ತರೆತ್ತಡಿತ್ತಿನ ತಲೆಂಬು ಮಂಚದ ತಿರ್ತು ಬೂಡ್ದುಂಡು. ರಡ್ಡು ಜನರ ಬೆಡ್ಶೀಟಿಗೆ ಸಲದ ಮಂದಿರಿಗೆ ಸಲದ ಗಲಾಟೆ ಮಲ್ತೊಂದಿತ್ತೇರು ಹಾಕೊಂದಿತ್ತೇರು. ಆ ರಡ್ಡು ಬೆಡ್ಶೀಟೆಲ್ಲ ಮಂದಿರಿಲ್ಲ ಮಂಚದ ತಿರ್ತು ಬೂಡ್ದುಂಡು. ಮೊಕಲ್ನ ಪರಿಸ್ಥಿತಿ ಎಂಚೊಂಡು ಪಂಡ ಅಣ್ಣನ ಕಾರು ಮೆಗ್ಗೆನ ಬಂಜಿದ ಮಿತ್ತುಂಡು, ಮೆಗ್ಗೆನ ಕೈ ಅಣ್ಣನ ತರೆತ್ತ ಮಿತ್ತುಂಡು. ಅಪ್ಪೆಗೆ ಆಶ್ಚರ್ಯ ಆಪುಂಡು. ಇರುವ ನಿಮಿಷಗೂ ದುಂಬು ಪೆಟ್ಟು ಮಲ್ತೊಂದಿತ್ತೀರಿ ಇತ್ತೆ ಅಕಲೆಗೆ ಬೋಧನೆ ಇಜ್ಜಿ ಜೋರು ನಿದ್ರೆ ಬತ್ತದುಂಡು. ಬಂದುಲೆ ನಮ್ಮಲ್ಲ ಯೋಚನೆ ಮಲ್ಪೊಡತ್ತ ಜೀವನಡು. ಈ ಕತೆ ನಮಕೊಂಜಿ ಸಂದೇಶ ಕೊರ್ಪುಂಡು. ಬದುಕದಿತ್ರಾತು ದಿನ ನಮಲ ಆ ಜೋಕುಲೆಂಚ ಪೆಟ್ಟು ಮಲ್ತೊಂದಿತ್ತಿರತ್ತ ತಲೆಂಬುಗೋಸ್ಕರ ಮಂದಿರಿಗೋಸ್ಕರ ನಮಲ ಬದುಕದಿತ್ರಾತು ದಿನ ಬರಿತಿಲ್ಲದಕ್ಲೆಡ ನಮ್ಮ ಆಫೀಸಿಡು ನಮ್ಮ ಮುಟ್ಟದಲ್ಲದಕ್ಲೆಡ ನಮ್ಮ ಅಣ್ಣಡ ನಮ್ಮ ಮೆಗ್ಗೆಡ ಬುಡೇದಿಡ ಕಂಡನೆಳ ಜೋಕುಲ್ಡ ಮಂದೇರಿ ಬೆಡ್ಶೀಟಿಗೆ ಮಂದೇರಿಗೆ ಗಲಾಟೆ ಮಲ್ತೊನ್ಲೆಕ್ಕ ಆಸ್ತಿಗೆ ಒಂತೆ ಜಾಗಗೆ ಒಂತೆ ಪುದರಿಗೆ ಒಂತೆ ಅಧಿಕಾರಗೆ ಪೆಟ್ಟು ಮಲ್ತೊನ್ ಬಾ ಗಲಾಟೆ ಮಲ್ತೊನ್ ಬಾ ಕೋರ್ಟು ಕೇಸು ನಮ್ಮ ಪೂರ ಮಲ್ತೊನ್ ಬಾ ಆಂಡ ಆಂಡ ಸತ್ಯ ಪನ್ಪುಂಡು ಧರ್ಮ ಪನ್ಪುಂಡು ಶಾಸ್ತ್ರ ಪನ್ಪುಂಡು ಆ ಜೋಕುಲ್ ಜರ್ತೆ ರಥ ಅಂಚನೆ ನಮಲ ಒಂಜಿ ದಿನ ನಮ್ಮ ನಿನ್ನ ಅರ್ಥ ಮಲ್ತೊನೋಡು ನಮ್ಮ ಅರಗಿಸವನೋಡು ನಮಲ ಒಂಜಿ ದಿನ ಶಾಶ್ವತವಾದ ಜರ್ಪರುಂಡು. ಶಾಶ್ವತವಾದ ಜರ್ಪರುಂಡು. ನಮ್ಮ ಇನಿ ಬದುಕದಿತ್ರಾತು ದಿನ ಆಸ್ತಿಗೋಸ್ಕರ ಪುದರಿಗೋಸ್ಕರ ಅಧಿಕಾರಕ್ಕೋಸ್ಕರ ಒಂತೆ ಜಾಗಕ್ಕೋಸ್ಕರ ಬರಿತಿಲ್ಲದ ಕಡ ಅಣ್ಣ ಮೆಗ್ಗೆಡ ಬುಡೆದಿಡ ಕಂಡನೆಡ ಜೋಕುಲ್ಡ ಪೆಟ್ಟು ಮಲ್ತೊನ್ ಬಾ ಗಲಾಟೆ ಮಲ್ತೊನ್ ಬಾ ಆಂಡ ನಮ್ಮ ಗಲಾಟೆ ಮಲ್ತನ ಅಧಿಕಾರ ನಮ್ಮ ಗಲಾಟೆ ಮಲ್ತನಂಚಿನ ಮಲ್ಲ ಇಲ್ಲಿ ಗಲಾಟೆ ಮಲ್ತನಂಚಿನ ಮಲ್ಲ ಜಾಗ ಬಂಗಾರು ಸೈತನ ಹಿಡಿದು ಬುಕ್ಕ ನಮ್ಮೊಟ್ಟಿಗೆ ಓಲೆ ಪೂಜೆ ಅಲ್ಲಲ್ಲೇ ಬೂಡ್ದಿಪ್ಪುಂಡು. ಬೆಡ್ಶೀಟ್ ಮಂದಿರಿದ ಲೆಕ್ಕ, ಬೆಡ್ಶೀಟ್ ತಲೆಂಬುದ ಲೆಕ್ಕ ಆಂಡ ಸತ್ಯ ಎಂಚಿನ ಅಂದು ಪಂಡ ಧರ್ಮ ಪನ್ಪುಡು. ನಮನ್ 4 ಜನ ಹುಂಬೊಂದು ಸ್ಮಶಾನಗೂ ಕೊಣಪೇರು, 4 ಜನ ಹುಂಬೊಂದು ನಮ್ಮನ್ನು ಸ್ಮಶಾನ ಕೊಣಪೇರು. ನಮ್ಮ ಬೊಬ್ಬೆ ಪಾಡ್ದು ಗಲಾಟೆ ಮಲ್ತೊಂದಿತ್ತನತ ಮಲ್ಲ ಇಲ್ಲಿ ಮಲ್ಲ ಕಾರಿಗೋಸ್ಕರ ಅವು ಪೂರ ಅಲ್ಲಲ್ಲೇ ಇಪ್ಪುಂಡು. ಅವೋಲ ನಮ್ಮೊಟ್ಟಿಗೆ ಬರ್ಪೂಜಿ, ಅವೋಲ ನಮ್ಮೊಟ್ಟಿಗೆ ಬರ್ಪೂಜಿ. ಸರಿ ಬುಡೆದಿ ಜೋಕುಲು ಕಂಡನಿ ನಮ್ಮ ಸಂಬಂಧದೊಕ್ಕಲು ನಮ್ಮೊಟ್ಟಿಗೆ ಬುಲ್ತೊಂದು ಬರ್ಪೇರು. ಓಡೆ ಮುಟ್ಟ ಬರ್ಪೇರು, ಸ್ಮಶಾನ ಮುಟ್ಟ ಮಾತ್ರ, ಸ್ಮಶಾನ ಮುಟ್ಟ ಮಾತ್ರ. ಧರ್ಮ ಪನ್ಪುಂಡು ಶಾಸ್ತ್ರ ಪನ್ಪುಂಡು ನಮ್ಮ ಮಲ್ತನ ವ್ಯವಸ್ಥೆಲ್ಲ ನಮ್ಮೊಟ್ಟಿಗೆ ಬರ್ಪೂಜಿ. ನಮ್ಮ ಕಣ್ಣನಿ ಬುಡದಿ ಜೋಕುಲು ಸಂಬಂಧದಕ್ಕಲು ಸ್ಮಶಾನ ಮುಟ್ಟ ಬರ್ಪೇರು. ಸ್ಮಶಾನ ಹೊಡೆದು ಬುಕ್ಕ ನಮ್ಮೊಟ್ಟಿಗೆ ಏರ್ಲ ಬರ್ಪೂಜೇರು, ನಮ್ಮೊಟ್ಟಿಗೆ ಏರ್ಲ ಬರ್ಪೂಜೇರು. ಶಾಸ್ತ್ರ ಪನ್ಪುಂಡು ನಮ್ಮೊಟ್ಟಿಗೆ ಸ್ಮಶಾನ ಹೊಡೆದು ಬುಕ್ಕಲ್ಲ ಬರ್ಪುನ. ನಮ್ಮ ಮಲ್ತನ ಹಂಚಿದ ಪಾಪ ಪುಣ್ಯ ಮಾತ್ರ, ನಮ್ಮ ಮಲ್ತನ ಹಂಚಿದ ಪಾಪ ಪುಣ್ಯ ಮಾತ್ರ ನಮ್ಮ ಸೈತನ ಹಿಡಿದು ಬುಕ್ಕಲ್ಲ ನಮ್ಮೊಟ್ಟಿಗೆ ಬರ್ಪುನ. ಅಂಚಾದಿಪ್ಪನಾಗ ಧರ್ಮ ಪನ್ಪುಂಡು ಬದುಕದಿತ್ತನಾತು ದಿನ ಅನ್ಯಾಯ ಮಲ್ಪೊರ್ಚಿ, ನನ್ನೊರೆಗೂ ಮೋಸ ಮಲ್ಪೊರ್ಚಿ, ಸುಳ್ಳು ಪನೊರ್ಚಿ, ನನ್ನೊರಿನ ವಸ್ತುರನ್ನು ಕಂಡೊರ್ಚಿ, ನನ್ನೊರೆಗೂ ಮೋಸ ಮಲ್ಪನ ಯೋಚನೆ ಎಲ್ಲ ಮಲ್ಪೊರ್ಚಿ ದಾಯಂದು ಪಂಡ ಬದುಕದಿತ್ತನಾತು ದಿನ ಒಂತೆ ಅಂಡ್ಲ ಪುಣ್ಯ ಮಲ್ಪುಲ. ಪೋನಗ ಪುಣ್ಯದ ಗಂಟೆನು ಪತೊಂದು ಪೋಲ, ಪೋನಗ ಜಾಸ್ತಿ ಪಾಪದ ಗಂಟೆನು ಪತೊಂದು ಪೋರ್ಚಿ ಇಂದು ನಮ್ಮ ಬದುಕದಿತ್ತನಾತು ದಿನ ಬೊಬ್ಬೆ ಪಾಡಬ ಎನ್ನವು ಒಂದು ಶಾಸ್ತ್ರ ಒಂಜಿ ಪ್ರಶ್ನೆ ಕೇಂಡು ಎಂಚಿನ ಅಂದ ಪಂಡ ಎನ್ನವು ಒಂದು ಎಂಕ್ ಪಂಡ್ರ ಒಂದು ಎನ್ನ ಜಾಗ ಒಂದು ಎನ್ನ ಇಲ್ಲು ಒಂದು ಎನ್ನ ಕಾರು ಎನ್ನವು ಒಂದು ಪಂಡ್ರ ನಮಕ್ ಹಕ್ಕು ಏಪ ಬರ್ಪುಣದು ಪಣ್ಣ ನಮ್ಮ ಬನ್ನಗದಲ ಕೊಣತಿಪ್ಪೊಡು. ಯೋಚನೆ ಮಲ್ಪಗ ಬಂದುಲೆ ನಮ್ಮ ಬನ್ನಗದಲ ಕೊಣತುದನ ಬನ್ನಗದಲ ಕೊಣತುಜ್ಜ ಇತ್ತು ನೈಟ್ ನಮ್ಮ ಅನುಭವಿಸೋ ಒಂದಿಲ್ಲ. ಸರಿ ಎನ್ನ ಒಂದು ಪಂಡ್ರ ಬನ್ನಗದಾಲ ಕೊಣತುಜ್ಜ ಇಜ್ಜಿಂದಿತ್ತುಂಡ ಪೋನಗ ನಮ ಕೊಣವುಡು. ಬನ್ನಗ ಕೊಣಪುಜ ಪೋನಗದಾಲ ಕೊಣಪುಜ
ಅಂಚಾದಿಪ್ಪನಾಗ ಮೂಲು ಎನ್ನ ಒಂದು ಓಲ ಇಜ್ಜಿ ಇತ್ತುನೈನ ಅನುಭವಿಸ ಒಂದಿಲ್ಲ ಇತ್ತ ಒಂಜಿ ಪ್ರಶ್ನೆ ನಮ್ಮ ಯೋಚನೆ ಮಾಡ್ಕೊಂಡು ನಮಕ್ಕೂ ನಮ್ಮ ಪಾಡ ನೋಡು ಪ್ರಶ್ನೆ ಎಂಚಿನ ಅಂದ ಪಂಡ ನಮ್ಮ ಇತ್ತುನಂಚಿತ ಜಾಗ ನಮ್ಮ ಇತ್ತುನಂಚಿತ ಭೂಮಿ 100 ವರ್ಷದ ಪಿರವು ನಮ್ಮವು ಇತ್ತುನ 100 ವರ್ಷದ ಪಿರವು ಏರ್ನವ ಆದಿತ್ತನು ಇನಿ ನಮ್ಮವು ಎಲ್ಲೆ ನನ್ನೋರಿ ಏರ್ನವ ಆದಿಪ್ಪುಂಡು ನಮ್ಮ ಜೋಕುಲ್ನವ ಪುಲ್ಯಾರ್ನವ ಅಥವಾ ನನ್ನೋರೇನ ಏರ್ನವ ಅಂಚಾದಿಪ್ಪನಾಗ ನಮ್ಮ ಬತ್ತದು ಪೋಪುನಂಚಿತ ಈ ಜೀವನಡು 4 ಜನ ತೊಟ್ಟುಗು ಸೇರ್ದು ಬದುಕೋಡು ಪನ್ಪಂಚಿತ ಪಾತೆರನು ಧರ್ಮ ಪನ್ಪುಡು ಅಂಚಾದಿಪ್ಪನಾಗ ಧರ್ಮ ಸ್ಪಷ್ಟವಾದ ಪನ್ಪುಡು ಬದುಕುದಿತ್ತುನಾತು ದಿನ ಎಡ್ಡೆ ಸಾದಿಡು ಬದುಕಲೆ ಅನ್ಯಾಯ ಮಲ್ಪೊರ್ಚಿ ಮೋಸ ಮಲ್ಪೊರ್ಚಿ ನನ್ನರಿಗೆ ಬೊರ್ಚಾಂದನ ಮಲ್ಪೊರ್ಚಿ ನನ್ನರನ್ನ ಕಾರ್ ವೈಪೊರ್ಚಿ ಮತ್ಸರ ಮಲ್ಪೊರ್ಚಿ ದಯೆಂದು ಪಂಡ ನಮ್ಮ ಕೊನನಗ ಊಲ ಕೊಣ ಪೂಜಾ ಇತ್ತುನಾತು ದಿನ ನೆಮ್ಮದಿಡು ಎಡ್ಡೆ ರೀತಿಡು ಬದುಕೋಡು ಪನ್ಪಂಚಿತ ಪಾತೆರನು ಧರ್ಮ ಪನ್ಪುಡು ಅಂಚಾದಿಪ್ಪನಾಗ ಒಂಜಿನದಾದು ಬಂದುಲೆ ನಮ್ಮ ಜೀವನಡು ಧರ್ಮಾಚರಣೆ ಬೋಡು ಒಂದು ರಡ್ಡದ ವಿಚಾರಗೇನು ಬರ್ಪೆ ರಡ್ಡದ ವಿಚಾರ ಇಂಚಿನ ಅಂದ ಪಂಡ ನಮ್ಮ ಬದುಕುಡು ಸಾಮರಸ್ಯ ಬೋಡು ಒಂದು 4 ಜನ ತೊಟ್ಟಿಗೆ ಸೇರ್ದು ಬದುಕೊಡು ಒಂದು ತುಲೆ ಹಿರಿಯರು ಪನ್ಪೆರು ಒಂಜಿ ಇಲ್ಲು ಎಡ್ಡೆ ಆವಡೊಂದಿತ್ತಂಡ ಆ ಇಲ್ಲುಡಿಪ್ಪುನಂಚಿತನ ಮಾತ ಸದಸ್ಯರು ಕಂಡನಿ ಬುಡೆದಿ ಜೋಕುಲು ಅತನ ಅಣ್ಣೆ ಮೆಗ್ಗೆ ಮಾಂತೆರ ಒಗ್ಗಟ್ಟಿಡಿಪ್ಪುಡು ಆ ಒಗ್ಗಟ್ಟಿಡಿತ್ತಂಡ ಮಾತ್ರ ಆ ಇಲ್ಲು ಉದ್ಧಾರ ಆಪುಂಡು ಒಂಜಿ ಊರು ಉದ್ಧಾರ ಆವಡೊಂದಿತ್ತಂಡ ಆ ಊರುಡಿತ್ತನಂಚಿತ ಮಾತ ಏನು ಸದಸ್ಯರು ಉಳ್ಳೇರು ಕುಟುಂಬದಕ್ಕಲು ಉಳ್ಳೇರು ಸಮಾಜದ ಬಾಂಧವ್ಯರು ಉಳ್ಳೇರು ಅಕ್ಕಲು ಮಾತ ಒಗ್ಗಟ್ಟಿಡು ಬದುಕೊಡು ಒಗ್ಗಟ್ಟಿಡು ಬದುಕಿಂದ ಆ ಊರು ಉದ್ಧಾರ ಆಪುಂಡು ತುಲೆ ನಮ್ಮ ಇನಿ ಪೂರ ಕಾರ್ಯಕ್ರಮ ಸಾರ್ವಜನಿಕ ಶ್ರೀ ಶಾರದೋತ್ಸವ ಅಂದು ಪಾಡಬ ನಮ್ಮ ಸಾರ್ವಜನಿಕ ಗಣೇಶೋತ್ಸವ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಸಾರ್ವಜನಿಕ ವರಮಹಾಲಕ್ಷ್ಮಿ ಪೂಜೆ ದುಂಬು 105 ವರ್ಷದ ಪಿರವು ಓಲ ಸಾರ್ವಜನಿಕ ಇಜ್ಜಾಂಡ್ ದಾಯೆ ಇನಿ ನಮ್ಮ ಪೂರ ಸಾರ್ವಜನಿಕ ದಾಯೆ ಸಾರ್ವಜನಿಕವಾದಿನಿ ಕಾರ್ಯಕ್ರಮ ಮಲ್ತೊಂದುಲ್ಲ ಒಂಜೇ ಕಾರಣ ನಮ್ಮ ಊರಿಪ್ರಂಚಿತ ಮಾತ ಬಾಂಧವ್ಯರ್ಲ ಒಂಜಿ ಚಪ್ಪರದಡಿಟ್ಟು ಒಂಜಪ್ಪೆ ಜೋಕುಲ ಲೆಕ್ಕ ಬದುಕೋಡು ಒಂದು ಒಂಜಪ್ಪೆ ಜೋಕುಲ ಲೆಕ್ಕ ಬದುಕೋಡು ಪನ್ಪಂಚಿತ ಉದ್ದೇಶಡು ಒಗ್ಗಟ್ಟು ಬೋಡು ಸಾಮರಸ್ಯ ಬೋಡು ಪನ್ಪನೈಕ ನಮ್ಮ ಇನ್ನು ಸಾರ್ವಜನಿಕವಾದ ಮಾತ ಕಾರ್ಯಕ್ರಮವನ್ನು ಆಚರಣೆ ಮಲ್ತೊಂದುಲ್ಲ ಅಂಚಾದಿಪ್ಪನಾಗ ನಮ್ಮ ಮಾಂತೆರ್ಲ ಒಗ್ಗಟ್ಟಿಡು ಬೋಡು ಒಂದು ಒಗ್ಗಟ್ಟಿಜ್ಜಿಂದಿತ್ತಂಡ ಖಂಡಿತವಾದಲ ಒಂಜಿ ಸಂಘಟನೆ ಆದಿಪ್ಪು ಒಂಜಿ ಊರಾದಿಪ್ಪು ಒಂಜಿ ಇಲ್ಲ ಆದಿಪ್ಪು ಉದ್ಧಾರ ಪೂಜಿ ಧರ್ಮ ಒರಿಯೋಡ ನಮ್ಮ ಇಲ್ಲು ಒರಿಯೋಡ ನಮ್ಮಡ ಒಗ್ಗಟ್ಟು ಬೋಡು ಒರಿ ಬುಳೆ ಒಂದಿಲ್ಲೆಂದು ಪಂಡ ಒರಿ ಅಭಿವೃದ್ಧಿ ಆವೊಂದು ಪಂಡ ಆಗ ನಮ್ಮ ಸಪೋರ್ಟ್ ಮಲ್ಪನವೇ ಹೊರತು ಆಯ್ನ ಕಾರ್ ವೈಪುನಂಚಿತ ಕೆಲಸ ಮಲ್ಪರ ಬಲ್ಲಿ ಈ ರೀತಿಯಾದ ಸಾಮರಸ್ಯ ಇತ್ತಂಡ ಮಾತ್ರ ನಮ್ಮ ಬದುಕು ಸಾರ್ಥಕವಾರ ಸಾಧ್ಯ ಅಂದು ಒಂಜಿ ಎಳ್ಳ ಹಾಸ್ಯ ಪ್ರಸಂಗ ಉಂಡು ಬಾರಿ ಪೊರ್ಲದೊಂಜಿ ಹಾಸ್ಯ ಪ್ರಸಂಗ ಸಾಮರಸ್ಯ ದಾಯಬೋಡು ನಮ್ಮ ಬದುಕುಡು ಒಂಜಿ ಸಂಘ ಒಂಜಿ ಇಲ್ಲು ಉದ್ಧಾರ ಆವಡೊಂದಿತ್ತಿನ ಸಾಮರಸ್ಯ ಅಥವಾ ಒಗ್ಗಟ್ಟು ಒಮ್ಮನಸ್ಸು ಎಂಚ ಕೆಲಸ ಮಲ್ಪುನು ಪನ್ಪನೈಕ್ ಒಂಜಿ ಎಳ್ಳ ಹಾಸ್ಯ ಪ್ರಸಂಗ ಪಂಡದು ದುಂಬುಗು ಪೋಪೆ ಬಂದುಲೆ ಒಂಜಿ ಊರುಡು ಹೆಚ್ಚಿನ ಕಾರ್ಯಕ್ರಮ ಏನು ಕಥೆನ ಎಳ್ಳ ಕಥೆನ ಪಂಡೊಂದಿಪ್ಪೆ ಒಂಜಿ ಊರುಡು ಒಂಜಿ ಸಂಘಟನೆ ಇತ್ತನಿಗೆ ಸಂಘಟನೆ ಆ ಸಂಘಟನೆಡು 14 ಜನ ಜವನಿರು 14 ಜನ ಜವನಿರ ಆ ಸಂಘದ ಸದಸ್ಯರು ಆ ಸಂಘಟನೆದ ಸಮಸ್ಯೆ ಎಂಚಿನ ಅಂದು ಪಂಡ ಆ 14 ಜನ ಜವನಿರ ಒಗ್ಗಟ್ಟಿಜ್ಜಿ ಐಟ್ ರಡ್ಡು ತಂಡ ಒಂಜಿ ಎನ್ಮ ಜನತ ಒಂಜಿ ಟೀಮು ಎನ್ಮ ಜನತ ಬುಕ್ಕೊಂಜಿ ಟೀಮ್ ಆ ಸಂಘ ಉದ್ಧಾರ ಆಪುಜಿ ಈ ಎನ್ಮ ಜನನು ತೂಂಡ ಅಕಲೆಗಾಪುಜಿ ಆ ಎನ್ಮ ಜನನು ತೂಂಡ ಮೊಕಲೆಗಾಪುಜಿ ಅಕ್ಲೆನ್ ತೂಂಡ ಮೊಕಲೆಗಾಪುಜಿ ಮೊಕಲೆನ್ ತೂಂಡ ಅಕಲೆಗಾಪುಜಿ ಒಂದು ನಮ್ಮ ಊರುಡು ಮಾತ ಕೆಲವರ ಇಪ್ಪುಂಡು ಸಂಗೋಡು ಮಾತ ಇಪ್ಪುಂಡು ಇಂಚ ಇತ್ತುಂಡ ಆ ಸಂಘಟನೆ ಉದ್ಧಾರ ಆಪುಜಿ ಸರಿ ಈ 14 ಜನ ಜವನಿರನ ಸಂಘಟನೆದ ಅಧ್ಯಕ್ಷರಿಗೆ ಒಂಜಿ ಫೋನ್ ಬರ್ಪುಂಡು ದೂರದ ಊರುಡ್ದು ದಾಲೇಜ್ಜಿ ಎಂಕಲ್ನ ಊರುಡು ಒಂಜಿ ಮಲ್ಲ ಸಮಾವೇಶ ಮಲ್ತೊಂದುಲ್ಲ ನಿಕ್ಲು ಸಂಘಟನೆದ 14 ಜನ ಜವನಿರಲ ಎಂಕಲ್ನ ಸಮಾವೇಶಗೂ ಬರೋಡು ಒಂದು ಸರಿ ಅಧ್ಯಕ್ಷರು 14 ಜನ ಲೆತ್ತೇರು ಮೀಟಿಂಗ್ ಲೆಪ್ಪನಾಗಲ್ಲ ಮೀಟಿಂಗ್ಲ ಒಟ್ಟಿಗೆ ಕುಲ್ಲುಜರು ಎನ್ಮ ಅಂಚಿ ಎನ್ಮ ಇಂಚಿ ಸರಿ ಅಧ್ಯಕ್ಷರು ವಿಚಾರ ಪಂಡ್ರ ಶುರು ಮಲ್ತೇರು ವಿಷಯದಾಲೆಜ್ಜಿ ಮಲ್ಲ ಸಮಾವೇಶ ಅವನುಂಡು ನಮ್ಮ ಸಂಘದ 14 ಜನ ಜವನಿರಲ ಪೋಡಿಗೆ ಸದಸ್ಯರಲ ಆ ಸಮಾವೇಶಗೂ ಪೋಡಿಗೆ ಅಂದು ಅಪಗ ಸಂಘದ ಅಧ್ಯಕ್ಷರನ್ನ ಪಾತೆರಕ್ಕೆ ನಂಚಿತ ಸದಸ್ಯರು ಪನ್ಪೇರು ನಮ್ಮೊಲ ಈ ಸರಿಜಿಂದ ಅಕ್ಲೆ ಗೊತ್ತವರ ಬಲ್ಲಿ ಸರಿ ಪೋಯಿ ಪಂಡದು 14 ಜವನಿರಲ ರೆಡಿ ಆಯಿರು ಸಮಾವೇಶಗೂ ಪಾರ ಸರಿ ಮನತ್ತಾನಿ ಬೊಲ್ಪುಗೂ ಪಿದಾಡ್ರ ಒಂಜಿ ಆಜಿ 7 ಗಂಟೆ ಅನಗ ಒಂಜಿ ಮಿನಿ ಬಸ್ ಬತ್ತನಿಗೆ ಮಿನಿ ಬಸ್ ಬತ್ತನು 14 ಜನ ಜವನಿರಲ ಬತ್ತೇರು ಸದಸ್ಯರು ಬಸ್ಸಕ್ಕೆ ಬರ್ತೀರು
ಬಸ್ಕ್ ಬರ್ತನಗಲ ಒಗ್ಗಟ್ಟಿಜ್ಜಿ ಎನ್ಮ ದುಂಬು ಬರ್ತೀರಿ ಎನ್ಮ ಬುಕ್ಕ ಬರ್ತೀರಿ ಕುಲ್ಲುನಗಲ ಒಟ್ಟಿಗೆ ಕುಲ್ಲುಜೇರಿ ಎನ್ಮ ಅಂಚಿ ಎನ್ಮ ಇಂಚಿ ಬಸ್ ಪಿದಾಂಡು ಅಕ್ಕಲ್ನ ಮೋನೆ ಮೊಕ್ಕಲು ತುಪ್ಪುಜೇರಿ ಮೊಕ್ಕಲ್ನ ಮೋನೆ ಅಕ್ಕಲು ತುಪ್ಪುಜೇರಿ ಅಕ್ಲೆನ್ ತುಂಡ ಮೊಕ್ಕಲೆಗೆ ಆಪುಜಿ ಮೊಕ್ಕಲೆನ್ ತುಂಡ ಅಕ್ಕಲೆಗೆ ಆಪುಜಿ ಸರಿ ಸಂಘ ಉದ್ಧಾರ ಆಪುಜಿ ಬಸ್ ಪಿದಾಂಡು ಸರಿ ಬಸ್ ಪಿದಾರ್ದು ಒಂಜಿ 10 ಕಿಲೋಮೀಟರ್ ಪೋತುಜಿ ಒಂಜಿ 10 ಕಿಲೋಮೀಟರ್ ಪೋನಾಗ ಬಸ್ ದಾನ ಸಮಸ್ಯೆ ಅಂಡು ಬಸ್ ಬಂದು ಬುರ್ನು ಎಂಚ ಮಂತನ ಬಸ್ ಸ್ಟಾರ್ಟ್ ಆಪುಜಿ ಡ್ರೈವರ್ ಪಿರ ತಿರುಗುದು ತೂನಾಗ 14 ಜನ ಗಟ್ಟು ಮಸ್ತ ಜವನೆರು ಕುಲ್ದೇರು ಡ್ರೈವರ್ ಪನ್ಪೆ ಆಗೊಂದು ಖುಷಿ ಆಪುಂಡು ಡ್ರೈವರ್ ಪನ್ಪೆ ಜವನೆರು ಮಂಡೆ ವೆಚ್ಚ ಮಲ್ಪೊರ್ಚಿ ನಿಕ್ಲನ್ ಎತ್ತವನ ಕೆಲಸ ಏನು ಮಲ್ಪೆ ನಿಕ್ಲು 14 ಜನಲ ಜತ್ತದು ಒಂಜಿ ಎಲ್ಲಿಯ ಸಮಸ್ಯೆ ಆತಂದ್ರೆ ನಿಕ್ಲು 14 ಜನಲ ಜತ್ತದು ಬಸ್ಸುನು ಅಂತ ನೂ ಕೊಡು ಒಂದು ಸರಿ ನಮ್ಮ ಡ್ರೈವರ್ನ ಪಾತ್ರಕ್ಕೆ 14 ಜನ ಜವನೆಲ್ಲ ಜತ್ತೇರು ಜತ್ತದು ಬಸ್ಸನ್ನು ನೂಕರ ಶುರು ಮಲ್ತೇರಿ ಜರ್ಕಡ್ ಸ್ಟಾರ್ಟ್ ಮಲ್ಪನ ಅದೊಂದು ಇಪ್ಪುಂಡು ಸರಿ 14 ಜನ ನೂಕರ ಶುರು ಮಲ್ತೇರಿ 5 ನಿಮಿಷ ಅಂಡು 10 ನಿಮಿಷ ಅಂಡು 15 ನಿಮಿಷ ಅಂಡು 14 ಜನ ಜವನೇರು ನೂಕೊಂದುಲ್ಲೇರು ಬಸ್ಸು ಒಂಜಿ ಚೂರು ತುಂಬು ಪೋಪುಜಿ ಡ್ರೈವರ್ಗೆ ತರೆ ವೆಚ್ಚ ಆಪುಂಡು ಎಲ್ಲ 14 ಜನ ಗಟ್ಟು ಮಸ್ತ ಜವನೇರು ಬಸ್ಸು ನೂಕೊಂದುಲ್ಲೇರು ಬಸ್ಸು ದುಂಪು ಆಪುಜಿ ಓಡೆ ಮುಟ್ಟ ಅಂದ ಪಂಡ ಬಸ್ಸನ್ನು ದೇರ್ತು ದೀಪನಾಥ ತಾಕತ್ತುಂಡು ಜವನೇರಿಗೆ ಸರಿ ದಾಯ್ತ ವಿಷಯ ಅಂದು ಪಣದು ಡ್ರೈವರ್ ಜತದು ತೂಕ ಪಣದು ಜತದು ತೂಪೆ ಜತದು ತೂನಾಗ ಡ್ರೈವರ್ನ ತರೆಕ್ಕೆ ಮರಬೂರ್ನ ಲೆಕ್ಕ ಹಾಪುಂಡು ವಿಷಯ ಎಂಚಿನ ಅಂದು ಪಂಡ ಎನ್ಮ ಜನ ದುಂಬುರ್ದು ನೂಕೊಂದುಲ್ಲೇರು ಎನ್ಮ ಜನ ಪಿರವ್ರದು ನೂಕೊಂದುಲ್ಲೇರು ದಾಯ್ತ ಮರನಿಗೆ ಸಮಸ್ಯೆ ಎಂಚಿನ ಅಕ್ಕಲ್ ನೂಕುನ ಕರೆದು ಎಂಕಲ್ ನೂಕು ಜಾಂದು ದಯ ಎಂಕಲೆಗೆ ಅಕ್ಕಲೆಗೆ ಸರಿ ಇಜ್ಜಿಂದು ಬಂದುಲೆ ಒಂದು ಹಾಸ್ಯ ಪ್ರಸಂಗ ಇಪ್ಪು ನಮ್ಮ ಇಲ್ಲಲ್ಲಿ ನಮ್ಮ ಸಮಾಜರು ನಮ್ಮ ಸಂಘಟನೆ ಕೆಲವೊಂದು ಸಂದರ್ಭ ಈ ಪರಿಸ್ಥಿತಿ ಬರ್ತದನು ದಾಯಂದು ಪಂಡ ಅಕ್ಕಲ್ ನೂಕುನ ಕರೆದು ಎಂಕಲ್ ನೂಕುಜ ಎಂಕಲ್ ನೂಕುನ ಕರೆದು ಅಕ್ಕಲ್ ನೂಕರ ಬಲ್ಲಿ ಅಕ್ಕಲ್ ಪನ್ನ ಪಾತಾರೆ ಎಂಕಲ್ ಕೇಂಜ ಎಂಕಲ್ ಪನ್ನ ಪಾತಾರೆ ಅಕ್ಕಲ್ ಕೇನ್ನ ಬರ್ಚಿ ಆಯನ ಏನ ತುಲೆ ಈ ರೀತಿದ ಪರಿಸ್ಥಿತಿ ಬತ್ತಂಡ ಒಂಜಿ ಇಲ್ಲು ಒಂಜಿ ಸಮಾಜ ಒಂಜಿ ಧರ್ಮ ಖಂಡಿತ ಉದ್ಧಾರ ಅವರ ಸಾಧ್ಯಜ್ಜಿ ಒಂಜಿ ಇಲ್ಲು ಎಡ್ಡೆ ಪೊಡೊಂದಿತ್ತಂಡ ಅಲ್ಲಿ ಕಂಡನ್ನಿ ಬುಡಿದಿ ಜೋಕುಲ್ ನಟರು ಸಾಮರಸ್ಯ ಬೋಡು ಒಂಜಿ ರಡ್ಡು ಪಾತೆರ ಬರ್ಪುಂಡು ಒಂಜಿ ರಡ್ಡು ಪಾತೆರ ಪೋಪುಂಡು ಅಯ್ನು ನಮ್ಮ ಮನಸ್ಸುಗೂ ದೆತ್ತೊಂಡ್ರ ಬಲ್ಲಿ ಆ ವ್ಯವಸ್ಥೆ ಇತ್ತಂಡ ಆ ಎಡ್ಡೆ ಮನಸ್ಸಿತ್ತಂಡ ಮಾತ್ರ ಆ ಇಲ್ಲು ಉದ್ಧಾರ ಕುಟುಂಬ ಉದ್ಧಾರ ಸಮಾಜ ಉದ್ಧಾರ ಅವರ ಸಾಧ್ಯ ನಮ್ಮ ಧರ್ಮ ಒರಿಯರ ಸಾಧ್ಯ ತುಲೆ ಇನಿ ಏನು ಭಾರಿ ವ್ಯಾವಹಾರಿಕವಾದ ಪಾತೆರೊಂದಿಲ್ಲ ಧರ್ಮದ ಉಲಾಯ್ಪ ಹೊಂದಿಸಿ ಸಾಮಾನ್ಯ ವಿಚಾರನು ಪಾತೆರೊಂದಿಲ್ಲ ತುಲೆ ಇನಿ ಹೆಚ್ಚಿನ ಸಂದರ್ಭಡು ಒಂಜಿ ಇಲ್ಲು ಹಾಳಾವರ ಮುಖ್ಯ ಕಾರಣ ಒಗ್ಗಟ್ಟಿ ಸಾಮರಸ್ಯ ಇಜ್ಜನ್ನ ಕಾರಣ ಈ ಸಾಮರಸ್ಯನಿ ದಾಯ ಇಜ್ಜಿಂದ ಪಂಡ ಮುಖ್ಯವಾದ ಕಾರಣ ಬರ್ಪ ನಾವು ಕೋಪ ತುಲೆ ಧರ್ಮ ಪನ್ಪುಂಡು ಮನುಷ್ಯ ಭಾರಿ ಮುಖ್ಯವಾದ ಫಸ್ಟ್ ಬುಡೋಡಾಯನ ಕೋಪಗೆ ರಡ್ನೆದ ಮಾನ ಪಂಡ ಅಹಂಕಾರ ಫಸ್ಟ್ ಕೋಪ ಬಿಡೋಡು ರಡ್ನೆದ ಅಹಂಕಾರ ಬಿಡೋದು ಬುಕೊಂಜಿ ಮೋಸ ಮಲ್ಪನಂಚಿನ ಗುಣ ಬಿಡೋಡು ನಾಲ್ನೇದವು ಆಸೆನ ಬಿಡೋಡು ಒಂದು ಅತಿ ಆಯ್ನಂಚಿನ ಆಸೆನ ಬಿಡೋಡು 4 ವಿಚಾರ ಪನ್ಪುಂಡು ಕೋಪ ಬಿಡೋಡು ಒಂದು ಕೋಪ ಬುಡ್ಡ ನಮ್ಮ ಪೂರ ಸಮಸ್ಯೆಗಳ ಪರಿಹಾರ ಕೋಪನು ಬುಡುಪುನಾಗೆ ನಮ್ಮ ಪೂರ ಸಮಸ್ಯೆಗಳ ಕಾರಣ ಕೋಪಗೆ ಧರ್ಮ ಪನ್ಪುನ ಒಂಜಿ ಕಡೆಟ್ಟು ಅಂಚಾದಿಪ್ಪುನಾಗ ಏನು ನಿಕ್ಲಡೆ ಈತ ಜನ ಉಲ್ಲರ ಮೂಲು ಕೋಪನೇ ಬರಂದಕ್ಕಲು ಎರಲ್ಲ ಉಲ್ಲರ ಮೂಲು ಕೋಪನೇ ಬರ್ಪುಜಿ ಒಂಜಿ ಸಂಘಡಾದಿಪ್ಪು ಒಂಜಿ ಕಾರ್ಯಕ್ರಮಡಾದಿಪ್ಪು ಒಂಜಿ ಆಫೀಸ್ಡಾದಿಪ್ಪು ಒಂಜಿ ಇಲ್ಲಲಾದಿಪ್ಪು ಕಂಡನಿಗೆ ಬುಡೇದಿನ ಮಿತ್ತು ಬುಡೇದಿಗೆ ಕನ್ನಡನ ಮಿತ್ತು ಅದಂಡ ಅಪ್ಪ ಅಮ್ಮಗ ಜೋಕುಲ್ನ ಮಿತ್ತು ಕೋಪನೇ ಬರ್ಪುಜಿ ಸಾಧ್ಯನೇ ಇಜ್ಜಿ ಕೋಪ ಬರ್ಪುಂಡು ಆಂಡ ಶಾಸ್ತ್ರ ಪನ್ಪುಂಡು ಏಪೊಲ ನಮ್ಮ ಕೋಪ ಬಂತೊಂಡ್ರ ಬಲ್ಲಿಗೆ ನಮ್ಮ ಪೂರ ಬೊರ್ಚಾನ್ನೈಕ ಕಾರಣ ನಮ್ಮ ಹಾಳಿಗೆ ಕಾರಣ ಕೋಪಗೆ ಏನು ವರ ಇಂಚನೆ ಗುರುಕುಲದ ಜೋಕುಲಿಗೆ ಪಾಠ ಮಲ್ತೊಂದಿತ್ತೆ ಮಕ್ಕಳೇ ಕೋಪ ಮಾಡ್ಕೊಳ್ಬಾರ್ದು ಕೋಪವೇ ನಮ್ಮ ಎಲ್ಲ ಕೆಟ್ಟದ್ದಕ್ಕೆ ಕಾರಣ ನಮಗೆ ಪಾಪ ಸಂಚಯ ಆಗ್ತದೆ ಕೋಪ ಮಾಡಿಕೊಂಡ್ರೆ ಅಂದು ಸರಿ ಕೋಪ ಮಾಡ್ಕೊಳ್ಳೇಬಾರ್ದು ಒಂದು ಪಾಠ ಮಾತ ಮುಗಿದು ಪಿದೈ ಬಂದಾಗ ಒರಿ ದರಸೇನೆಂದು ಒರಿ ಹುಡುಗಿ ಎತ್ತಿ ಕೇಂಡೆ ಬರ್ತದೆ ಗುರುಗಳೇ ನಿಮಗೆ ಕೋಪ ಬರುವುದಿಲ್ವಾ ಅಂದು ಎಂಕಲ ಕೋಪ ಬರ್ಪುಂಡು ಅವರವರ ಜೋಕುಲನ ಪಾಠ ಮಲ್ತ ಪಿದೈ ಬಂದಾಗ ಬಂದುಲೆ ಕೋಪ ಬರಂದಕ್ಲು ನಮ್ಮ ಏರ್ಲ ಇಜ್ಜ ಆಂಡ ಶಾಸ್ತ್ರ ಭಾರಿ ಸೂಕ್ಷ್ಮವಾದ ಪಂತನೆ ಭಾಷಣಗೋಸ್ಕರ ಆತ ದಯದೀದಿ ನೆನ್ನು ನಮ್ಮ ಅನುಸರಣೆ ಮಲ್ಪಡು ಬದುಕಿಡು ಕೋಪೋಡು 4 ವಿಧ ಬರ್ಪುಣಿಗೆ 4 ವಿಧ ಕೋಪೋಡು 4 ವಿಧ ಒಂಜಿನದ ವಿಧ ಎಂಚಿನ ಅಂದು ಪಂಡ ಶಾಶ್ವತವಾಯಿನ ಕೋಪ ಎಂಚೆಪ್ಪುನೊಂದು ಪಂಡ ಬಂಡೆ ಕಲ್ಲದ ಮಿತ್ತಿ ಗೆರೆ ಹೋಯ್ತಿನ ಲೆಕ್ಕ ಶಾಸ್ತ್ರದ ಪಾತ್ರ ಬಂಡೆ ಕಲ್ಲದ ಮಿತ್ತಿ ಗೆರೆ ಹೋಯ್ತಿನ ಲೆಕ್ಕ ಶಾಶ್ವತವಾಯಿನ ಕೋಪ ನಮ್ಮ ಬಂಡೆ ಕಲ್ಲದ ಮಿತ್ತಿ ಗೆರೆ ಹೋಯ್ತಿಂಡ ಅವು ಏಪೋಗಳ ಮಾಜುಜಿ ಶಾಶ್ವತವಾದಿಪ್ಪುಂಡು ನಮಕ್ಕೂ ನಮ್ಮ ಬುಡಿದಿನೊಟ್ಟಿಗೂ ನಮ್ಮ ಕಂಡನೊಟ್ಟಿಗೂ ಶಾಶ್ವತವಾಯಿನ ಕೋಪ ಬೋಡ ಬರಿತಿಲ್ಲದಕ್ಲೆಡ ನಮ್ಮ ಅಧ್ಯಕ್ಷರಡ ನಮ್ಮ ಸದಸ್ಯರಡ ಶಾಶ್ವತವಾಯಿನ ಕೋಪ ಬೋಡ
ಆಂಡ ಕೆಲವೊಂಜಿ ಹಳ್ಳಿಗೆ ಮಾತ ಪೋನಾಗ ಎಂಗಳಿಗೆ ಮಸ್ತ್ ಬೇಜಾರಾಪುಣ. ದಾಯೆಂದು ಪಂಡ ಬರಿತಿಲ್ಲದಕ್ಲಡ ಆಪುಜಿ ದಾಯಿನಿಗಳಿಗೆ ಬರಿತಿಲ್ಲದಕ್ಲಡ ಆಪುಜಿಂದು ಕೇಂಡ ಅವು ಗೊತ್ತಿಜ್ಜಿ ಅಜ್ಜರ್ನ ಕಾಲೊಡ್ದು ಎಂಗ್ಲಿಗೆ ಕೋಪ ಎಂಗ್ಲಿಗೆ ಪಾತೆರ್ನ ಬುಡ್ತಾಕ್ಲೆಡ ಅಂಚಾದಿಪ್ಪನಾಗ ಪುಲ್ಲಿಗಳ ಬರಿತಿಲ್ಲದಕ್ಲಡ ಕೋಪ ಒಂದು ಶಾಶ್ವತವಾಯಿನ ಕೋಪ ದಯದೀದು ಬಂದುಲೆ ನಮ್ಮ ಬರಿತಿಲ್ಲದಕ್ಲೆಡ ನಮ್ಮ ಸಂಬಂಧದಕ್ಲೆಡ ನಮ್ಮ ಸಮಾಜದಕ್ಲೆಡ ಶಾಶ್ವತವಾಯಿನ ಕೋಪ ಮಲ್ತೋ ನೋಡ್ಚಿ ಆಂಡಲ ಕೋಪ ಬರ್ಪುಂಡು ಕೋಪದ ರಡ್ನೆದ ವಿಧ ಇಂಚ ಅಂದ್ ಪಂಡ ಮಣ್ಣದ ಮಿತ್ತಿ ಗೆರೆ ಹೋಯ್ತಿನ ಲೆಕ್ಕ ಏತು ಶೋಕದ ಪಾತೆರ ತುಲೆ ಶಾಸ್ತ್ರದ ಮಣ್ಣದ ಮಿತ್ತಿ ಗೆರೆ ಹೋಯ್ತಿನ ಲೆಕ್ಕ ಮಣ್ಣದ ಮಿತ್ತು ಒಂಜಿ ಗೆರೆ ಹೋಯ್ತಿಂಡ ಅವು 1 ವರ್ಷ ಇಪ್ಪುಣಿಗೆ ಒಂಜಿ ಮರಿಯಾಲ ಬನ್ನೇಟ ಒಂಜಿ ಜೋರು ಬರ್ಸ ಬನ್ನಾಗ ಆ ಗೆರೆ ಮಾಜುನಿಗೆ 1 ವರ್ಷದ ಕೋಪ ನಮ್ಮ ಬುಡದಿ ಜೋಕ್ಲೆಡ ಬರಿತಿಲ್ಲದಕ್ಲೆಡ ನಮ್ಮ ಸಂಬಂಧದಕ್ಲೆಡ 1 ವರ್ಷದ ಕೋಪ ಬೋಡ ಮಣ್ಣದ ಮಿತ್ತಿ ಗೆರೆ ಹೋಯ್ತಿನ ಲೆಕ್ಕ ಶಾಸ್ತ್ರ ಪನ್ಪುಡು ಅವಲ ಬೊರ್ಚಿ ಅಪ್ಪಂಡಲ ಕೋಪ ಬರ್ಪುಂಡು ಸರ್ ಕೋಪ ಎಂಚೆಪ್ಪುಡು ಮೂಜಿನದ ಕೋಪ ಪೊಯ್ಯದ ಮಿತ್ತು ಗೆರೆ ಹೋಯ್ತಿನ ಲೆಕ್ಕ ಪೊಯ್ಯದ ಮಿತ್ತು ಒಂಜಿ ಗೆರೆ ಹೋಯ್ತಿಂಡ 1 ವಾರ ಇಪ್ಪುಣಿಗೆ 1 ವಾರದ ಕೋಪ ಒಂಜಿ ಜೋರು ಗಾಳಿ ಬೀಜಿನಾಗ ಆ ಪೊಯ್ಯದ ಮಿತ್ತು ಒಯ್ತಿನ ಗೆರೆ ಮಾಜುನಿಗೆ 1 ವಾರದ ಕೋಪ ನಮ್ಮ ಬುಡದಿ ಜೋಕ್ಲೆಡ ನಮ್ಮ ಬರಿತಿಲ್ಲದ ಬೋಡ ಶಾಸ್ತ್ರ ಪನ್ಪುಂಡು 1 ವಾರದ ಕೋಪಲ ಬೊರ್ಚಿ ಆಂಡಲ ಕೋಪ ಬರ್ಪುಂಡು ಎಂಚೆಪ್ಪುಡು ಕೋಪ ಶಾಸ್ತ್ರ ಪನ್ಪುಂಡು ನೀರದ ಮಿತ್ತು ಗೆರೆ ಒಯ್ತಿನ ಲೆಕ್ಕ ನೀರದ ಮಿತ್ತು ಗೆರೆ ಒಯ್ತಿನ ಲೆಕ್ಕ ನಮ್ಮ ಬುಡದಿ ಜೋಕ್ಲೆಡ ನಮ್ಮ ಬರಿತಿಲ್ಲದಕ್ಲೆಡ ನಮ್ಮ ಆಫೀಸ್ ತಕ್ಲೆಡ ನಮ್ಮ ಸಮಾಜ ಡಿಪ್ನಂಚಿತ ಬಾಂಧವ್ಯರೆಡ ಕೋಪ ಬರಡು ಕೋಪ ಎಂಚೆಪ್ಪುಡು ಪಂಡ ನೀರದ ಮಿತ್ತು ಗೆರೆ ಒಯ್ತಿನ ಲೆಕ್ಕ ಆ ಗೆರೆ ಒಯ್ತೊಂದು ಬತ್ತನ ಲೆಕ್ಕನೆ ಆ ಗೆರೆ ಮಾಜುಂಡು ಕೋಪ ಬರೋಡು ಕೋಪ ಉಂತರ ಬಲ್ಲಿ ಕೋಪ ಅಪ್ಪಗ ಮಾಜೋಡು ಏರೆಡ ಕೋಪ ಉಂತುಂಡೋ ಅವು ಕೋಪ ಆದಿಪ್ಪುಜಿ ಅವು ದ್ವೇಷಗೂ ತಿರುಗುಂಡು ದ್ವೇಷ ಬುಕ್ಕ ಹಿಂಸೆಗೆ ತಿರುಗುಂಡು ಆಯಾ ಏನೋ ಒಂಜ ಏನಿಪ್ಪಡು ಜನ ಆಯೆಪ್ಪಡು ಅಂಚಾದಿಪ್ಪನಾಗ ದಯದಿ ಇದು ಕೋಪನು ಕಂಟ್ರೋಲ್ ಮಂತಂಡ ನಮ್ಮ ಬದುಕು ಯಶಸ್ವಿ ಇಪ್ಪುಡು ನಮ್ಮ ಧರ್ಮದ ಸಾಧಿರ ನಡಪರ ಸಾಧ್ಯ ಇಪ್ಪನು ಅಂಚಾದಿಪ್ಪನಾಗ ಸಾಮರಸ್ಯದ ಬದುಕೊಡ ನಮ್ಮ ಬದುಕು ಸಾರ್ಥಕ ಅವಡ ನಮ್ಮ ಕೋಪನು ಬಿಡೋಡು ಒಂದು ಶಾಸ್ತ್ರ ಪನ್ಪುಂಡು ಒಂದು ರಡ್ಡದ ವಿಚಾರ ಮೂಜಿನದ ವಿಚಾರಗೇನು ಬರ್ಪೆ ಸಂಸ್ಕಾರ ಬೋಡು ಬದುಕು ನೆನಪಾತಾರ ಪಂಡದ ಎನ್ನ ಮಾತ್ರ ಸಂಸ್ಕಾರ ಬೋಡು ಬದುಕಡು ಅಂದು ತುಲೆ ಇನಿ ನಮ್ಮ ಜೋಕ್ಲೆಡ ನಮ್ಮ ಇಲ್ಲಲ್ಲಿ ಬೊಡನಾತು ದುಡ್ಡುಂಡು ಬೊಡನಾತು ಮಾರ್ಕ್ಸ್ ಉಂಡು ವಿದ್ಯೆ ಉಂಡು ವಿದ್ಯೆ ಇತ್ತಿನ ಯಾವ ಅಂದು ಒಂಜಿ ಕಡೆಟ್ಟು ಒರಿ ಹಿರಿಯರು ಪಂತೇರು ವಿದ್ಯೆ ಬದುಕಿಗೆ ಅನ್ನವನ್ನು ಕೊಡ್ತದೆ. ಡಬಲ್ ಡಿಗ್ರಿ ಮಲ್ತಿನ 95% ದೆತ್ತಿನ ನಮ್ಮ ಜೋಕುಲು ಎಡ್ಡೆ ಜಾಬು ತಿಕ್ಕೊಂಡು ಬಂಜಿಗೆ ನುಪ್ಪು ತಿಕ್ಕೊಂಡು ವಿದ್ಯೆ ಬದುಕಿಗೆ ಅನ್ನವನ್ನು ಕೊಟ್ಟರೆ ಧರ್ಮ ಬದುಕಿಗೆ ಅರ್ಥವನ್ನು ಕೊಡುತ್ತದೆ. ನಮ್ಮ ಬದುಕಿಗೆ ಅರ್ಥ ತಿಕ್ಕೊಡೊಂದಿತ್ತಂಡ ನಮ್ಮ ಬದುಕು ಸಾರ್ಥಕ ಅವಡೊಂದಿತ್ತಂಡ ವಿದ್ಯೆದ ಜೊತೆಗೆ ನಮಕ್ಕೆ ಸಂಸ್ಕಾರ ಬೋಡು ಧರ್ಮ ಬೋಡು. ವಿದ್ಯೆ ಧರ್ಮ ಇಲ್ಲದ ವಿದ್ಯೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಬುಕೊಂಜಿ ವಿಚಾರ ಪನ್ಪೇರು ಮಾರ್ಕ್ಸ್ ಬೇಕು. ಮಾರ್ಕ್ಸ್ ದೆಪ್ಪುನೇನು ಶಾಲೆ ಪಂದು ಕೊಂಡ ರಿಮಾರ್ಕ್ ಇಜ್ಜಂದೆ ಬದುಕುನೇನು ಧರ್ಮ ಪನ್ಪುಂಡು. ನಮ್ಮ ಜೋಕುಲು ಬಜಿ ಮಾರ್ಕ್ಸ್ ದೆಪ್ಪುನ ಮಾತ್ರ ಅತ್ತು ರಿಮಾರ್ಕ್ ಇಜ್ಜಂದೆ ಬದುಕುನೇನು ಕಲ್ಪೋಡು. ರಿಮಾರ್ಕ್ ಇಜ್ಜಂದೆ ಬದುಕುನೇನು ಧರ್ಮ ಪಂದು ಕೊರ್ಪುಂಡು ಸಂಸ್ಕಾರ ಪಂದು ಕೊರ್ಪುಂಡು. ಅಂಚಾದಿಪ್ಪನಾಗ ನಮ್ಮ ಜೋಕುಲು ವಿದ್ಯಾವಂತರಾಪನೆ ಒಟ್ಟುಗು ನಮೂಲ ಸಂಸ್ಕಾರವಂತರಾವಡು ಒಂದು ಬಜಿ ವಿದ್ಯಾವಂತರಾನ ಯಾವ ಜೀಂದ್ ಧನವಂತ ದುಡ್ಡಿತ್ತನ ಯಾವ ಜೀಂದ್ ಸಂಸ್ಕಾರಗಳು ಬೋಡು ಒಂದು ತುಲೆ ಒರಿ ಗುರುಕುಲು ಪನ್ಪೇರು ಬಾರಿ ಪೊರ್ಲುದ ಪಾತ್ರ. ಇನಿ ನಮ್ಮ ಸಂಸ್ಕಾರ ಓಡೆಡ್ದು ಓಡೆ ಪೋಂದುಂಡು ನಮ್ಮ ಸಂಸ್ಕಾರ ಒಂಜಿ ಎಲ್ಲ ಉದಾಹರಣೆ ಪನ್ಪೇರಾರು ತುಲೆ ದುಂಬು ಮಾತ ಒಂಜಿ ಅಜಿಪ್ಪ ಎಲ್ಪ ವರ್ಷದ ಪಿರವು ಈ ಪೇಟೆದ ಗೇಟೆಡ್ ಮಾತ ಪಾಡ್ಯದರಿಗೆ ಒಂಜಿ ಬೋರ್ಡ್ ಪಾಡ್ಯದರಿಗೆ ಬಾರಿ ಪೊರ್ಲುದ ಬೋರ್ಡ್ ಎಂಚಿನ ಅಂದ ಪಂಡ ಅತಿಥಿ ದೇವೋಭವ ಏತು ಪೊರ್ಲುದ ಪಾತೆರ ಅತಿಥಿ ದೇವೋಭವ ಪಂಡ ಅತಿಥಿಲೇ ದೇವೇರು ಎಂದು ಪೇಟೆದ ಗೇಟೆಡ್ ಬರೆಪುನ ಬೋರ್ಡು ಅವು ಅಜಿಪ್ಪೋರ್ಸೋದ ಪಿರವು ಒಂಜಿ 30 ವರ್ಷದ ಪಿರವು ಅತಿಥಿ ದೇವೋಭವ ಬೋರ್ಡು ಪೋಂಡು ಚೇಂಜ್ ಆಂಡು ಅತಿಥಿ ದೇವೋಭವ ಪೋಂಡು ಶುಭ ಲಾಭ ನಿಖಿಲೆಗೆ ಶುಭ ಇಲ್ಲದಕ್ಲೆಗೆ ಲಾಭ ತೊಂದರೆ ಇಜ್ಜಿ ಶುಭ ಲಾಭ ಅತಿಥಿ ದೇವೋಭವ ಶ್ರೇಷ್ಠವೈನ ಪಾತ್ರ ಶುಭ ಲಾಭ ತೊಂದರೆ ಇಜ್ಜಿ ಒಂಜಿ 20 ವರ್ಷದ ಪಿರವು ಶುಭ ಲಾಭಲ ಪೋಂಡು 20 ವರ್ಷದ ಪಿರವು ವೆಲ್ಕಮ್ ಅತಿಥಿ ದೇವೋಭವ ಪೋಂಡು ಶುಭ ಲಾಭ ಪೋಂಡು ವೆಲ್ಕಮ್ ಒಂದು ಬೋರ್ಡ್ ಪಾಡ್ರ ಸುರುಮಂತೇರಿ ಗೇಟೆಡ್ ಸರಿ ಇತ್ತೆ 10 ವರ್ಷದ ಪಿರವು ಅತಿಥಿ ದೇವೋಭವಲೆಜ್ಜಿ ಶುಭ ಲಾಭಲೆಜ್ಜಿ ವೆಲ್ಕಮ್ ಲೆಜ್ಜಿ ಇತ್ತೆ ಪಾಡಬೇರೆ ಬೋರ್ಡು ನಾಯಿ ಇದೆ ಎಚ್ಚರಿಕೆ. ನಮ್ಮ ಸಂಸ್ಕಾರ ಗೇಟೆಡ್ ಮಾತ್ರ ನಮ್ಮ ಬದುಕುಡ್ಲ ಸಂಸ್ಕಾರ ಪೋತುಂಡು
ಆ ಅತಿಥಿ ದೇವೋಭವ ಉಂಡು ಇನ್ನು ನಾಯಿದೆ ಎಚ್ಚರಿಕೆ ಒಲ್ಪಡ್ದು ಓಡೆಪೋಂಡು ನಮ್ಮ ಸಂಸ್ಕಾರ ಅಂದು ಅಂಚಾದಿಪ್ಪನಾಗ ಇನಿ ಏನು ಸಾಮಾನ್ಯವಾದ ತೂಪೆ ಏನು ಗುರುಕುಲದ ಜೋಕುಲಿಗೆ ದಿನೋಲ ಪಾಠ ಮಲ್ಪನೆ ಹಿಡ್ದವ್ರು ಒಂಜಿ ಪಾತ್ರ ಪನ್ಪೆ ಜೋಕುಲಿನ ಹೆಚ್ಚಿನ ಪೇರೆಂಟ್ ಜೋಕುಲಿಗೆ ಸಂಬಂಧಪಟ್ಟನಕ್ಕೆ ಈ ಪಾತ್ರ ಪಂಡೊಂದುಲ್ಲೆ ಹೆಚ್ಚಿನ ನಮ್ಮ ಪೇರೆಂಟ್ ನಕ್ಲು ಬೆತೆ ಬೇತೆ ಊರದ್ದು ಕೊನತ್ತದು ಗುರುಕುಲಗೆ ಸೇರ್ಪವನ ಅಕ್ಕಳ ಒಂಜಿ ಪ್ರಶ್ನೆ, ಯಾಕೆ ನೀವು ಗುರುಕುಲಕ್ಕೆ ಸೇರಿಸ್ತಾ ಇದ್ದೀರಿ ಮಕ್ಕಳನ್ನು? ಗುರುಕುಲಕ್ಕೆ ದಾಯ ಸೇರ್ಪ ಒಂದಿಲ್ಲರು ಅಕ್ಕಳ ಒಂಜೇ ಉತ್ತರ, ಸರ್ ನಮ್ಮ ಮಕ್ಕಳಿಗೆ ನಾವು ಬೇಕಾದಷ್ಟು ಲಕ್ಷಗಟ್ಟಲೆ ಕೊಟ್ಟು ಬೇಕಾದ ಎಜುಕೇಷನ್ ಕೊಡ್ತೇವೆ, ಲಕ್ಷಗಟ್ಟಲೆ ಖರ್ಚು ಮಲ್ತದ ಎಂಕ್ಲೆ ಎಜುಕೇಷನ್ ಕೊರ್ಪ ಅಂಡ ಸಂಸ್ಕಾರ ಇಜ್ಜಿ ಸರ್, ಸಂಸ್ಕಾರ ಕೊರಡು ಪಂಪ ಉದ್ದೇಶ ಗುರುಕುಲಕ್ಕೆ ಸೇರ್ಪ ಒಂದಿಲ್ಲ ಅಂದು ಧೈರ್ಯದ ಬಂದುಲೆ ಕೇವಲ ಎಜುಕೇಷನ್ ಇತ್ತಿಂಡ ದುಡ್ಡಿತ್ತಿಂದ ನಮ್ಮ ಬದುಕು ಸಾರ್ಥಕ ಆಪುಜಿ, ನಮ್ಮ ಜೋಕುಲ್ನ ಬದುಕು ಸಾರ್ಥಕ ಆಪುಜಿ. ಸಂಸ್ಕಾರ ಬೋಡು ಸಂಸ್ಕಾರ ಇಜ್ಜಿಂದಿತ್ತಿನ ಖಂಡಿತವಾದ ನಮ್ಮ ಬದುಕು ಸಾರ್ಥಕ ಆಪುಜಿ. ಇನಿ ಓಡೆ ಮುಟ್ಟ ಅಂದ ಪಂಡ ನಮ್ಮ ತುಲೆ ಒರಿ ಸ್ವಾಮೀಜಿ ಪನ್ನ ಪಾತೆರ ಈ ಒರಿ ಬಾರಿ ಮಲ್ಲ ಸೇಟ್ ಬಾರಿ ಮಲ್ಲ ಬಿಸ್ನೆಸ್ ಮ್ಯಾನ್ ಒರಿ ಆಯನ ಮಗನ ಲೆತ್ತೊಂದು ಬೋದು ಸ್ವಾಮೀಜಿ ನಡೆಪೋಯಿಗೆ ದರ್ಶನ ಮಲ್ಪರ, ಸ್ವಾಮೀಜಿ ನಡೆ ದರ್ಶನ ಮಲ್ಪರ ಪನ ಒಂಜಿ ಸ್ವಾಮೀಜಿ ಪಾತ್ರ ಪನ್ ನಾವು ಸ್ವಾಮೀಜಿ ನಡೆ ಪೋನಾಗ ಸಾಮಾನ್ಯವಾದ ಸ್ವಾಮೀಜಿ ಕುಲ್ದಿಪ್ಪೇರು, ಸ್ವಾಮೀಜಿನ ಎದುರುಡು ಒಂಜಿ ತಟ್ಟೆದಿಪ್ಪೇರು ಪಾದ ಕಾಣಿಕೆ ಅಂದು ಕೆಲವು ಕ್ರಮ ಉಂಡು, ಪಾದ ಕಾಣಿಕೆ ಪಾಡ್ನ ಅಂದು. ಸರಿ ಆಯ ಮಾರಿ ಬಲ್ಲ ಬಿಸ್ನೆಸ್ ಮ್ಯಾನ್ ಆಯನ 5ನೇ ಕ್ಲಾಸ್ ಹುಡುಗನ ಲೆತ್ತೊಂದು ಪೋನಾಗ ಸ್ವಾಮೀಜಿಗೆ 2,000 ನೋಟನ್ನು ಪಾಡಿ ಅಮ್ಮೆ ಸ್ವಾಮೀಜಿಗೆ ಪಾದ ಕಾಣಿಕೆ ಪಾಡಿ ಕೂಡಲೇ ಸ್ವಾಮೀಜಿ ದಾತ ಮಲ್ಪೇರು ಆಶೀರ್ವಾದ ಮಲ್ತದ್ದು ಒಂದು ಅಕ್ಷತೆ ಕೊರ್ಪೇರು ಅಕ್ಷತೆ ಕೊರಿ ಕೂಡಲೇ ಐನ ದೆತೊಂದು ಅಮ್ಮೆಲ ಮಗೆಲ ಪಿದೈ ಬರ್ಪೇರು. ಪಿದೈ ಬನ್ನಾಗ ಮಗೆಕೇನು ಬೇಗೆ ಅಪ್ಪ 2,000 ಈತೇನ ಅಂದು ಪಂಡ ಜೋಕುಲ್ನ ಮನಸ್ಸಿತ್ತು ಸ್ವಾಮೀಜಿ ಪಂಡ ಯಾರು ಗೊತ್ತಿಜ್ಜಿ, ದೇವರ ಪಂಡದ ಆಯ್ತ ಗೊತ್ತಿಜ್ಜಿ, ದೇವಸ್ಥಾನ ಪಂಡದ ಆಯ್ತ ಗೊತ್ತಿಜ್ಜಿ, 2 ಎಂಚ ಪಾತೆರಡೊಂದು ಗೊತ್ತಿಜ್ಜಿ, 2 ಎಂಚ ಸಂಬೋಧನೆ ಮಲ್ಪಡೊಂದು ಗೊತ್ತಿಜ್ಜಿ. ಇನಿ ಅಪ್ಪ ಅಮ್ಮ ಮಮ್ಮಿ ಡ್ಯಾಡಿ ಆಯರು ಒರಿನ ಚಿಕ್ಕಪ್ಪೆ ದೊಡ್ಡಪ್ಪ ಬುಕ್ಕ ಮಾಮಿ ಸಮ್ಮಲೆ ಪೂರ ಆಂಟಿ ಅಂಕಲ್ ಅದು ಬಿಡಿಯರು ಇನಿ ಸಂಬಂಧಕ್ಕೂ ಬೆಲೆ ಇಜ್ಜಿ 2 ಎಂಚ ಪಾತೆರ್ ಪಡೊಂದು ಗೊತ್ತಿಜ್ಜಿ. ಇಲ್ಲಡೆ ಏರಲ್ಲ ಬಿನ್ನೆರು ಬತ್ತೆರ್ಂಡ ಅಕ್ಲಡ ಎಂಚ ಲೆತೋನೋಡು ಎಂಚ ಕುಲ್ಲವೋಡು ಅಕ್ಲಡ ದಾಯ್ತ ಕೇನೋಡು ದಾಯ್ತ ಪಾತೆರಡೊಂದು ಗೊತ್ತಿಜ್ಜಿ ನಿ ಜೋಕುಲೆಗೆ ಆಂಡ ಮಾರ್ಕ್ಸ್ ಮಾತ್ರ 99 ಉಂಡು. ಮಾರ್ಕ್ಸ್ ದೆಪ್ಪರ ಬಲ್ಲಿಂದ ಪನ್ಪುನತ್ತು ಮಾರ್ಕ್ಸ್ದ ಒಟ್ಟಿಗೆ ನಮ್ಮ ಸಂಸ್ಕಾರ ಕೊಡ್ತೋನ ಜೋಕುಲೆಗೆ ಸಂಸ್ಕಾರ ಕೊಡ್ತೋನ ಅಂದು ಒಂಜಿ ಎಲ್ಲಿ ಹಾಸ್ಯ ಪ್ರಸಂಗ ಪಂಡದೇನ ಪಾತೆರ ಮುಗಿಪ್ಪೆ ಬಂದುಲೆ ಒರಿ ಹುಡುಗಿ ಎತ್ತೆಗೆ ಇನಿತ್ತ ಸಮಾಜದ ನಮ್ಮ ಯುವಕಿಯರ ಪರಿಸ್ಥಿತಿ ಎಂಚ ಉಂಡು. ಒರಿ ಹುಡುಗಿ ಎತ್ತೆಗೆ ಆ ಹುಡುಗಿ ಭಾರಿ ಕ್ಲೀನ್ ವಿಚಾರ ಎಂಚಿನ ಅಂದ ಪಂಡ ಇನಿತ್ತ ಜೋಕುನ ಮನಸ್ಥಿತಿ ಎಂಚ ಅಂದ ಪಂಡ ಅಕಲು ಪನ್ನವೇ ಹಠ ಅಕಲು ಪನ್ನವೇ ಆವಡು ಬೇತೆ ಅಕಲು ಪನ್ನ ಎನ್ಕೆ ಎಂಜೇರು ಸರಿ ಅಕ್ಲನ ಎಂಚ ನಮ್ಮ ಬುಲೆಪ್ಪ ಅದಂದ್ರೆ ನಮ್ಮ ತೆರಿಯೋ ನೋಡು. ಸರಿ ಒರಿ ಹುಡುಗಿ ಎತ್ತೆ ಆ ಹುಡುಗಗೆ ಭಾರಿ ಕ್ಲೀನ್ ಆಯ ಪನ್ನವೇ ಆವಡು ಆಯನ ಜೋಸ್ತಿನ ಇಲ್ಲಡೆ ಪೋದು ಒಂಜಿ ಎಲ್ಲಿಯ ಪುಚ್ಚದ ಕಿನ್ನಿ ಕೊನರ್ಪೆಗೆ ಪುಚ್ಚದ ಕಿನ್ನಿ ಕೊಣತ್ತದು ಆಯೆ ಹಳ್ಳಿ ಇಲ್ಲದ ಎದುರು ಜಗಲಿಡು ಕುಲ್ಲೊಂದು ಆ ಪುಚ್ಚದ ಕಿನ್ನಿನ ಸಾಬೂನು ಪಾರ್ದು ಚರ ಬ್ರಷ್ ಇಡು ಒರೆಸೊಂದುಲ್ಲೆ ಉರ್ದೊಂದುಲ್ಲೆ ಬರಿತಿಲ್ಲದ ಅಜ್ಜೇರು ದುಂಬುದ ಕರಡು ಮಾರ್ಗ ಮಾತ ಇಜ್ಜಿ ಇಮ್ಯಾನ ಜಾಲಡೆ ಪೋಡು ಪೇಟೆಗೆ ಜಾಲಡೆ ಪೋನಾಗ ಈ ಹುಡುಗಿ ಎಲ್ಲಿಯ ಪುಚ್ಚದಕ್ಕಿ ನೀನು ಪತ್ತೊಂದು ಚರ ಉರ್ಜಿ ಒಂದುಲ್ಲೆ ಅಜ್ಜೇರು ಬನ್ಪೇರಿಗೆ ಆರು ಓದಂದಿಪ್ಪೇರು ಆಂಡ ಆರೆಗ ಅನುಭವ ಉಂಡು ಜೀವನ ಅನುಭವ ಉಂಡು. ಸರಿ ಯಾರು ಬನ್ಪೇರು ದಾಯ್ತ ಮಲ್ತೊಂದುಲ್ಲ ಮಾರೆ ದಾಲೇಜ್ ಅಜ್ಜರೆ ಪುಚ್ಚದಕ್ಕಿ ನೀನು ಇತ್ತೆ ಫ್ರೆಂಡ್ನ ಇಲ್ಲಾರ್ದು ಜೋಸ್ತಿನ ಇಲ್ಲಾರ್ದು ಕೊಣತ್ತನ ಅವು ಕ್ಲೀನ್ ಆವಡೊಂದು ಐನು ಒರೆಸು ದೆಕ್ಕೊಂದುಲ್ಲೆ ದೆಕ್ಕದು ಉಲಾಯಿ ಬಿಡುಪ್ಪೆ ಅಂದು ಐಕ ಅಜ್ಜರು ಪನ್ಪೇರಿಗೆ ತೂಲ ಮಾರೆಯ ನಮ್ಮ ಸಂಸ್ಕೃತಿಡು ನಮ್ಮ ಆನೆನು ದೆಕ್ಕು ಬಾ ಕುದುರೆನ ದೆಕ್ಕು ಬಾ ಪೆತ್ತನ ದೆಕ್ಕು ಬಾ ನಾಯಿನ ದೆಕ್ಕು ಬಾ ಪುಚ್ಚೆನ ದೆಕ್ಕಾರ ಇಜ್ಜಿ ಇಂದು ಆಂಡ ಆ ಹುಡುಗಕ್ಕೆ ಏನು ಇಜ್ಜಜ್ಜರೆ ಏನು ದೆಕ್ಕುನ್ನೆ ಅವು ಕ್ಲೀನ್ ಆವಡು ಅಜ್ಜರು ಪನ್ಪೇರಿಗೆ ತುಲ ಮಾರಾಯ ದೆಕ್ಕಂಡ ಪುಚ್ಚೆ ದೆಕ್ಕಿನಿ ಸೈಪುಂಡು ಇಜ್ಜಜ್ಜರೆ ದೆಕ್ಕುನ್ನೆ ಕೆಲವು ಜೋಕುಲು ಇಂಚೆಪ್ಪೇರು ಹಠ. ಸರಿ ಆವು ಬಂಡದು ಅಜ್ಜರು ಆ ಹುಡುಗಿ ಎಂಚ ಬೋಡಣ್ಣ ಮಲ್ತೋನಡು ಬಂದು 6 ಪೇಟೆಗೆ ಪೋಪೇರು. ಸರಿ ಪೇಟೆಗೆ ಪೋಯರು ಆನಿ ಮುಗಿಂಡು ಮನತ್ತಾನಿ ಬೊಲ್ಪಾಂಡು ಪಿರ ಅಜ್ಜರು ಇಮ್ಯಾನ ಜಾಲಡನೆ ಪೇಟೆಗೆ ಪೋಡು. ಪೇಟೆಗೆ ಪೋನಾಗ ಈ ಜವನೆ ಮೋನೆಗೆ ಕೈದಿದ್ದು ಭಾರಿ ಮಂಡೆ ಬೆಚ್ಚೋದು ಕುಲ್ದೆ ಅಜ್ಜರಿಗೆ ಏನು ಬೇಗೆ ದಾಯ್ತಾಂಡು ಮಾರಾಯ ಅಂದು ಅಪಗ ಆ ಹುಡುಗಿ ಪನ್ಪಿಗೆ ದಾಲೇಜ್ ಅಜ್ಜರೆ ಪುಚ್ಚದಕ್ಕಿನಿ ಸೈತು ಪೋಂಡು ಅಂದು ತುಲ ಏನು ಪಂಡು ಜನ ನಿಕ್ಕು ಕೋಡೆ ದೆಕ್ಕೋರ್ಚಿ ಪಡೆ ಅವ್ರು ಪುಚ್ಚದಕ್ಕಿನಿ ಸೈತು ನಿಂದು ಐಕ ಆ ಹುಡುಗಿ ಪನ್ಪೆಗೆ ಅಜ್ಜರೆ ಪುಚ್ಚದಕ್ಕಿನಿ ದೆಕ್ಕನೈ ಕತ್ತು ಸೈತುನ
ಬೇಗ ಉಲ್ಂಗಾಡು ಪತ್ತದ ಪುಂಟಿಯೇ ಪುಚ್ಚದೆಗಿನಿ ಸೈತುಂಡು ಎಂದು ತುಲೆ ಇನಿ ಈ ಒಂದು ಹಾಸ್ಯ ಪ್ರಸಂಗ ಇಪ್ಪು ಇನ್ನಿತ್ತ ನಮ್ಮ ಸಮಾಜದ ದಾಯ್ತಾತನ ಪಂಡ ಇನ್ನಿತ್ತ ಜೋಕುಲ ಮಂಡ್ಯಡ ಹೆಂಚಿನ ಒಂದು ಪಂಡ ಎಂಕ್ಲೆಗೂ ಪೂರ ಗೊತ್ತುಂಡು ಒಂದು ದೇವಸ್ಥಾನದಾಯೆ ಭಜನೆದಾಯೆ ಪೂಜೆದಾಯೆ ಎಂಕ್ಲೆಗೂ ಪೂರ ಗೊತ್ತುಂಡು ಆಂಡ ಒಂಜಿ ಸತ್ಯ ಪನ್ಪೆ ಬಂದುಲೆ ಇನ್ನಿತ್ತ ಜೋಕುಲೆಗ್ ಪೂರ ಗೊತ್ತುಂಡು ಆಂಡ ಐಟ್ ಎಡ್ಡೆವು ಹಾಲೋ ಒಂದು ಗೊತ್ತಿಜ್ಜಿ ನೆನ್ನು ನಮ್ಮ ಇನಿ ಕೊರಡು ಒಂಜಿ ಪಾತೆರೊಂಡು ಬಾರಿ ಪೊರೋದ ಪಾತೆರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಇನಿತ್ತ ಜೋಕ್ಲೆ ನಮ್ಮ ನಮ್ಮ ದೇವೇರಿಯರು ನಮ್ಮ ದೇವೇರಿನ ವಿಶೇಷತೆದಾಯ್ತಾ ನಮ್ಮ ಜೋಕುಲಿಡಿ ಒಂಜಿ ಪ್ರಶ್ನೆ ನಮ್ಮ ಇಲ್ಲಲಿಪ್ನ ಜೋಕುಲು ಮುಖ ಮಲ್ಲಕ್ಕಲು ನಮ್ಮನ್ನು ಸೇರ್ಪದು ದಿನೊಟ್ಟು ನಮ್ಮ ದೇವರಿಗೆ ಏತು ಸರ್ತಿ ದೀಪ ದೀಪ ಬುಡ್ಲೆ ದೇವರಿಗೊಂಜಿ ಊದುಬತ್ತಿ ಅಲ್ಲ ಪೊತ್ತಬನ ದೇವರಿಗೊಂಜಿ ಪೂವಲ್ಲ ದೀಪನ ನಮ್ಮ ಇಲ್ಲಲಿಪ್ನಂಚಿನ ಜೋಕುಲು ನಮ್ಮ ಹಿರಿಯರಿಗೆ ನಮ್ಮ ಏತು ಸರಿ ಕಾರ್ಗಡ್ಡ ಬುರ್ಬ ಇನಿ ಓಡೆ ಮುಟ್ಟಾತನೊಂದು ಪಂಡ ಜೋಕುಲು ಇಲ್ಲ ಏನು ತೂತುನ ಏನು ಪನ್ಪ ಕೇಳಿ ನಮ್ಮ ಇನಿ ಪರಿಸ್ಥಿತಿ ಎಂಚ ಪೋಂದುಂಡು ಒಂದು ಓಡೆ ಮುಟ್ಟ ಅಂದ ಪಂಡ ಶಾಲೆ 4 ಬುಡ್ಡ ಇಲ್ಲಡೆ ಬತ್ತೇರು ಬ್ಯಾಗ್ ದಕ್ಕಿಯರು ರಿಮೋಟ್ ಪತ್ತೊಂದು ಕುಲ್ಲಿಯರು ಕುರ್ಚಿದ ಮಿತ್ತು ಹಳ್ಳಿಡು ಮಾತ ಒಂಜಿ ಕುರ್ಚಿ ಇಪ್ಪುನ ಕುರ್ಚಿಡು ಕುಲ್ಲೆಂಚಿನ ಸರಿ ಕುಲ್ಲ ಆ ರಡ್ಡು ಕೈದೀಪುನ ಜಾಗ ಇಪ್ಪುನತ ಐಟು ರಡ್ಡು ಕಾರು ಪಕ್ಕಿದ ರೆಕ್ಕೆದ ಲೆಕ್ಕ ಅವಿಂಚ ಆಡೊಂದೇ ಇಪ್ಪುನ ಅಜ್ಜೆ ಬರಡು ಅಮ್ಮೆ ಬರಡು ಅಜ್ಜಿ ಬರಡು ಇಂಬೆ ಲಕ್ಕುನ ಪ್ರಶ್ನೆ ಇಜ್ಜಿ ಅಜ್ಜೆ ಅಲ್ಲಿ ತಿರ್ತು ಕುಲ್ಲೋಡು ಇಂಬೆ ಲಕ್ಕುನ ಪ್ರಶ್ನೆ ಇಂಬೆ ಇಂಚನೆ ನಮ್ಮ ಸಂಸ್ಕಾರ ಏತು ಕೊಡ್ತೋ ಅಂದ್ರೆ ನಮ್ಮ ಪ್ರಶ್ನೆ ಮಲ್ತು ನೋಡು ರಿಮೋಟ್ ಉಂಡು ಅಮ್ಮೆ ಬತ್ತದು ಆಡ ಭಿಕ್ಷೆ ಬೇರಡು ಹೊರ ರಿಮೋಟ್ ಕೊರೊಂದು ಕೇಂದ್ರ ಆ ರಿಮೋಟ್ ಕೊರ್ಪನ ಪ್ರಶ್ನೆ ಇಜ್ಜಿ ಏನು ಕಣ್ಣಾರೆ ತೂತೆ ಒಂಜಿ ಇಲ್ಲಲ್ಲ ಓಡೆ ಮುಟ್ಟ ಅಂದ ಪಂಡ ಒರಿ ಹುಡುಗೆ ಕುಲ್ದೆ ರಿಮೋಟ್ ಬತ್ತೊಂದು ಕುರ್ಚಿಡು ಕುಲ್ದೆ ನೀರು ಪರ್ರ ಪೋನಾಗ ಕುರ್ಚಿ ಪತೊಂದೇ ಬೋಪುನ ದಯ ಅಣ್ಣೆ ಕುಲ್ಬೆ ಅಪ್ಪ ಕುಲ್ಬೆ ಮೆಗ್ಗಿ ಕುಲ್ಬೆ ಎಂದು ತುಲೆ ನಮ್ಮ ಒಂಜಿ ವಿಚಾರ ಪನ್ಪೆ ನಮ್ಮ ಧರ್ಮ ಬೋಡು ಸಂಸ್ಕಾರ ಬೋಡು ಬದುಕು ಎಡ್ಡೆ ಪೋಡೊಂದು ಪಂಡ ನಮ್ಮ ಅಕ್ಲೇನು ಎಲ್ಲೆಡೆ ಅಕ್ಲೇನು ಬುಳೆಪವನ ರೀತಿನ ನಮ್ಮ ಸರಿ ಮಲ್ತು ನೋಡು ತುಲೆ ನಮ್ಮ ಎಲ್ಲಿಯಪ್ಪನಗನೆ ಸರಿ ಕೊರ್ಜಿಂಡ ಶಾಸ್ತ್ರ ಪನ್ಪುಂಡು ಒಂಜೆ ಹಿಡ್ದು ಆಜಿ ಮುಟ್ಟ ಒಂಜಿ ವರ್ಷದ ಪುಟ್ಟನ ಬಾಲೆ ಹಿಡ್ದು ಆಜಿ ವರ್ಷ ಮುಟ್ಟ ಜೋಕುಲೇನು ರಾಜನ ಲೆಕ್ಕ ತೋಡಿಗೆ ರಾಜನ ಲೆಕ್ಕ ಶಾಸ್ತ್ರ ಪನ್ಪುಂಡು ರಾಜೆ ಅಕ್ಲೆಗೆ ಬೋಡೇನ ಪೂರ ಕೊರ್ನು ಸರಿ ಪೂರ ಕೊರ್ನು ಸರಿ ಒಂಜೆಡ್ದು ಆಜಿ ವರ್ಷ ಮುಟ್ಟ ಮಾತ್ರ ಆಜಿ ವರ್ಷದ್ದು 14 ವರ್ಷ ಮುಟ್ಟ ಸೇವಕನ ಲೆಕ್ಕ ತೋಡಿಗೆ ಸರಿ ಬೇಲೆ ಮಲ್ಪೋಡು ಜೋಕ್ಲೇಡ ನಮ್ಮ ಇನಿ ಮಲ್ಪೋನ ಆಜಿ ವರ್ಷ ಮುಟ್ಟ ರಾಜನ ಲೆಕ್ಕ 14 ವರ್ಷ ಮುಟ್ಟನ ರಾಜನೇ ಆಯ್ ಕೇನ್ನೈನು ಕೊರ್ಪುನ ಆಯ್ ಕುಲ್ನವೇ ಆಯ್ ಪಣ್ಣವೇ ಪಾತೆರ ಆಜೆ ಇದು 14 ಸೇವಕನ ಲೆಕ್ಕ ತೋಡು 14 20 ಸ್ನೇಹಿತನ ಲೆಕ್ಕ ತೋಡಿಗೆ ಫ್ರೆಂಡ್ನ ಲೆಕ್ಕ ತೋಡಿಗೆ ಜೋಕ್ಲೇನು ನಮ್ಮ ತೂಪೋನೈನಿ 20 ಬುಕ್ಕ ಜೋಕ್ಲೇನು ಮಂತ್ರಿನ ಲೆಕ್ಕ ತೋಡಿ ಅಕ್ಕನ ಅಭಿಪ್ರಾಯ ದೆತ್ತು ನೋಡು ನಮ್ಮ ಅಕ್ಕನ ಅಭಿಪ್ರಾಯಗೂ ಮನ್ನಣೆ ಕೊರಡು ಏನೇ ಸರಿ ಎಂದು ಪಂಡದ ನಮ್ಮ ಹಿರಿಯರು ವರ್ತನೆ ಮಲ್ಪರ ಬಲ್ಲಿ ದಯೆಂದು ಪಂಡ 20 ವರ್ಷದ ಬುಕ್ಕ ಯುವಕರಿಗೆ ಒಂದು ಜವಾಬ್ದಾರಿ ಬತ್ತಿಪ್ಪುಣು ಅಂಚಾದಿಪ್ಪನಾಗ ನಮ್ಮ ಆ ನಿಟ್ಟಿಡು ಜೋಕ್ಲೇನು ಬುಳೆಪಂಡ ಮಾತ್ರ ನಮ್ಮ ಜೋಕುಲಿಗೆ ಸರಿಯಾಯಿನ ಸಂಸ್ಕಾರ ಕೊರ್ರ ಸಾಧ್ಯ ಲಾಸ್ಟ್ಗೆ ಒಂದು ಎಡ್ಡೆ ಪಾತೆರ ಪಣದೇನ ಪಾತೆರ ಮುಗಿಪ್ಪೆ ಬಂದುಲೆ ಧರ್ಮ ಪನ್ಪುಡು ನಮ್ಮ ಎಂಚ ಬದುಕೊಡುಂದು ಪಂಡ ಒಂಜು ಕರೆಕ್ಟ್ ಕವಿ ಪನ್ಪೆ ಫಲ ಹೊತ್ತ ರೆಂಬೆ ಬಾಗುತ್ತದೆ ಕುಕ್ಕುದ ಗೆಲ್ಲು ಸರ್ತ ಇಪ್ಪುಂಡು ಕುಕ್ಕು ಬುಡಿ ಕುಡ್ಲೆ ಬಗ್ಗುಂಡು ಏರಡ ಧರ್ಮಾಚರಣೆ ಉಂಡ ಏರಡ ಸಂಸ್ಕಾರ ಉಂಡ ಆಯೆ ಗುರುಕುಲೆಗು ಶಾಸ್ತ್ರಗು ದೇವರಿಗು ಬಗ್ಗುಬೆ ಫಲ ಹೊತ್ತ ರೆಂಬೆ ಬಾಗುತ್ತದೆ ತೆನೆ ಹೊತ್ತ ಪೈರು ಬಾಗುತ್ತದೆ ನಮ್ಮ ಕೆಯಿ ಸರ್ತ ಪೋಪುಂಡು ಕುರಲು ಬುಡಿ ಕುಡ್ಲೆ ಎತ್ತು ಸೋಕು ಬಗ್ಗುಂಡು ತೆನೆ ಹೊತ್ತ ಪೈರು ಬಾಗುತ್ತದೆ ಗೊನೆ ಹೊತ್ತ ಬಾಳೆ ಬಾಗುತ್ತದೆ ಬಾರೆದ ಕುರ್ಲೆ ಏತು ಸರ್ತ ಪೋಪುಂಡು ತುಲೆ ಕೈಲು ಬುಡಿ ಕುಡ್ಲೆ ಕೈಲು ಪಾಡಿ ಕುಡ್ಲೆ ಏತು ಸೋಕು ಬಗ್ಗುಂಡು ತೆನೆ ಹೊತ್ತ ಪೈರು ಬಾಗುತ್ತದೆ ಫಲ ಹೊತ್ತ ಗೊನೆ ಬಾಗುತ್ತದೆ ಗೊನೆ ಹೊತ್ತ ಬಾಳೆ ಬಾಗುತ್ತದೆ ಮನುಷ್ಯರಾಗಿರ್ತಕ್ಕಂಥ ನಾವು ಕೂಡ ಬಾಗಬೇಕು ಯಾರು ಬಾಗುತ್ತಾನೋ ದೇವರು ಗುರುಗಳು ಶಾಸ್ತ್ರಕ್ಕೆ ಬಾಗಿದವ ಬೆಳಿತಾನೆ ಯಾರು ಬೀಗುತ್ತಾನೋ ಅವ ನಾಶ ಆಗ್ತಾನೆ ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ನಮ್ಮ ಏಪಲ ಸಮಾಜಡು ದೇವೇರು ಹಿರಿಯರಿಗೂ ಶಾಸ್ತ್ರಗೂ ಬಗ್ಗದು ನಡಪಡು ನಮ್ಮ ಏತುಮಲ್ಲ ಜನಾದಿಪ್ಪು ಏರು ಬಗ್ಗಬೇನೋ ಆಯೆ ಬುಳೆಪ್ಪೆ ಅಂಚಾದಿಪ್ಪುನಾಗ ನಮ್ಮ ಮಾಂತೆರ್ಲ ಧರ್ಮದ ಸಾದಿರು ನಡಪುಗ
ಪೋನಗ ದಾಲ ಕೊಂಡವರೆಜಿ ಇತ್ತನಾತ ದಿನ 4 ಜನತ ಎಡ್ಡೆಡು ಬದುಕೋಡು ನಮ್ಮ 4 ಜನತ ಒಟ್ಟುಗು ಧರ್ಮಾಚರಣೆ ಬೋಡು ಸಾಮರಸ್ಯ ಬೋಡು ಒಗ್ಗಟ್ಟಿಡು ಬದುಕೋಡು ಜನ ಇದ್ದಲ್ಲಿ ಜನಾರ್ದನ ಇರ್ತಾನೆ 4 ಜನ ಒಟ್ಟಿಗೆ ಸೇರಿದ ಕೆಲಸ ಮಲ್ತಂಡ ಐಕೆ ದೇವರನ ಆಶೀರ್ವಾದ ಉಂಡು ಒಗ್ಗಟ್ಟು ಬೋಡು ಮೂಜಿನದ ಸಂಸ್ಕಾರ ಬೋಡು ಸಂಸ್ಕಾರ ಇಜ್ಜಂದಿನ ಬದುಕು ಅವು ಬದುಕೇ ಅತ್ತು ಅಂಚಾದಿಪ್ಪನಾಗ ಈ ಮೂಜಿ ಮೌಲ್ಯನು ನಮ್ಮ ಜೀವನಡು ಅನುಸರಣೆ ಮಲ್ತದು ನಮ್ಮ ಬದುಕನ್ನು ಸಾರ್ಥಕ ಮಲ್ತವನ್ಗ ಪಣ್ಣೊಂದು ಎಂಕ್ ಈ ಒಂದು ಪೊರ್ಲು ಅವಕಾಶ ಕೊರ್ನಂಚಿತ್ನ ಮಾತಾ ಸಂಘಟಕರಿಗೆಲ್ಲ ನಮಸ್ಕಾರ ಮಂತೊಂದು ಏನ ಪಾತ್ರ ಮುಗಿತೊಂದುಲ್ಲೆ ಮಂತ್ರಿಗಳು ನಮಸ್ಕಾರ. ಹಾಗೂ ಈಗಾಗಲೇ ನಮಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಿ ಬಹಳಷ್ಟು ಧರ್ಮದ ಬಗ್ಗೆ ನಮ್ಮಲ್ಲಿ ಜಾಗೃತಿ ಮೂಡಿಸಿದಂಥ ಮಹಾವೀರ ಜೈನ್ ಅವರೇ, ಹಾಗೆ ನಿವೃತ್ತ ಯೋಧರು ಆದಂಥ ಆತ್ಮೀಯರಾದಂಥ ಚಂದಪ್ಪ ಮೂಲ್ಯ ಅವರೇ, ಮೋಹನ್ ಚೌಧರಿ ಅವರೇ, ಹಾಗೆ ಈ ಸಾರ್ವಜನಿಕ ಶಾರದೋತ್ಸವದ ರೂವಾರಿ ಉಮೇಶ್ ಶೆಣೆ ಅವರೇ, ಹಾಗೂ ಇದರ ಕಾರ್ಯಾಧ್ಯಕ್ಷರಾದ ಪುಷ್ಪರಾಜ್ ಶೆಟ್ಟಿ ಅವರೇ, ಕಾರ್ಯದರ್ಶಿಯವರಾದ ರಾಜಗೋಪಾಲ್ ಹೆಗಡೆ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಸಾರ್ವಜನಿಕ ಶಾರದೋತ್ಸವ ಈ ಸಾರ್ವಜನಿಕ ಅಂತೇಳಿ ಬಂದ ಕಾರಣ ಬಹುಶಃ ಇಲ್ಲಿದ್ದವರಿಗೆ ಹೆಚ್ಚಿನವರಿಗೂ ಈ ಶಾರದೋತ್ಸವ ಏನು ಅಂತ ಹೇಳೋದು ಗೊತ್ತಾಗಲಿಕ್ಕೆ ಒಂದು ಅವಕಾಶ ಆಯಿತು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಸಾರ್ವಜನಿಕ ಅಲ್ಲದೇ ಇದ್ದರೆ ಇಲ್ಲಿಯೋ ಖಾಸಗಿಯಾಗಿ ಯಾರೋ ಕೆಲವು ವ್ಯಕ್ತಿಗಳ ಮನೆಯಲ್ಲಾಗೂ ಇದ್ದರೆ ಸೀಮಿತ ಸಂಖ್ಯೆಯ ಜನರಿಗೆ ಮಾತ್ರ ಇದರ ಒಂದು ಅನುಭವ ಆಗ್ತಾಯಿತ್ತು. ಶಾರದೋತ್ಸವ ಅಂತ ಹೇಳಿದರೆ ಏನು, ಈ ಶಾರದೋತ್ಸವ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಕೃಷ್ಣಾಷ್ಟಮಿ ಇರ್ಬೋದು, ಇಂಥದ್ದೆಲ್ಲ ಸಾರ್ವಜನಿಕ ಸ್ವರೂಪಕ್ಕೆ ಬಂದ ಕಾರಣ ಒಂದು ಸಮಾಜದ ಎಲ್ಲ ವರ್ಗದ ಜನರಿಗೂ ಇಲ್ಲಿಗೆ ಇವತ್ತು ಬಂದವರಲ್ಲಿ ದೊಡ್ಡವರಿರ್ಬೋದು, ಬಡವರಿರ್ಬೋದು, ಅಕ್ಷರಸ್ಥರಿರ್ಬೋದು, ಅವಿದ್ಯಾವಂತರಿರ್ಬೋದು, ವಿದ್ಯಾವಂತರಿರ್ಬೋದು, ಅಥವಾ ದುಡ್ಡು ಇದ್ದವರು ಇಲ್ಲದವರು ಎಲ್ಲರೂ ಇಲ್ಲಿ ಸಮಾನರು. ಎಲ್ರಿಗೂ ಕೂಡ ಇದರನ್ನು ಸರಿಯಾಗಿ ಭಾಗವಹಿಸಿ ಇದರ ಬಗ್ಗೆ ಒಂದು ಅರ್ಥಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಸಾರ್ವಜನಿಕ ಸ್ವರೂಪಕ್ಕೆ ಇಂಥ ಆಚರಣೆಗಳು ಬಂದ ಕಾರಣ ಒಂದು ನಮ್ಮ ಧರ್ಮ ಜಾಗೃತ ಆಗ್ತದೆ. ಹಾಗೆ ಸಂಘಟನೆ, ನಮ್ಮ ಒಂದು ಸಮಾಜ ಸಂಘಟನೆಯಾಗಿ ಒಗ್ಗಟ್ಟಿನಿಂದ ಹೋಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆದ ಕಾರಣ ಈ ರೀತಿಯ ಸಾರ್ವಜನಿಕ ಆಚರಣೆಗಳು ಈ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿ ಬಂದದ್ದು. ಇವತ್ತು ನನಗೆ ನನ್ನ ಮನೆಯಲ್ಲಿ ಆಗ್ತಾಯಿತ್ತು. ಇದು ಒಂದು 9 ವರ್ಷ ಪ್ರಾಯ ಇರುವಾಗ ನನ್ನ ಅಜ್ಜ ಇದ್ದರು. ಆವಾಗ ನಮ್ಮ ಮನೆಯಲ್ಲಿ ನವರಾತ್ರಿ 9 ದಿವಸ ಕೂಡ ಇತ್ತು. ಈ ದಿವಸ ಶಾರದಾ ಪೂಜೆ ಆಗ್ತಾಯಿತ್ತು. ಈ ರೀತಿ ವಿಗ್ರಹ ಇಟ್ಟಲ್ಲ, ಅಲ್ಲಿ ಪುಸ್ತಕ ಇಟ್ಟು ಆಗ್ತಾಯಿದ್ದದು. ಆ ಸಂದರ್ಭದಲ್ಲಿ ಒಂದು ಸೀಮಿತ ಸಂಖ್ಯೆ, ಒಂದು 25-30, ನನಗೆ ಒಂದು 9 ವರ್ಷ ಪ್ರಾಯ, ಒಂದು ಅಸ್ಪಷ್ಟ ನೆನಪು, ಒಂದು 25-30 ಜನ ಇದ್ದಿರ್ಬೋದು. ಅವರಿಗೆ ಅಷ್ಟೇ ಜನಕ್ಕೆ ಈ ಶಾರದಾ ಪೂಜೆ, ನವರಾತ್ರಿ ಇದೆಲ್ಲ ಗೊತ್ತಿರೋದು ಅಷ್ಟು ಜನಕ್ಕೆ ಮಾತ್ರ. ಇವತ್ತು ಈ ರೀತಿ ಸಾರ್ವಜನಿಕ ಸ್ವರೂಪಕ್ಕೆ ಈ ಆಚರಣೆ ಬಂದ ಕಾರಣ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಈ ಸಾರ್ವಜನಿಕ ಇದರಲ್ಲಿ ಭಾಗವಹಿಸುವುದು, ಇದರ ಮಹತ್ವವನ್ನು ತಿಳಿಯುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತೇಳಿ ಭಾವಿಸ್ತೇನೆ. ಹಾಗೆ ಜಾಸ್ತಿ ಧಾರ್ಮಿಕ ಇದರ ಬಗ್ಗೆ ಮಾತಾಡಲಿಕ್ಕೆ ನಾನೊಂದು 2 ಮಾತಾಡ್ತೇನೆ, ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದೇನೆ ಮೊನ್ನೆ. ಹಾಗೆ ನನಗೊಂದು ಇಷ್ಟು ಅವಕಾಶ ಕೊಟ್ಟ ಎಲ್ಲ ಸಂಘಟನೆಗಳು ವಂದಿಸ್ತಾ ನನ್ನ 2 ಮಾತನ್ನು ಕೊನೆಗೊಳ್ತೇನೆ. ನಮಸ್ಕಾರ. ನಾವು ಇಂದು 28ನೇ ವರ್ಷದ ಸಾರ್ವಜನಿಕ ಸಭೆಯಲ್ಲಿ ಉಲ್ಲಾಸಭರಿತರಾಗಿ ನಾವು ಭಾಗವಹಿಸುತ್ತಿದ್ದೇವೆ. ಈ ಸಭೆಯ ಅಧ್ಯಕ್ಷನ ಸ್ಥಾನವನ್ನು ವಹಿಸಿದಂಥ ರಾಮಚಂದ್ರ ಮಣಿಯಾಣಿಯವರೇ, ಹಾಗೆ ಈಗಾಗಲೇ ನಮಗೆ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥ ಮಹಾವೀರ್ ಜೈನ್ ಇಚ್ಲಂಪಾಡಿ, ಕನ್ನಡ ಉಪಾಸಕರು ಶ್ರೀ ಮಂಜುನಾಥ ಕಾಲೇಜು ಉಜಿರೆಯವರೇ, ಹಾಗೆ ಶ್ರೀ ವೆಂಕಟರಮಣ ಪ್ರಸಾದ್ ಅಧ್ಯಕ್ಷರು ಉಪ್ಪಿನಂಗಡಿ ಸಹಕಾರ ಬ್ಯಾಂಕು ನಿಯಮಿತ, ಅಲ್ಲದೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂಥ ಶ್ರೀ ಮೋಹನ್ ಚೌಧರಿ ನಿರ್ದೇಶಕರು, ಶ್ರೀ ದುರ್ಗಾ ಟೆಕ್ಸ್ಟೈಲ್ ರೆಡಿಮೇಡ್ ಇವರೇ, ಹಾಗೂ ಈ ಸಂಘದ ಗೌರವಾಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಜನರೇ, ಈಗಾಗಲೇ ಧಾರ್ಮಿಕ ಭಾಷಣೆಯಲ್ಲಿ 3 ವಿಷಯಕ್ಕೆ ಒತ್ತು ಕೊಟ್ಟು ತಿಳಿಸಿದರು. ಅದು ಯಾವುದೆಂದರೆ ಧರ್ಮಾಚರಣೆ, ಸಾಮರಸ್ಯ ಮತ್ತು ಸಂಸ್ಕಾರ. ನಾನು ಹೇಳುವುದಂದರೆ ನಮ್ಮ ತಿಳಿವಳಿಕೆ ಮಟ್ಟಿಗೆ ನಾವು ಧರ್ಮಾಚರಣೆಯಲ್ಲಿ ತೊಡಗಿದರೆ ಸಾಮರಸ್ಯ ಸಂಸ್ಕಾರ ತಾನೇ ಬರುತ್ತದೆ. ಯಾಕೆಂದರೆ ವಿವೇಕಾನಂದರು ಅವರು ಚಿಕ್ಕದಿರುವಾಗ ಅವರ ತಂದೆ ತಾಯಿಗಳು ತುಂಬ ಶ್ರೀಮಂತರಾಗಿದ್ದರು. ಒಂದು ದಿವಸ ತಂದೆ ತಾಯಿ ಮಗ
ಮಗನನ್ನು ಮಧ್ಯದಲ್ಲಿ ಕೂಡಿಸ್ಕೊಂಡು ಆಗಿನ ಕಾಲದಲ್ಲಿ ತಿರುಗಲಿಕ್ಕೆ ಹೊರಟಿದ್ರು. ಆಗ ಕಾಲದಲ್ಲಿ ಚೇರೆಟ್ ಅಂತ ಹೇಳ್ತಾರೆ, ಕುದುರೆ ಗಾಡಿಯಲ್ಲಿ ಹೋಗ್ತಿದ್ರಂತೆ. ಕುದುರೆ ಗಾಡಿಯವ್ರಿಗೆ ಅವರ ಅನುಕೂಲಸ್ಥರಾದ ಕಾರಣ ಕುದುರೆ ಗಾಡಿಯನ್ನು ಓಡಿಸೋನಿಗೆ ಕೂಡ ಒಳ್ಳೆ ಟೊಪ್ಪಿ ಚಾಟಿ ಇಟ್ಟವರಿಂದ ಮಾಡಿದರು. ಹೋಗ್ತಾ ಇರುವಾಗ ತಂದೆ ಕೇಳ್ತಾರೆ, ಅವನಿಗೆ ವಿವೇಕಾನಂದರಿಗೆ ಬಾಲ್ಯದಲ್ಲಿ ಕೇಳ್ತಾರೆ, ಮಗನೇ ನೀನು ಮುಂದಕ್ಕೆ ಏನಾಗಬೇಕು ಅಂತಿದ್ದೆ ಅಂತೇಳಿ. ಆಗ ವಿವೇಕಾನಂದರು ಹೇಳ್ತಾರಂತೆ, ಎದುರುಗುದ ಕುದುರೆ ಓಡಿಸ್ತಾನಲ್ಲ ಅದೇ ಅವನ ಹತ್ರ ಆಗಬೇಕು ಅಂತೇಳಿ. ಆಗ ತಂದೆಗೆ ಸಿಟ್ಟು ಬರ್ತದೆ. ತಂದೆ ಹೇಳ್ತಾರೆ, ಅವರಿಗೆ ತುಂಬ ಬೇಜಾರಾಗ್ತದೆ, ನಾನು ಇಷ್ಟು ಒಳ್ಳೆ ಸ್ಕೂಲಲ್ಲಿ ಓದಿಸಿದ್ದೇನೆ, ಮಗನ ಬುದ್ಧಿ ಇವನು ಕುದುರೆ ಓಡಿಸುವಾಗ ಆಗ್ತದೆ ಅಂತಾರೆ. ಆದರೆ ತಾಯಿ ಸುಮ್ಮನೆ ಇರ್ತಾರೆ. ಇದು ಮಕ್ಕಳ ತಾಯಿಯಂದರಿಗೆ ಆಲೋಚಿಸುವಂಥ ಒಂದು ವಿಷಯ. ತಾಯಿ ಸುಮ್ಮನಿರ್ತಾರೆ. ಆನಂತರ ಮಗ ಮನೆಗೆ ಹೋದ ಕೂಡಲೇ ಮಗನನ್ನು ದೇವರ ಕೊನೆಗೆ ಕರೆದುಕೊಂಡು ಹೋಗ್ತಾರಂತೆ ತಾಯಿ ವಿವೇಕಾನಂದರನ್ನು. ವಿವೇಕಾನಂದರಿಗೆ ತಾಯಿ ಹೇಳ್ತಾರೆ, ಮಗನೇ ನೀನು ಕುದುರೆ ಓಡಿಸೋನಾದ್ರಾಗು, ನೋಡಿ ಇಲ್ಲಿ ನೋಡು, ಇದು ನಮ್ಮ ಭಗವದ್ಗೀತೆಯ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡುವಂಥ ಒಂದು ಫೋಟೋವನ್ನು ತೋರಿಸ್ತಾರೆ. ಆಗ ನೀನು ಕುದುರೆ ಓಡಿಸಿರ್ತಾರಿಲ್ಲ ಇಂಥವನಾಗಬೇಕು ಅಂತೇಳಿ. ಆಗ ಅವನಿಗೆ ಜ್ಞಾನೋದಯ ಆಗ್ತದೆ. ವಿವೇಕಾನಂದರು ಹೇಳ್ತಾರೆ, ಅವನ ಗೀತಾದಲ್ಲಿ ನೋಡಿ ಓದಿ ಮುಂದೊಂದು ದಿನ ವಿವೇಕಾನಂದರು ಏನಾಗಿದ್ದಾರೆ ಏನು ಅಂತೇಳಿ ಎಲ್ರಿಗೂ ಗೊತ್ತಿದ್ದ ವಿಷಯ. ಅದೇ ರೀತಿ ಈಗ ನಾವು ಕೂಡ ಜಾಸ್ತಿ ಹೇಳಿದೆ ಒಂದು ಇದರ ಈ ಬಗ್ಗೆ ಧಾರ್ಮಿಕದ ಬಗ್ಗೆ ಒಂದು ಮಾತಂದರೆ, ಈಗಾಗಲೇ ಈ ಸಾರ್ವಜನಿಕರಾಗಿ ನಾವು ಕಾರ್ಯನಿರ್ವಹಿಸಿದ್ರಿಂದ ನಾನು ಸುಮಾರು ಚಿಕ್ಕಂದಿನ ನೋಡ್ತಾ ಬಂದಿದ್ದೇನೆ. ಒಂದು 20 ವರ್ಷಗಳಲ್ಲಿ ನಮಗೆ ತುಂಬ ಸಂತೋಷ ಆಗ್ತದೆ ನೋಡಿ. ಈ ಸಾರ್ವಜನಿಕ ದೃಷ್ಟಿಯಿಂದ ನಮ್ಮಲ್ಲಿ ಧರ್ಮ ಜಾಗೃತಿ ಆಗ್ತಾ ಉಂಟು. ನಾವು ಏನಾದರೂ ಒಂದು ಧಾರ್ಮಿಕ ಸಮಯ ಆಗ್ತಿದ್ರೆ ಅಲ್ಲಿ ಅವರು ಸೇರ್ತಿದ್ದಾರೆ. ಒಂದು 20 ವರ್ಷಕ್ಕೆ ಅಲ್ಲೊಂದು ಸಭಾ ಕಾರ್ಯಕ್ರಮ ಆಗ್ತಿದ್ರೆ ಅದಕ್ಕಷ್ಟು ಒತ್ತು ಕೊಡ್ತಿರಲಿಲ್ಲ. ಅದು ಅಲ್ಲದೆ ಈಗೊಂದು 10 ವರ್ಷಗಳಿಂದ ಈಚೆ ಇನ್ನೂ ಅದ್ಭುತವಾಗಿ ನಡೆದಿದೆ. ಭಾರತದಲ್ಲಿ ಹಿಂದುತ್ವ ಬೇಕು, ನಾವು ಹಿಂದೂಗಳು, ನಾವು ಯಾವ ಧರ್ಮವನ್ನು ಆಚರಿಸ್ತೇವೆ ಎಂಬ ಒಂದು ಭಾವನೆ ಉದ್ಭವ ಆಗಿದೆ. ಇದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು, ಈಗ ನಮ್ಮ ಭಾರತದ ಅಯೋಧ್ಯೆ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಇದಕ್ಕೆ ಮುಖ್ಯ ಈಗ ಕಾರಣ ಅಂದರೆ ಈ ನಮ್ಮ ಧರ್ಮ ಜಾಗೃತಿ ಆಗಿರೋದು. ಅಂತಿಮವಾಗಿ ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ನಾವು ಈ ಧರ್ಮ ಜಾಗೃತಿಯ ಪ್ರಕಾರವಾಗಿ ಪ್ರತಿ ಶಾಲೆಗಳಲ್ಲಿ, ಪ್ರತಿ ದೇವಸ್ಥಾನಗಳಲ್ಲಿ, ಅಲ್ಲಲ್ಲಿ ಅಂಗನವಾಡಿಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು ನೀಡ್ತಿದ್ದಾರೆ. ಇತ್ತೀಚೆಗೆ ಇಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಪ್ರತಿ ಸೋಮವಾರವಾಗಿ ಧಾರ್ಮಿಕ ಶಿಕ್ಷಣವನ್ನು ನೀಡುತ್ತಿದ್ದಾರೆ ನಮ್ಮ ಸಹಸ್ರಲಿಂಗೇಶ್ವರ ದೇವಸ್ಥಾನದಲ್ಲಿ. ಇತ್ತೀಚೆಗೆ ನಡೆದಂಥ ಒಂದು ಸಮಾವೇಶ, ಅಲ್ಲಿ ಪ್ರಾರಂಭಕ್ಕೆ 80 ಮಕ್ಕಳಿದ್ದದ್ದು 200, 300, 320ರವರೆಗೆ ತಲುಪಿ ಉತ್ತಮ ರೀತಿಯಲ್ಲಿ ಧಾರ್ಮಿಕ ಶಿಕ್ಷಣ ಅಲ್ಲಿ ನೀಡುವಂಥ ವ್ಯವಸ್ಥೆ ನಡೀತದೆ. ಒಂದು ದಿವಸದ ಕತೆ, ಆಚಾರ್ಯರು ಗೀತೋಪದೇಶ ಮೊದಲನೇ ಅಧ್ಯಾಯದವರ ಕತೆ ಹೇಳಿ ಮುಗಿಸಿದರು. ಆಗ ನಾನು ಜಯಂತು ಪುರಳಿಯವರಿಗೆ ಹೇಳಿದೆ ಮತ್ತು ನಮ್ಮ ಹಿರಿಯ ಕರುಣಾಕರ್ ಅವರಿಗೆ ಹೇಳಿದೆ, ನಿಗಲಿತ ಈ ಬೇರೆ ಕತೆ ಪಂಡದು ಪೋಯರಿ ಈ ಗೀತೆದ ಒಂಜಿ ಪಾತ್ರ ಕೇಳಿನೆ ಈ 300 ಜೋಕುಲ ಏತು ಜನಟ ಇಲ್ಲಲ್ಲ ಪುಸ್ತಕ ಉಂಡು ಭಗವದ್ಗೀತೆ ಎಂದು ಉಂಡದು. ಅಪ್ಪ ಜಯಂತಪುರ ಒಂದು ಎದ್ದಣ್ಣ ಉಂಟದು, ಜಯಂತರ ಪುಲೆ ಪಂಡರೆ ಕೈದೇರು ಪುಲೆ ಉಂಡದು. ಕೈದೇರ್ತದ ನನಗ ಒಂಜಿ ನಾದಾಯ 100-200 ಜೋಕುಲು ಕೈದೇರ್ತೋ ಭಗವದ್ಗೀತೆ ಇದ್ದಿ. ಅಪಗನ ಮದ ಭಗವದ್ಗೀತದ ಪಂಡದ ದಾಲ ಪ್ರಯೋಜನ ಆಯ್ಜಿ ಎಂಕ ಅಪಗನೆ ಒಂಜಿ ಮಾನಸಿಕ ಎಂಕ ದಾನೋ ದೇವರೊಂಜಿ ಬುದ್ಧಿ ಕುರಿ ಅಂಚಿನ ಸೇವಾ ಕಲ್ಪನ ಒಂಜಿ ಅವಕಾಶ ತಿಕ್ಕೊಂಡು ಯಾನ್ ಏತೋ ತೂತ ಇತ್ತೆ ನಿಗ್ಲು ತೂ ಒಂದುಲ್ಲಾರೆ ಒಂಜಿ ಧರ್ಮದ ಕಲೆ ಒಂಜಿ ಕುರಾನ್ ಪೋದು ಕಾಂಡೆ ಶಾಲೆಗೆ ಪೋವನು ಇಂದು ಮದ್ರಸಡೆ ಓದೊಂದು ಇಪ್ಪನ ತರೆಗಡೆ ಇನ್ನು ವಿಘ್ನವಾದ ಒಂಜಿ SLC ಮುಟ್ಟಾನಾಗ ಪೂರ ಧಾರ್ಮಿಕ ಗ್ರಂಥ ಕುರಾನ್ ಓದುದು ಕಂಠಪಾಠ ಮಂತು ಬಿಡ್ಪೆ. ಅಂಚನೆ ಒಂಜಿ ಕ್ರಿಶ್ಚಿಯನ್ ದಕ್ಲಾಂಡ್ದಂಡ ಪ್ರತಿ ಆಯ್ತಾರಲ್ಲ ದೇವಸ್ಥಾನಕ್ಕೂ ಪೋನಾಗ ಆಕಲೆ ಜಿಗಾರ್ಜಿ ಪೋನಾಗ ಒಂಜಿ ಅಕ್ಲನ ಬೈಬಲ್ ಎಲ್ಲಿ ಬಲ್ದು ಗುಂಟುಡು ತೂಜು ಪೋಪೇರಿ ಅಲ್ಪ ರೆಫರೆನ್ಸ್ ಮನ್ಪೇರಿ ಪಾತಿರಿ ಐಲ್ನ ಅಕ್ಲು ಮನ್ಪೇರಿ ಅವತ್ತಂದೆ ಯಾನ್ ನಾರ್ತ್ ಇಂಡಿಯನ್ ಮಾತ ತೂಯಿನಂಚಿನ ಒಂಜಿ ಮೇರೆ ನಮ್ಮ ಸಿಕ್ಕೇರ್ನ ಅಕ್ಲನ ಧರ್ಮ ಗ್ರಂಥ ಗುರುಗ್ರಂಥ ಅಂತ ಬನ್ಪೇರಿ ಅಕ್ಲನ ಗುರುಗ್ರಂಥ. ಆ ಗುರುಗ್ರಂಥಗಿ ಕೊರ್ಪುರಂಚಿನ ಮಾನ್ಯತೆ ಒಲ್ಲದ್ದಿ ಯಾನು ಜೈಲ್ ಸಿಂಗ್ ಮಾನ್ಯ ಜೈಲ್ ಸಿಂಗ್ ರಾಷ್ಟ್ರಪತಿ ಅನಗ ರಾಷ್ಟ್ರಪತಿ ಭವನಗಳಾರು ಬಣ್ಣಗ ಬಂಗಾರದ ಒಂಜಿ ಮಂಟಪಡು ಆ ಗುರುಗ್ರಂಥನು ತುಂಬು ಪೋತಿನ ರಾಷ್ಟ್ರಪತಿ ಎದುರುದು ಪಾತ ಎಸ್ಕೊಟ್ರುಂಡು ಗುರುಗ್ರಂಥ ಪೋತೇರಿ ಇಂತಿಪ್ಪ ತೂದಿಪ್ಪರ್ನೆಕಲೆ ಅಫ್ಘಾನಿಸ್ತಾನಡೆ ಆ ಸಿಕ್ಕಿಯರ್ನಂಚಿನ ಗುರುದ್ವಾರಗೆ ಅಟ್ಯಾಕ್ ಆದ ಏನು ಬಣ್ಣಗ ಪಿದೆ ಪಡಿರು ನನಗ ಮೋದಿಯರಿಗೆ ಕೆಲಸ ಫೋನ್ ಮಾಡ್ತೀರಿ ಎಂಕ್ಲೆಗೆ
ಎಂಕಲ ಜಾಗೃತಿ ಮನ್ಪೋಡು ಎಂಕಲಂದೇನು ವಾಪಸ್ ಎಂಕಲ ಗುರುಗ್ರಂಥನ ರಕ್ಷಣೆ ಮನ್ಪೋಡು ಒಂದು ಮುಲ್ಪಡ್ದು ಸ್ಪೆಷಲ್ ವಿಮಾನ ಕಡಪಡ್ದು ಅಕ್ಕಲ್ನ ಗುರುಗ್ರಂಥ ಮಲ್ಲ ಬಂಗಾರದ ಪಲ್ಲ ಕಡಿತಿನಟ್ಟೆ ಗುರುಗ್ರಂಥ ಬತ್ತದ ಅಪಾಗ ನಮ್ಮ ಧಾರ್ಮಿಕ ಪನ್ಪೋ ನಂಗೆ ಧಾರ್ಮಿಕ ಗೊತ್ತುಂಡೈನಿ ನಮ್ಮ ಧರ್ಮವನ್ನು ಪಾಲನೆ ಮನ್ಪೋ ನಂಗೆ ಗೊಂತುಂಡ ನಮ್ಮ ಧರ್ಮ ಗ್ರಂಥ ಅಂದ ಬಂಡು ಎಂದು ಕೆಲವು ಜನಕ್ಕೆ ಉಂಡು ಆಂಡ ಕೆಲವು ಜನಕ್ಕೆ ನಂಗೆ ಕೈನ ಜಾಗೃತಿ ಆತಜಿ ನಂಗೆ ಧರ್ಮ ಗ್ರಂಥ ಉಂಡು ಭಗವದ್ಗೀತೆದಿಗಿರಿ ರಾಷ್ಟ್ರಡೆ ಸನ್ಮಾನ ತಿಕ್ಕಿನಂಚಿನ ಭಗವದ್ಗೀತೆದ ಒಂಜಿ ಕಾರ್ಯಕ್ರಮ ನಮ್ಮ ಕೋರ್ಟುಡು ಶಪಥ ದೆತ್ತನಗಳ ಒಂಜಿ ಗುರು ಗ್ರಂಥ ಇತ್ತಕ್ಕೇನು ಬೈಟ್ ಐಟ್ ಕೊಡು ಶಪಥ ಪಾಡುನೆ ಆಂಡ ನಮ್ಮ ಏತ್ ಜನತೆ ಇಲ್ಲಲ್ಲಿ ಉಂಡಿನಿ ಭಗವದ್ಗೀತೆ ದಾಯಗದ ಬಂಡ ನಂಗೆ ಇತ್ತೆ ನಿಂಚಿನ ಜಾಗೃತಿ ಅವಡು ನಂಗೆ ಭಗವದ್ಗೀತೆದ ಮಹತ್ವ ಗೊತ್ತುದ್ದಿ ನಮ್ಮ ಒಂಜಿ ಐಕ್ ಬೋಡಾದು ಎಂಕ್ಲೊಂಜಿ ಕಾರ್ಯಭ್ರಮಣೆ ಮಾಡ್ತದೋ ಹರ್ಗರ್ ಭಗವದ್ಗೀತಾ ಪ್ರತಿ ಮನೆಯಲ್ಲೂ ಭಗವದ್ಗೀತಾ ಪ್ರತಿಯೊಂದು ಜಿಲ್ಲೆಲ್ಲ ಭಗವದ್ಗೀತಾ ಅಂದ ಐಕ್ ಬೋಡೋದೊಂಜಿ ಕಾರ್ಯಕ್ರಮ ಅಂತದ ಈ ಕಾರ್ಯಕ್ರಮದ ಒಂಜಿ ಭಗವದ್ಗೀತೆ ಒಂದು ಕನ್ನಡದ ಭಗವದ್ಗೀತೆ ಇಂದೆಟ್ಟು ಶ್ಲೋಕ ಉಂಡು ಆಯ್ನ ತಿರ್ತು ಕನ್ನಡಡು ಬರೆದುಂಡು ಏರೆಗ್ಲ ಓದಿಯರ ಅರ್ಥ ಹಾಪುಂಡು ಕನ್ನಡ ನಮಗೆ ಗೊಲ್ತನಗ್ಲಾದ್ರೆ ಆಂಡ ಭಗವದ್ಗೀತೆದ ಆಯ್ನ ಅರ್ಥ ಪ್ರತ್ಯೇಕ ಉಂಡು ನಿಕ್ಲೆ ಪ್ರತಿಯೊರೆಗ್ಲ ಹೊರ ಓದನಾಗ ಅರ್ಥ ಒಂದು ಆಂಡ ಬೇಡ ಈಗ ಟೈಮಿಲ್ಲ ಅಂತ ಹೇಳ್ತಾರೆ ಐಟೆ ಐನೆ ಎನ್ನ ಉದ್ದೇಶ ಪಂಡ ನಮ ಮಾತೆರ್ಲ ಈ ಭಗವದ್ಗೀತೆನೆ ಎಂಕ್ಲ ಫ್ರೀ ಆದಿತ್ತ ಕೊರೊಂದುಲ್ಲ ಇಂಚಿನ ಧಾರ್ಮಿಕ ಶಿಕ್ಷಣನಾಗ ಕರಾಯಡೆ ಬುಕ್ಕ ಪ್ರತಿಯೊಂದು ಸಿಂಗಲ್ ಆದನಾಗ ಎಂಕ್ಲ ಪೂರ ಅಕ್ಲಿಗೆ ಏರ್ನೇರ್ನೇ ಇಲ್ಲ ಅಲ್ಲಿ ಇಜ್ಜ ಭಗವದ್ಗೀತೆ ಅಕ್ಲೆ ಬರೆದು ಕೊಡು ಭಗವದ್ಗೀತೆ ಎದ್ದೆತ್ತನೊಳಿ ಈ ಭಗವದ್ಗೀತೆನೆ ಹಳ್ಳಿಡು ಕೆಲವು ಜನತ ಮಾತೇನೆಲ್ಲ ದೇವರೇ ಕೋಣೆ ಇದ್ದಿ ಹಳ್ಳಿಡು ಒಂಜಿ ಸ್ಟ್ಯಾಂಡ್ ಇಪ್ಪುಂಡು ಆ ಸ್ಟ್ಯಾಂಡ್ ದೀಡ್ದು ನಿಕ್ಲೆ ಈ ಭಗವದ್ಗೀತೆಯನ್ನು ದೀಡ್ದು ಮಾತ ಜೋಕ್ಲೆಗೆ ಕತ್ತಲೆಗೆ ಒಂಜಿ ನಿಕ್ಲೆ ದೀಪ ಪೊತ್ತಾದೆ ಒಂಜಿ ಭಜನೆ ಮನ್ಪುಲೆ ಆ ಭಜನೆ ಮನ್ಪುನಾಗ ಆ ಅಲ್ಪ ಇತ್ತನಕ್ಲ ನಿಕ್ಲೆಗೆ ಐಟು ಮಾತ ನಂಗೆ ಐಟೆ ಎಡ್ಡೆ ಫಲ ತಿಕ್ಕೊಂಡು ಭಗವದ್ಗೀತೆಗೆ ಬೋಡು ಇನಿ ಹತ್ತಂಡ ಎಲ್ಲೆ ಜಾಲ ಇದ್ದಿಂದಂಡ ಇತ್ತ ಓದುದೇನೆ ಅಪ್ಪರೆಂಟ್ ರಾಜಿಂದಂಡಲ್ಲ ನಮ್ಮ ಜೋಕ್ಲೆಗೆ ಒಂಜಿ ನಂಕಲ ಒಂಜಿ ಧರ್ಮ ಗ್ರಂಥೆ ಉಂಡು ಅವು ಶ್ರೀ ಭಗವದ್ಗೀತೆ ಎಂದು ಪನ್ಪುಣ ಒಂಜಿ ವಿಚಾರ ಎತ್ತ ಹೊಡೆದು ಪನ್ಪುಣ ಉದ್ದೇಶಡು ಎಂಕ್ಲು ಏನಿ ಪೂರ ಒಂಜಿ ಸಾಧಾರಣ ಒಂಜಿ ಹೆಣ್ಮನೋದು ಅವ್ರ ಮನೋದು ಪಟ್ಟದಾಂಡೆ ಪ್ರತಿಯೊಂದು ಸಭಾ ಸಮಾರಂಭ ಉಳ್ಳೋ ಅವು ಅತ್ತಂದೆಲ್ಲ ತಿಕ್ಕಿನ ಹೆಚ್ಚಿನಕ್ಲು ಮೂಲ ಉಳ್ಳೇರು ಮಾತ ಇಂದೇನೆ ಆಯ್ನಾತ್ ಪ್ರಚಾರ ಮಲ್ತದೆ ಪ್ರತಿ ಇಲ್ಲಡಿಗಳ ಒಂಜಿ ಭಗವದ್ಗೀತೆ ಎತ್ತವನಂಚಿನ ಒಂಜಿ ಕಾರ್ಯಕ್ರಮ ಮನ್ಪ ಒಂದು ಕ್ರಮ ತೊಂದು ಪಂಡೊಂದುಲೆ ಯಾನ ಕೋಡೆ ಪಂಡದಿತ್ತೆ ಅಂಚನೆ ಇನಿ ಒಂಜಿ ಇನ್ನೊಂದು 20-30 ಜನ ಪುದಾರ್ ಕೊರ್ತರಿಗೆ ಬೋರ್ಡು ಬಂಡದು ಇಲ್ಲ ಇದ್ದಿ ಬಂಡದೆ ಅವಿತ ಕೌಂಟರ್ಡ್ ಕೊರ್ಪು ಅತ್ತೆ ದೆಪ್ಪನ ಮುಪ್ಪ ಲೇಟ್ ಆಪಣ ಆ 30-35 ಜನ ಏರು ಪುದಾರ್ ಕೊರ್ತೇರೆ ಬೋರ್ಡು ಬಂಡದೆ ಅಕ್ಲೆಗೆ ಭಗವದ್ಗೀತೆ ಅಲ್ಪ ಕೌಂಟರ್ಡ್ ಕೊರ್ಪುಂಡು ಆ ನಿಕ್ಲು ಕೊರ್ನಕ್ಲು ದೆತ್ತೊಂದು ಪೋಡು ಅವತ್ತಂದು ನೀರಲ್ಲ ಸತ್ತಾದನ್ನ ಬತ್ತಿರ್ತಾರನಲ್ಲ ಅಕ್ಲೆ ಬರೀ ಒಂದು ಭಗವದ್ಗೀತೆ ಕೊಂಡಲೆ ಆ ಭಗವದ್ಗೀತೆದ ಪೂರ್ಣ ಉಪಯೋಗ ಅಂತದೆ ನಮ್ಮ ಜೋಕ್ಲೆಗೆ ಒಂಜಿ ನಮ್ಮಕ್ಲ ಒಂಜಿ ಧರ್ಮ ಗ್ರಂಥ ಉಂಡು ಈ ದಿನ ತೂಲೆ ನಮ್ಮ ಮಾತೆರೆಗಳೊಂಜಿ ಗೊತ್ತಾವಡೆ ಆಯ್ನ ಇಲ್ಲಲ್ಲ ದೀದಿ ಪೂಜೆ ಮಂತಂದಂಡ ಋಣಾತ್ಮಕ ಶಕ್ತಿ ಪೂರ ಪೋದು ನಮ್ಮ ಒಂಜಿ ಇಲ್ಲದ ಒಲಯೆ ಎದ್ದಂಜಿನ ಒಂಜಿ ಅವು ಅಟ್ಮಾಸ್ಫಿಯರ್ ಆಪಣೊಂದು ಪಂಡೊಂದು ಭಗವದ್ಗೀತೆ ಮಾತೆರ್ಲದು ಎತ್ತೊಂದು ಪೋಲೆ ಎರ್ಲಿ ಇದ್ದಂದು ನಕ್ಲ ಎತ್ತೊಂದು ಪೋಲೆ ಇಂದೇನು ಮಾತೆರ್ಲ ಒಂಜಿ ಅನುಕರಣೆ ಮಾಡ್ಬಿಡ ಅವತ್ತಂದೆ ಈ ಭಗವದ್ಗೀತೆಗೆ ಒಂಜಿ ಇಂದುಲ ಮಂತದ ಎಂಕ್ಲೋ ಆಯ್ನ ಜಾಗೃತಿ ಅಡಿಂಚ ದೀದ್ ಅಂಚೆನೆತ್ತು ಪೋಯಿನಲ್ಲಿ ಪರ್ಪದಕ್ಕನತ್ತ ಏನು ಶುದ್ಧವಾದ ಏನು ದೀದ ದೇವರನಲ್ಪ ದೀಪದು ಅಯ್ಯನಿಂಚೆ ಆ ಏರಿಯಾಗ ಮಾತಾ ಬೋರ್ಡು ಅಲ್ಪ ಫಾರ್ಮ್ ದೀತಿನ ಕೌಂಟರ್ಡ್ ಫಿಲ್ಲಪ್ ಅಂತ ಕೊರ್ಲೆ ಕೌಂಟರ್ಡ್ ಏನು ಭಗವದ್ಗೀತೆ ಇರೋ 20-30 ಬತ್ತದ ನನಗೆ ಬಾಕಿದಲ್ಲಿ ಇರೋ ಬರಂದು ನಾ ಕ್ಲಿತ್ತಿನ ದಾಂಡ ಆಯ್ನ ದೆತ್ತೊಂದು ಪೋಲಿ ಒಂಜಿಲ್ಲಡೆ ಒಂಜೆ ಅಭ್ಯಾಸ ಉಂಡದ ಕೊಣದು ದೀಯರತ್ತೆ ಒಂಜಿಲ್ಲಡೆ ಒಂಜೆ ಕೊರ್ಪುನೆ ಐಕ ಬಡಾದ ನಿಕ್ಲು ಸಹಕಾರ ಕೊರಡು ಏರ್ನೇಲಲ್ಲಿ ಇದ್ಯಾ ಐನ ಕೊಂಡೋಡು ಎಲ್ಲಿ ಅಲ್ಲಿ ಆತನ ಕೆಲ ಮಲ್ಲ ಇತ್ತಿನ ಓದಿಯರ ಅಪಿದ್ದೆ ತಂದ್ಬೋದು ಎಲ್ಲಿಂದ ಉಪಯೋಗ ಪೋಲಿ ಮಾತಾಡ್ಬೋದಲ್ಲ
ನಮ್ಮ ಸಂಸ್ಕಾರ ನಮ್ಮ ಆಚರಣೆ ನಮ್ಮ ಎಂಚ ಈ ಜನ್ಮಡು ಮಲ್ತದ ಅನೈತ ಕಲಿಗೋಡು ದುಂಬುಲ ನಂಗೆ ಪ್ರತಿಫಲ ತಿಕ್ಕೊಂಡು ಪನ್ಪುನ ಒಂಜಿ ಇಂದೆಟ್ಟು ಪನ್ಪೇರೆ ಒಂಜಿ ಎಲ್ಲೇ ಉದಾಹರಣೆ ಕೊರ್ದು ಯಾನ್ ಎನ್ನ ಭಾಷಣ ಉಂತಾಬೆ ಶ್ರೀಕೃಷ್ಣ ಭಗವಾನ್ ಕಂಸನೆ ಎಲ್ಲೇ ಬಾಲೆಪ್ಪನಿಗೆ ಆಯ್ ಪುಟ್ಟನೇ ಗೊತ್ತುಂಡು ಕಂಸಾಗೆ ಬಿಯ ಕೃಷ್ಣನೇ ಆಯನ ಒದೆಮಂತೆರೆ ಪುಟ್ಟನೆ ಮಂಡದ ಆಂಡಲ ವಾಸುಕಿಲ ದೇವಕಿಲೆಪ್ಪನ ಆ ಬಾಲೆ ಎಂಚ ಪುಟ್ಟುಂಡು ಓಡೆ ಪೋಂಡು ಚಂದಪಣ ಪನ್ಪಣ ಒಂಜಿ ಸಂಗತಿ ಗೊತ್ತುಂಡು ಆಯ್ದು ಬುಕ್ಕ ಕೃಷ್ಣನ ವಧೆ ಮನ್ಪೋಡ್ದಾಣ 14 ವರ್ಷ ಯಶೋದೆ ಶಾಂಕದೆ 14 ವರ್ಷದ ಬುಕ್ಕ ಕೃಷ್ಣೆ ಕಂಸ ನಡೆಪೋದು ఆయన ವಧೆ ಮನ್ಪಿ ಅಪ್ಪಗ ಆತನಟ ఆయన ಅಪ್ಪೆ ಅಮ್ಮೆ ವಾಸುದೇವಲ ದೇವಕಿಲ ಜೈಲ್ಡೆತ್ತೇರಿ ಅಕ್ಕಲು ಒಂಜಿ ಪಾತೆರಕ್ಕೆ ಏನು ಬೇರೆ ಅಪ್ಪ ಅಂದಮಗ ಈ ಪುಟ್ಟನಗನೆ ನಿನ್ನ ಈತ ಪೌರುಷ ಉಂಡು ಕೃಷ್ಣ ಈ ನೀ ಎಂಕ್ಲೇನು ಈ 14 ವರ್ಷ ಇತ್ತಂಟ ಎಂಕ್ಲೆ ಅನುಭವ ಸೇರಿ ದಾಯದಿ ಆ ಬಂಡದ ಎಂಕ್ಲೆ ಜೈಲ್ಡ್ ದಾಯತ್ತೋ ನೀಕ ಅಪ್ಪಗನೆ ಕಂಸನ್ ಕೆರ್ದಿ ಎಂಕ್ಲೇನು ಬಿಟ್ಪೋದು ಪೋಳಿತ್ತು ನೋಂಡ ಅಪ್ಪಗ ಶ್ರೀಕೃಷ್ಣ ಭಗವಾನ್ ಕೃಷ್ಣ ಪನ್ಪೇರೆ ಅಮ್ಮೇರೆ ನಿಕ್ಲು ಮಂತಿನ ಪೂರ ಕರ್ಮದ ಫಲನ ಅನುಭವ ಸೇರಬೇಡಾದೆ ಈ ಕೈಕೆ ದುಂಬದ ಜನ್ಮಡು ದಶರಥೆಲ ಸುಮ್ಮನೆ ಕೈಕೇಲಾದಿತ್ತಾರೆ ನಿಕ್ಲೆ ನಾ ಈ ದ್ವಂದ್ವತ್ತ ನೀತಿಡದಾದ್ರ ರಾಮಗ 14 ವರ್ಷದ ವನವಾಸ ಆತಂಡೆ ಐಕ್ಯ ಬಡದಿಂತಿನ ಈ ರಾಮನ 14 ವರ್ಷದ ವನವಾಸದ ನಿಕ್ಲೆ ಅನುಭವಿಸೋದು ಈ ನಿಕ್ಲೆ ರಾಜ್ಯಭಾರ ಬರ್ಪರೆ ಬಂಡದು ಅಂಚಾನಾಗ ನಮ್ಮ ಒಂಜಿ ತೆರಿಪೊಡು ಬಂದುಳೆ ನಮ್ಮ ಮಂತನ ಕರ್ಮಲ ನಮ್ಮ ಒಟ್ಟಿಗೆ ಪೋಪುಂಡು ಅಪ್ಪಗ ನಮ್ಮ ಇನಿ ಪನ್ಲೇಕನೆ ಎಡ್ಡೆ ಧರ್ಮ ನೀತಿ ನಡತದೆ ಎಡ್ಡೆ ಸಂಸ್ಕಾರ ಕೊಡು ಎಡ್ಡೆ ಸಂಸ್ಕಾರ ಸಾಮರ್ಥ್ಯ ನಡಪಡುವುದು ಐಕ್ಯ ಬೋಡಾದು ಧರ್ಮದ ಆಚರಣೆ ಮನ್ಪೋಡು ಧರ್ಮದ ಆಚರಣೆ ಮನ್ಪೇರೆ ಈ ಮುಖ್ಯವಾದ ಈ ಒಂಜಿ ವಿಷಯ ಪಂದಿನ ನಿಕ್ಲು ತರಟಿದೆ ಸಹಾಯ ಮನ್ಪೋಡು ಪಂಡಕ್ಕೇನೊಂದು ಎಂಕ ಈ ಅವಕಾಶ ಮಂತು ಕೊಡ್ತೀನಂಚಿನ ಇನಿ ಯಾನ ಬೇರ್ಲ ಪಾತೇರ್ನಾಗ ಎಂಕ್ಲು ಬಂಡ ಉಮೇಶ್ ಅಣ್ಣನ ಇಲ್ಲಿ ಒಂಜಿ 3 ಕಿಲೋಮೀಟರ್ ದೂರ ಇತ್ತುದುಂಡ ಆತೊಂದು ಒಂದು ಕೈತಲ್ಲಿ ಇತ್ತು ನಡೆದಾದ್ರೆ ಅದು ಇತ್ತು ಮಾತಂದು ಅಡಪುಂಡ ಅಂತ ಪನ್ಪುನ ಒಂಜಿ ವಿಷಯ ಎಂಕ್ಲು ಚರ್ಚೆ ಮಂತೈತೆ ಆಂಡ್ ಅಂದು ಒಂಜಿ ಭಾರಿ ಎಡ್ಡೆ ಪ್ರೋಗ್ರಾಮು ನಮ್ಮ ಧಾರ್ಮಿಕ ಜಾಗೃತಿಗೆ ಪ್ರತಿಯೊಂದು ಮಲ್ಪನಲ್ಲ ಈ ಸಂಸ್ಥೆಗೆ ಈತ ಕೆಲಸ ಮಂತದ್ದು ಬೆಂದಿನಕ್ಲೆಗೆ ದೇವರು ಸದಾ ಆ ಶಾರದಾ ಮಾತೆ ಆಯುರೋಗ್ಯ ಭಾಗ್ಯ ಕೊರಡು ಅವ ತಂದೆ ದುಂಬುಗಳ ಅಂತೇಳಿ ಪುನಂಚಿನ ಒಂಜಿ ಕೆಲಸ ಮನ್ಪುಗೊಂದು ಪಂಡೊಂದು ನಿಕ್ಕಲ್ಡ ಮಾದ ಕೈ ಮುಗಿದಿಯಾನ ಶ್ರೀ ಶಾರದಾ ಉತ್ಸವ ಸಮಿತಿಯ ಈ 28ನೇ ವರ್ಷದ ಭಾಳ ಯಶಸ್ವಿ ಒಂದು ಕಾರ್ಯಕ್ರಮ ಸಭಾಭವನದಲ್ಲಿ ನಾವಿದ್ದೀವಿ. ಬಂದಿರೋಂಥ ಗಣ್ಯ ಅತಿಥಿಗಳೇ ಹಾಗೂ ವೇದಿಕೆಯಲ್ಲಿ ಕೂತಿರೋ ಎಲ್ಲ ಗಣ್ಯ ಅತಿಥಿಗಳನ್ನು ನೆನಪಿಸ್ತಾ ಮುಂಭಾಗದಲ್ಲಿ ಕೂತ್ಕಿರೋ ಎಲ್ಲ ಭಕ್ತಾಭಿಗಳಿಗನ್ನ ಹೇಳ್ತಾ ಭಾಳ ಒಂದು ಸುಂದರವಾದ ಕಾರ್ಯಕ್ರಮ ಈ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಾಯಿದೆ. ಬಹುಶಃ ನಾನೊಂದು ಬೇರೆ ರೀತಿಯಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಇಷ್ಟು ಜನ ಹಿರಿಯವರು ಇದ್ದಾರೆ, ಹಾಗಾಗಿ ಈ ಹಿರಿಯವರು ಇಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮುಂದೆ ಯುವಕರು ಇದ್ದಾರೆ, ಆ ಯುವಕರು ಕೂಡ ಸ್ವಲ್ಪ ಜವಾಬ್ದಾರಿಯನ್ನು ತಗೊಳ್ಬೇಕಾಗ್ತದೆ. ಬಹುಶಃ 2 ವರ್ಷದಿಂದ ಇಂಥ ಕಾರ್ಯಕ್ರಮನ ಆಗಲಿಲ್ಲ ಕೊರೋನಾ ಕಾಲದಿಂದ. ಆದರೆ ನಮ್ಮ ಸಮಾಜ ಇವತ್ತು ನಾವು ಯಾವ ಲೆವೆಲಲ್ಲಿ ಇದ್ದೀವಿ, ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ, ನಮ್ಮ ಸಮಾಜ ನಮ್ಮನ್ನು ಅಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ ಅಂದರೆ ಅದರ ಕಾರಣಕರ್ತ ಇಂಥ ಹಿರಿಯವರು ಜನರು ಇದ್ದಾರೆ, ಅವರಿಂದಾಗಿ ನಾವು ಇದ್ದೀವಿ ಅಂತ ಭಾವಿಸ್ತೀವಿ. ಬಹುಶಃ ನಮ್ಮ ಊರು ರಾಜಸ್ಥಾನ ಇದೆ. ರಾಜಸ್ಥಾನ ಹಾಗೂ ಗುಜರಾತದಲ್ಲಿ ಭಾಳ ಒಳ್ಳೆ ರೀತಿಯ ಈ ಒಂದು 9 ದಿವಸದ ಗರ್ಭ ಕಾರ್ಯಕ್ರಮ ಅಂತ ಇರ್ತದೆ. ನವದುರ್ಗೆ ಮಾನ ಒಂದು ಒಳ್ಳೆ ರೀತಿಯ ಒಂದು ಮಂಟಪದಲ್ಲಿ ಇದೇ ರೀತಿಯಲ್ಲಿ ಒಂದು ಶಾರದೆ ಮಾತನ್ನು ಕೂತ್ಕೊಳಿಸಿ ಆ 9 ದಿವಸ ಇಡೀ ಊರಿನ ಜನರು ಕೂಡ ಬಂದು 6 ಗಂಟೆಯಿಂದ ಸಂಜೆ 10 ಗಂಟೆ 11 ಗಂಟೆವರೆಗೆ ನೃತ್ಯ ಕಾರ್ಯಕ್ರಮನೆಲ್ಲ ಇಟ್ಕೊಳ್ತಾ ಇದ್ದಾರೆ. ಬಹುಶಃ ಅಲ್ಲಿಯ ಸಂಸ್ಕೃತಿಗೆ ಅಂತ ಇಲ್ಲಿ ಈ ಸೌತ್ ಇಂಡಿಯಾ ಸಂಸ್ಕೃತಿ ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ಅಂತ ಭಾವಿಸ್ತೀನಿ. ನಾವು ಒಂದು 10 ವರ್ಷದಿಂದ ಇಲ್ಲಿ ಇದ್ದೀವಿ, ರಾಜಸ್ಥಾನಿಂದ ಬಂದು ಇಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಆದರೆ ನಾವು ಸ್ಟಾರ್ಟಿಂಗ್ 2-3 ವರ್ಷ ಬಂದಾಗ ನವರಾತ್ರಿ ಬರುವಾಗ ಹಾಗೂ ದೀಪಾವಳಿ ಬರುವಾಗ ನಾವು ಊರಿಗೆ ಹೋಗ್ತಿದ್ದೆ. ಯಾಕೆಂದರೆ ಒಳ್ಳೆ ಕಾರ್ಯಕ್ರಮ ಆಗ್ತಿತ್ತು, ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಆಗ್ತಿತ್ತು. ಆದರೆ ಇಲ್ಲಿ ಜನರ ಜೊತೆ ಸೇರುವಾಗ ಈಗ ನಮಗೆ ನವರಾತ್ರಿ ಬರುವಾಗ ನಾವು ಊರಿಗೆ ಹೋಗಲ್ಲ, ಇದೇ ನಮ್ಮ ಊರಾಗಿದೆ, ಇಲ್ಲಿ ಕಾರ್ಯಕ್ರಮ ಇಷ್ಟು ಒಳ್ಳೆ ರೀತಿಯಲ್ಲಿ ಆಗ್ತಾಯಿದೆ ಅಂದರೆ ನಮಗೆ ತುಂಬ ಒಂದು ಖುಷಿ ಕೊಡ್ತದೆ. ಸೊ ನಮ್ಮದು ಒಂದು ಚಿಕ್ಕ ಒಂದು ಬಟ್ಟೆ ವ್ಯಾಪಾರವನ್ನು ಇಲ್ಲಿ ಸ್ಟಾರ್ಟ್ ಮಾಡಿದೆ 2 ವರ್ಷ ಹಿಂದೆ. ಅದಕ್ಕೂ ಕೂಡ ಒಂದು ಕಾರಣ ಇದೆ ಸರ್, ನಾವು ಇಲ್ಲಿ ಹೇಳ್ಬೋದಾ ಅಂದರೆ ನೀವು ಬೇಜಾರು ಮಾಡ್ಕೋಬಾರ್ದು. 2015ರಲ್ಲಿ ನಾವು ಉಜಿರೆಯಲ್ಲಿ ಒಂದು ದುರ್ಗಾ ಟೆಕ್ಸ್ಟೈಲ್ ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದೆ. ತದನಂತರ ಅಲ್ಲಿಯ ಗ್ರಾಹಕರಿಗೆ ಒಳ್ಳೆ ಒಂದು ಖುಷಿ ಆಯಿತು. ಯಾಕೆಂದರೆ ಎಲ್ಲ ಬಟ್ಟೆಗಳನ್ನು ತಯಾರಾಗೋದು 80% ಬಟ್ಟೆಗಳು ಗುಜರಾತ್ ಹಾಗೂ ರಾಜಸ್ಥಾನ್ ಹಾಗೂ ಡೆಲ್ಲಿ ನಾರ್ತ್ ಕಡೆಯಿಂದ. ಸೊ ಅಲ್ಲಿಂದ ಇಲ್ಲಿ ತನಕ ಬಟ್ಟೆ ಬರುವಾಗ ಅಲ್ಲಿಂದ ಬ್ಯಾಂಗ್ಳೂರು ಹೋಗ್ತದೆ, ಬ್ಯಾಂಗ್ಳೂರಿಂದ ಮಂಗಳೂರಿಗೆ ಬರ್ತದೆ, ಮಂಗಳೂರಿಂದ ಅಂಗಡಿಗಳಿಗೆ ಬರುವಾಗ ರೇಟ್ ಎಲ್ಲ ಸ್ವಲ್ಪ ಹೆಚ್ಚಾಗ್ತಿತ್ತು.
ಸೊ ಈ ಹಳ್ಳಿಯ ಜನರಿಗೆ ಏನಾಗುತ್ತೆ, ಗ್ರಾಮೀಣ ಪ್ರದೇಶದಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆ ಕೂಡ ಸಿಗಬೇಕು ಮತ್ತು ರೇಟ್ ಕೂಡ ರೀಸನೇಬಲ್ ಇರಬೇಕು. ಸೊ ನಾವು 2015ರಲ್ಲಿ ಅಲ್ಲಿ ಬರುವಾಗ ಜನರು ನಮ್ಮನ್ನು ತುಂಬ ಖುಷಿಯಾಗಿ ಹೊಗಳಿದ್ದಾರೆ, ಇಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದಿರಿ. ಹಾಗಾಗಿ ನಾವು ಅವತ್ತಿಂದ ಕನೆಕ್ಟ್ ಆಗಿ ನಮ್ಮ ಮನಸ್ಸಲ್ಲಿ ಕೂಡ ಒಂದು ಭಾವನೆ ಇತ್ತು, ವ್ಯಾಪಾರ ಎಲ್ಲರಿಗೂ ಒಂದೇ ಸಾಕಾಗ್ತದೆ, ದುಡ್ಡು ಮಾಡಲಿಕ್ಕೆ ಇಷ್ಟಿದ್ರೆ ಮಾಡ್ಬೋದು. ನಮ್ಮ ಪ್ರಿನ್ಸಿಪಾಲ್ರು ಸರ್ ಮಹಾವೀರ್ ಜೈನ್ ಸರ್ ಅವರು ಹೇಳಿದಾಗೆ ಸಮಾಜಕ್ಕಾಗಿ ನಾವು ಏನಾದರೂ ಮಾಡಬೇಕು ಅಂತ ಒಂದು ಕಳಕಳಿ ಇರಬೇಕು ನಮ್ಮಲ್ಲಿ. ಬಹುಶಃ ನಾನು 2015ರಲ್ಲಿ ವ್ಯಾಪಾರವನ್ನು ಮಾಡಿದೆ, ಆದರೆ 2017-18ರಲ್ಲಿ ನಾನು ದಿಲ್ಲಿ ಜಂತರ್ ಮಂತರ್ಗೆ ಹೋಗಿ ಧರ್ನಾ ಪ್ರದರ್ಶನದಲ್ಲಿ ಕೂತಿದ್ದೀನಿ. ಮಂಗಳೂರಿನ 1,000 ಜನನ ಸೇರಿಸಿ ಡೆಲ್ಲಿಯ ಜಂತರ್ ಮಂತರದಲ್ಲಿ ಹೋಗಿ ನಾವು ಕೂತಿದ್ದು. ಯಾಕೆಂದರೆ ಒಂದೇ ದೇಶ ಒಂದೇ ಶಿಕ್ಷಣ ವ್ಯವಸ್ಥೆ ಆಗಬೇಕು, ಹಳ್ಳಿ ಪ್ರದೇಶದಲ್ಲಿ ಗ್ರಾಮೀಣ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ವ್ಯವಸ್ಥೆ ಸಿಗಬೇಕು ಅಂತ ಒಂದು ಕನಸನ್ನು ಇಟ್ಟುಕೊಂಡು ನಾನು ಅಲ್ಲಿಂದ ನಂತರ ಉಜಿರೆ ಬಿಟ್ಟು ಬೆಳ್ತಂಗಡಿಯಲ್ಲಿ ವ್ಯಾಪಾರ ಮಾಡಿದೆ, ಬಂಟ್ವಾಳಲ್ಲಿ ಅಂಗಡಿ ಮಾಡಿದೆ, ಮಡಂತ್ಯಾರು ಮಾಡಿದೆ. ಇಷ್ಟು 4 ಮಾಡದೆ ಸಾಲಾಗಲಿಲ್ಲ. ಉಪ್ಪಿನಂಗಡಿಯ ಎಲ್ಲ ಜನರು ನಮ್ಮ ಒಂದು ಬುಕ್ಕನ್ನು ನಾವು ಮೊನ್ನೆ ಬಿಡುಗಡೆ ಮಾಡಿದ್ದೀವಿ. ಆ ಬುಕ್ಕಲ್ಲಿ ನಮ್ಮದು ಕಂಪೆನಿಂಗ್ ಹಿಸ್ಟೋರಿಗಳನ್ನು ಕೂಡ ನಾವು ಹಾಕಿದ್ದೀವಿ. ಬಹುಶಃ ಇಲ್ಲಿಯ ಜನರು 80% ಜನರು ಉಪ್ಪಿನಂಗಡಿಯಿಂದ ಮಡಂತಿಯಾರಿಗೆ ಬಟ್ಟೆ ತಗೊಳ್ಳಿಕ್ಕೆ ಬರ್ತಿದ್ರು. ಸೊ ಅವ್ರಿಗೆ ಕಷ್ಟ ಆಗ್ತಿತ್ತು, ಆಗಾಗ ಬಸ್ ಇಲ್ಲ, ಅರ್ಧ ಗಂಟೆ 1 ಗಂಟೆ ಬಿಟ್ಟು ಬಸ್ ಎಲ್ಲ ಇದೆ. ಸೊ ಅವ್ರಿಗೆ ಕಷ್ಟ ಆಗಬಾರ್ದು ಅಂತೇಳಿ ನಾವು 2 ವರ್ಷ ಹಿಂದೆನೇ ಇಲ್ಲಿ ಒಂದು ಶೋರೂಮ್, ಒಂದು ಬಟ್ಟೆ ಅಂಗಡಿನ ಓಪನ್ ಮಾಡಿದೆ. ಜನರು ನಮ್ಮನ್ನು ಅಷ್ಟು ಪ್ರೀತಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಊರಿಗೆ ಬರುವಾಗ ತುಂಬ ಅಂಜಿಕೆ ಇತ್ತು, ಇಲ್ಲಿಯ ಜನರು ನಮ್ಮನ್ನು ಹೇಗೆ ಸ್ಪಂದಿಸ್ತಾರೆ, ಹೇಗೆ ವ್ಯವರ್ತನೆ ಮಾಡ್ತಾರೆ ಅಂತ. ಆದರೆ ಖಂಡಿತವಾಗಿ ಇವತ್ತು ಶಾರದಾ ಮಾತನ್ನು ಎದುರುಗಡೆ ಹೇಳ್ತೀನಿ, ನನ್ನನ್ನು ಅಷ್ಟು ಪ್ರೀತಿ ಆಶೀರ್ವಾದ ನೀವು ಕೊಟ್ಟಿದ್ದೀರಾ. ಖಂಡಿತವಾಗಿ ಈ ಆಶೀರ್ವಾದನಲ್ಲಿ ನಿಮ್ಮ ಜೊತೆನೂ ಇರ್ತೀನಿ. ಸಮಾಜಕ್ಕೆ ಏನು ಬೇಕು ನಮ್ಮಿಂದ, ನಮ್ಮ ಸಂಸ್ಥೆಯಿಂದ ನಿಮಗೆ ಏನಾಗಬೇಕು, ಯಾವುದಕ್ಕೂ ಯಾವತ್ತೂ ರೆಡಿ ಇರ್ತೀನಿ ಅಂತ ಹೇಳ್ತಾ, ನನಗೆ ಇವತ್ತು ಇಷ್ಟು ಒಳ್ಳೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಸಮಿತಿಯ ರಾಮಚಂದ್ರ ಸರ್ ಅವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಅವರು ನಮ್ಮ ಅಂಗಡಿಗೆ ಬರ್ತಿದ್ದಾರೆ, ಅವತ್ತಿಂದ ನಮಗೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ. ಖಂಡಿತವಾಗಿ ಅವ್ರ ಸಪೋರ್ಟನ್ನು ನಾನು ಆಶೀರ್ವಾದ ಅಂತೇಳಿ ತಗೊಳ್ತೀನಿ. ಮುಂದೆ ಕೂತಿರುವ ಎಲ್ಲ ಭಕ್ತಾಭಿಮಾನಿಗಳ ಆಶೀರ್ವಾದ ನಮಗೆ ಬೇಕು. ನಿಮಗೆ ಏನು ವ್ಯವಸ್ಥೆ ಆಗಬೇಕು ನಮಗೆ ಹೇಳಿ, ಹಲವಾರು ಧಾರ್ಮಿಕ ಆಗಿರಲಿ, ದೇವಸ್ಥಾನ ಕೆಲಸ ಆಗಿರಲಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್. ಬಹುಮಾನ ದಕ್ಷ, ದ್ವಿತೀಯ ಭುವಿ. ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಹುಡುಗರು ಪ್ರಥಮ ಬಹುಮಾನ ಪ್ರತೀಕ್, ದ್ವಿತೀಯ ಬಹುಮಾನ ಸುಜಯ್. ಚಪ್ಪಾಳೆಯೊಂದಿಗೆ ಸಹಕರಿಸಿ. ಬಾಲ್ ಪಾಸಿಂಗ್ ಪ್ರಥಮ ಬಹುಮಾನ ದಕ್ಷ, ಸೆಕೆಂಡ್ ಆಶಿಕಾ. ಹುಡುಗರು ಪ್ರಥಮ ಬಹುಮಾನ ಪುನೀತ್, ಸೆಕೆಂಡ್ ಅದ್ವಿತ್. ಚಪ್ಪಾಳೆಯೊಂದಿಗೆ ಸಹಕರಿಸಿ. ಬಾಲ್ ಥ್ರೋ ಪ್ರಥಮ ಬಹುಮಾನ ಸಾನ್ವಿ ಎಸ್. ದ್ವಿತೀಯ ಬಹುಮಾನ ಭೂವಿಕಾ. ಐದರಿಂದ 10. ಈ ಬಹುಮಾನವನ್ನು ಶ್ರೀ ಡಿ ಚಂದಪ್ಪ ಮೂಲ್ಯ, ಕಮಾಂಡೆಂಟ್ BSF ನಿವೃತ್ತ ಉದ್ಯಮಿಗಳು, ಅಮೂಲ್ಯ ಗ್ಯಾಸ್ ಉಪ್ಪಿನಂಗಡಿ ಇವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸೂಜಿಗೆ ದಾರ ಹಾಕುವುದು ಪ್ರಥಮ ಸೋನಿ, ರಾಮನಗರ. ಆದಷ್ಟು ಬೇಗ ಬಹುಮಾನವನ್ನು ಬಂದು ಪಡೆದುಕೊಳ್ಬೇಕು. ವಿಜೇತರು ಆದಷ್ಟು ಮುಂದೆ ಬಂದು ಕೂತ್ಕೊಳ್ಳಿ. ದ್ವಿತೀಯ ಯಕ್ಷಿತಾ. ಕ್ಯಾಂಡಲ್ ಉರಿಸುವುದು ಪ್ರಥಮ ರಾಕೇಶ್, ದ್ವಿತೀಯ ಧನುಷ್.
ಲಕ್ಕಿ ಗೇಮ್ ಪ್ರಥಮ ಅನುಷಾ, ದ್ವಿತೀಯ ರೇಷ್ಮಾ. ಬಾಟಲಿಗೆ ನೀರು ತುಂಬಿಸುವುದು ಪ್ರಥಮ ಅಮನ್, ದ್ವಿತೀಯ ಲಿಖಿತ್. ಮುಂದೆ ಬಾಟಲಿಗೆ ನೀರು ತುಂಬಿಸುವುದು ಹುಡುಗಿಯರು ಪ್ರಥಮ ಸೋನಿ, ದ್ವಿತೀಯ ಅಕ್ಷಯ. ಐದರಿಂದ 10ನೇ ತರಗತಿಯ ಮಕ್ಕಳಿಗೆ ಕಬಡ್ಡಿ ಪಂದ್ಯಾಟ ನಡೆಯಿತು. ಈ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಆದರ್ಶ್ ಮತ್ತು ಬಳಗ. ದ್ವಿತೀಯ ಸುಶಾಂತ್ ಮತ್ತು ಬಳಗ. ಚಪ್ಪಾಳೆಯೊಂದಿಗೆ ಸಹಕರಿಸಿ. ಸಾರ್ವಜನಿಕ ಗುಂಡೆಸೆತ ಪ್ರಥಮ ಧನಂಜಯ ನಟ್ಟಿಬೈಲ್, ದ್ವಿತೀಯ ಸನತ್ ಕುಮಾರ್. ಸಾರ್ವಜನಿಕ ಮಹಿಳೆಯರ ಕ್ರೀಡಾಕೂಟ ಪ್ರಥಮ ಆಶಾ ರವಿ, ದ್ವಿತೀಯ ಅಶ್ವಿನಿ ಸಂತೋಷ್. ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಲಕ್ಕಿ ಗೇಮ್ ಪ್ರಥಮ ಕುಶಲತಾ ಹರಿನಗರ, ದ್ವಿತೀಯ ಮೋಹಿನಿ ಮರಿಕೆ. ಲಿಂಬೆ ಚಮಚ ಪ್ರಥಮ ಧನ್ಯ, ದ್ವಿತೀಯ ಅಶ್ವಿನಿ. ಹಗ್ಗ ಜಗ್ಗಾಟ ಪ್ರಥಮ ರೇಖಾ ಮತ್ತು ಬಳಗ. ರೇಖಾ ಮತ್ತು ಬಳಗ ಪ್ರಥಮ ಅಂಜಲಿ, ಅನಂತಾವತಿ, ವಸಂತಿ, ಸೌಮ್ಯ, ಶಶಿಕಲಾ, ಸುನೀತಾ. ಹಗ್ಗ ಜಗ್ಗಾಟ ಪ್ರಥಮ. ಚಪ್ಪಾಳೆಯೊಂದಿಗೆ ಸಹಕರಿಸಿ. ದ್ವಿತೀಯ ಮಮತಾ ಮತ್ತು ಬಳಗ. ದ್ವಿತೀಯ ಮಮತಾ ಮತ್ತು ಬಳಗ.
ಮುಂದೆ ಮುಂದೆ ಹಗ್ಗ ಜಗ್ಗಾಟ ಇನ್ನೊಂದು ಹಗ್ಗ ಜಗ್ಗಾಟ ನಡೆದಿತ್ತು. ಇದರ ಪ್ರಾಯೋಜಕರು ಮಂಜುನಾಥ್, ಜನಾರ್ದನ ಮರಿಕೆ ಹಾಗೂ ಧನಂಜಯ 2,000 ನಗದು ಬಹುಮಾನವನ್ನು ಇಟ್ಟಿದ್ದರು. ಇದರಲ್ಲಿ ಧನ್ಯ ಮತ್ತು ಬಳಗ ರಾಮನಗರ ಪ್ರಥಮ ಆಗಿದ್ದಾರೆ. ಕೂಡಲೇ ಬಂದು ಬಹುಮಾನವನ್ನು ತೆಗೆದುಕೊಳ್ಬೇಕು. ಧನ್ಯ ಮತ್ತು ಬಳಗ ರಾಮನಗರ. ಆಶಾ, ಸುನೀತಾ, ಮಮತಾ, ಸೀಮಾ, ರೇಖಾ, ಶಿಲ್ಪ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಸಹಕರಿಸಿ. ಕ್ರೀಡಾಪಟುಗಳನ್ನು ಚಪ್ಪಾಳೆಯೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮಹಿಳೆಯರ ಕಬಡ್ಡಿ ಪಂದ್ಯಾಟ. ಅಶ್ವಿನಿ ತಂಡ ಪ್ರಥಮ, ಸೀಮಾ ತಂಡ ದ್ವಿತೀಯ. ಅಶ್ವಿನಿ ತಂಡ ಪ್ರಥಮ, ಸೀಮಾ ತಂಡ ದ್ವಿತೀಯ. ಚಪ್ಪಾಳೆಯೊಂದಿಗೆ ಸಹಕರಿಸಿ. ಮುಂದೆ ಭಕ್ತಿಗೀತೆ ಸ್ಪರ್ಧೆ. ಅಂಗನವಾಡಿ ಮಕ್ಕಳಿಗೆ ನಿಧಿ ಶಂಕರಿ, ಸಂಪತ್ ಶಣೈ, ಸಿಯಾನ್ ಎಸ್ ರಾಜ್, ಲೋಚನ್. ನಿಧಿ ಶಂಕರಿ, ಸಂಪತ್ ಶಣೈ, ಸಿಯಾನ್ ರಾಜ್, ಲೋಚನ್. ಒಂದರಿಂದ 4ನೇ ತರಗತಿ ಭಕ್ತಿಗೀತೆ. ಫಸ್ಟ್ ಸನ್ವಿತ್ ಶಣೈ, ದ್ವಿತೀಯ ಸಾನ್ವಿ ಎಸ್. ದ್ವಿತೀಯ ಬಹುಮಾನವನ್ನು 2 ಜನ ಹಂಚಿಕೊಂಡಿದ್ದಾರೆ. RL ಆಶಿಕಾ. ಪ್ರಥಮ ಸನ್ವಿತ್ ಶೆಟ್ಟಿ, ದ್ವಿತೀಯ ಬಹುಮಾನ ಸಾನ್ವಿ ಎಸ್ ಮತ್ತು RL ಆಶಿಕಾ. ಐದರಿಂದ 10ನೇ ತರಗತಿ ಭಕ್ತಿಗೀತೆ. ಫಸ್ಟ್ ಸಾನ್ವಿ ರೈ, ದ್ವಿತೀಯ ಭೂಮಿಕಾ. ಆದಷ್ಟು ಬೇಗ ಬಂದು ಬಹುಮಾನ ಪಡೆದುಕೊಳ್ಬೇಕು. ಸಾರ್ವಜನಿಕ ಭಕ್ತಿಗೀತೆ. ಪ್ರಥಮ ವೀಣಾ ಶಣೈ, ದ್ವಿತೀಯ ಮನೋಹರ. ಪ್ರಥಮ ವೀಣಾ ಶಣೈ, ದ್ವಿತೀಯ ಮನೋಹರ. ರಂಗೋಲಿ ಸ್ಪರ್ಧೆ. ಚಿಕ್ಕ ಮಕ್ಕಳು. ಪ್ರಥಮ ಲಿಹಾನ್, ದ್ವಿತೀಯ ಸಾನ್ವಿತ್ ಮತ್ತು ಸಿಯಾನ್. ಒಂದರಿಂದ 4 ರಂಗೋಲಿ ಸ್ಪರ್ಧೆ. ಪ್ರಥಮ ಚಿನ್ಮಯ್, ದ್ವಿತೀಯ ಚಾರಿತ್ರ್ಯ ಅತ್ತಾಜೆ, ಸಾನ್ವಿ ಎಸ್.
ರಂಗೋಲಿ ಸ್ಪರ್ಧೆ 1 ರಿಂದ 4 ಪ್ರಥಮ ಚಿನ್ಮಯ್, ದ್ವಿತೀಯ ಸಾನ್ವಿ ಎಸ್ ಮತ್ತು ಚಾರಿತ್ರ್ಯ ಅತ್ತಾಜೆ. 5 ರಿಂದ 10 ರಂಗೋಲಿ ಸ್ಪರ್ಧೆ ಪ್ರಥಮ ಚೈತನ್ಯ, ದ್ವಿತೀಯ ರಕ್ಷಿತಾ ಶೆಟ್ಟಿ. ಆದಷ್ಟು ಬೇಗ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕು. ಸಾರ್ವಜನಿಕ ರಂಗೋಲಿ ಪ್ರಥಮ ಪಲ್ಲವಿ, ದ್ವಿತೀಯ ಬಹುಮಾನವನ್ನು 2 ಜನ ಹಂಚಿಕೊಂಡಿದ್ದಾರೆ. ಸಂಜಯ್ ರಾಮನಗರ, ಅನುಷಾ ರಾಮನಗರ. ಸಾರ್ವಜನಿಕ ರಂಗೋಲಿಯಲ್ಲಿ ಪ್ರಥಮ ಪಲ್ಲವಿ, ದ್ವಿತೀಯ ಬಹುಮಾನವನ್ನು 2 ಜನ ಹಂಚಿಕೊಂಡಿದ್ದಾರೆ. ಸಂಜಯ್ ರಾಮನಗರ, ಅನುಷಾ ರಾಮನಗರ. ಚಿತ್ರಕಲೆ 1 ರಿಂದ 4 ಪ್ರಥಮ ಆಯುಷ್ ಹರಿನಗರ, ದ್ವಿತೀಯ ಭುವಿ MS. ಚಿತ್ರಕಲೆ ಪ್ರಥಮ ಆಯುಷ್ ಹರಿನಗರ, ದ್ವಿತೀಯ ಭುವಿ MS. 5 ರಿಂದ 10 ಪ್ರಥಮ ಶಮಿಕಾ, ದ್ವಿತೀಯ ಸಾತ್ವಿಕ್ ಜೆ. ಚಪ್ಪಳೆಯೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. 5 ರಿಂದ 10 ಶಮಿಕಾ ಪ್ರಥಮ, ಸಾತ್ವಿಕ್ ಜೆ ದ್ವಿತೀಯ. ಸಾರ್ವಜನಿಕ ಪ್ರಥಮ ಪವನ್ ಕುಮಾರ್ ಎನ್, ದ್ವಿತೀಯ ಸಂಜಯ್ ರಾಮನಗರ. ಪುರುಷರ ಕಬಡ್ಡಿ ಪಂದ್ಯಾಟ. ಮುಂದೆ ಪುರುಷರ ಕಬಡ್ಡಿ ಪಂದ್ಯಾಟ ಪ್ರಥಮ ದುರ್ಗಾ ಪರಮೇಶ್ವರಿ, ದೇವಿಪುರ ತಲಪಾಡಿ. ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕಬಡ್ಡಿ ಪಂದ್ಯಾಟ ಪುರುಷರ ಪ್ರಥಮ ದುರ್ಗಾ ಪರಮೇಶ್ವರಿ, ದೇವಿಪುರ ತಲಪಾಡಿ. ದ್ವಿತೀಯ ಪಂಚದುರ್ಗಾ ಕಕ್ಕೆಪದವು. ದ್ವಿತೀಯ ಪಂಚದುರ್ಗಾ ಕಕ್ಕೆಪದವು. ದ್ವಿತೀಯ ಪಂಚದುರ್ಗಾ ಕಕ್ಕೆಪದವು. ಮಹಿಳೆಯರ ಹಗ್ಗ ಜಗ್ಗಾಟ ನಡೆದಿತ್ತು. ಮಹಿಳೆಯರ ಹಗ್ಗ ಜಗ್ಗಾಟಕ್ಕೆ ಆಗ ಶೀಲ್ಡ್ ಕೊಟ್ಟಿರಲಿಲ್ಲ. ಪ್ರಥಮ ರೇಖಾ ಮತ್ತು ಬಳಗ ಬನ್ನಿ. ಪ್ರಥಮ ರೇಖಾ ಮತ್ತು ಬಳಗ ಹಗ್ಗ ಜಗ್ಗಾಟ. ಶೀಲ್ಡನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ರೇಖಾ ಮತ್ತು ಬಳಗ ಚಪ್ಪಾಳೆಯೊಂದಿಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದ್ವಿತೀಯ ಮಮತಾ ಮತ್ತು ಬಳಗ. ದ್ವಿತೀಯ ಮಮತಾ ಮತ್ತು ಬಳಗ ವೇದಿಕೆಗೆ ಬಂದು ಶೀಲ್ಡನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಚಪ್ಪಳೆಯೊಂದಿಗೆ ಸಹಕರಿಸಿ. ಹಗ್ಗ ಜಗ್ಗಾಟ ಪುರುಷರ ಹಗ್ಗ ಜಗ್ಗಾಟದಲ್ಲಿ ಪ್ರಥಮ ಕಾರಿಂಜ ಫ್ರೆಂಡ್ಸ್. ಪ್ರಥಮ ಕಾರಿಂಜ ಫ್ರೆಂಡ್ಸ್. ದ್ವಿತೀಯ ರಾಮಾಂಜನೇಯ ಪಿಲಿಗೂಡು.
ಬಹುಮಾನ ವಿತರಣಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಈಗ ಸ್ಮರಣಿಕೆ ಶ್ರೀ ಮಹಾವೀರ್ ಜೈನ್ ಇಚಿಲಂಪಾಡಿ ಕನ್ನಡ ಉಪನ್ಯಾಸಕರು ಶ್ರೀ ಮಂಜುನಾಥೇಶ್ವರ ಕಾಲೇಜ್ ಉಜ್ಜಿರೆ ಇವರಿಗೆ ಶ್ಯಾಮಲಾ ಶಣ್ಣಯ್ಯ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಶ್ರೀ ಕೆ ವೆಂಕಟರಮಣ್ ಪ್ರಸಾದ್ ಅಧ್ಯಕ್ಷರು ಉಪ್ಪಿನಂಗಡಿ ಸಹಕಾರಿ ವ್ಯಾವಸಾಯಿಕ ಸಂಘ ಇವರಿಗೆ ರಾಮಚಂದ್ರ ಮಣಿಯಾಣೆ ಅವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಡಿ ಚಂದಪಮೂಲ್ಯ ಕಮಾಂಡೆಂಟ್ BSF ನಿವೃತ್ತ ಉದ್ಯಮಿಗಳು ಅಮೂಲ್ಯ ಗ್ಯಾಸ್ ಉಪ್ಪಿನಂಗಡಿ ಇವರಿಗೆ ಶ್ರೀ ರಾಜಗೋಪಾಲ್ ಹೆಗಡೆ ಇವರಿಗೂ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮೋಹನ್ ಚೌಧರಿ ನಿರ್ದೇಶಕರು ಶ್ರೀ ದುರ್ಗಾ ಟೆಕ್ಸ್ಟೈಲ್ ಆ್ಯಂಡ್ ರೆಡಿಮೇಡ್ ಸಮೂಹ ಸಂಸ್ಥೆ ಇವರಿಗೆ ಪುಷ್ಪರಾಜ್ ಇವರು ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ನಮ್ಮ ಸಮಿತಿಯವರೇ ಆದಂಥ ರಘುರಾಮ್ ಇವರು ವೇದಿಕೆ ಬಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿದ್ದೇನೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶ್ರೀ ವೆಂಕಟರಮಣ ಪ್ರಸಾದ್ ಅಧ್ಯಕ್ಷರು ಉಪ್ಪಿನಂಗಡಿ CA ಬ್ಯಾಂಕ್ ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ರಾಮಚಂದ್ರ ಮಣ್ಯಾಣಿ ಇವರಿಗೂ ಕೂಡ ಸಮಿತಿಯ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತಾ, ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಡಿ ಚಂದಪ್ಪ ಮೂಲ್ಯ ಕಮಾಂಡೆಂಟ್ BSF ಇವರಿಗೂ ಕೂಡ ಸಮಿತಿಯ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅಲ್ಲದೆ ಗೌರವ ಉಪಸ್ಥಿತಿಯಾಗಿ ಬಂದಿರುವಂಥ ಶ್ರೀ ಮೋಹನ್ ಚೌಧರಿ ನಿರ್ದೇಶಕರು ಶ್ರೀ ದುರ್ಗಾ ಟೆಕ್ಸ್ಟೈಲ್ ಉಪ್ಪಿನಂಗಡಿ ಇವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ, ಈ ಸಭೆಯಲ್ಲಿ ನಮ್ಮ ಭಾಳ 4 ದಿವಸಗಳ ಕಾರ್ಯಕ್ರಮಕ್ಕೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿರುವಂಥ ಎಲ್ಲ ದಾನಿಗಳಿಗೆ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಿರುವ ದಾನಿಗಳಿಗೂ ಕೂಡ ನಾವು ಸಮಿತಿಯ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಜನಾ ತಂಡಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಾವು ನೀಡಿರುವ ಸಂಗಮ ಸಂಸ್ಥೆಯವರಿಗೂ, ಸಾಮ್ಯಾನದ ವ್ಯವಸ್ಥೆ ಮಾಡಿದಂಥ ಜನನಿ ಸಾಮ್ಯಾನದವರಿಗೂ, ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಉಪ್ಪಿನಂಗಡಿ ಪೊಲೀಸ್ ಠಾಣೆ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯತ್ನವರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅಲ್ಲದೆ ಉಪ್ಪಿನಂಗಡಿಯ KPTCLನವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ವರದಿಗಾರರಿಗೂ ಮತ್ತು ಸುದ್ದಿ ಬಳಗದವರಿಗೂ, ಪತ್ರಕರ್ತರ ಎಲ್ಲರ ಬಂಧುಗಳಿಗೂ ಸಹಕರಿಸುತ್ತಾ, ಮತ್ತೊಮ್ಮೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಹಾಗೂ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ಎಲ್ಲ ದಾನಿಗಳಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಧನ್ಯವಾದವನ್ನು ಮುಗಿಸ್ತಾ ಇದ್ದೀನಿ.
ಹೊಸಕಿ ಊಟ ಪುದ್ದ ನುಲ್ಲ ನಡತರ ಹಾಗೂ ವಿಶೇಷವಾಗಿ ಶಾರದಾಂಬೆಯ ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಪ್ರಾರ್ಥನೆ ಮಾಡುವಂಥ ಈ ಶುಭ ಸಂವತ್ಸರದಲ್ಲಿ ಮೊನ್ನೆಯಿಂದ ಮೂಲಾರ ಕ್ಷೇತ್ರದ ಸಾಯಂಕಾಲ ಶಾರದಾಂಬೆಯ ಪ್ರತಿಷ್ಠಾಪನೆ ಕಾರ್ಯ ಮಾಡಿ 4 ದಿನ ಪರ್ಯಂತ ಆ ಮಾತೆಯ ಸೇವೆಯನ್ನು ನಾವು ಭಕ್ತಾದಿಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೇವೆ. ಈ ಮಹೋತ್ಸವದಲ್ಲಿ ವಿಶೇಷ ರೀತಿಯಲ್ಲಿ ದೇವರಿಗೆ ಸರಸ್ವತಿ ಹವನ ಹಾಗೆ ಭಜನಾ ಸೇವೆ ಅನ್ನ ಸಂಕಲ್ಪ ಇತ್ಯಾದಿಗಳನ್ನು ಭಕ್ತಾದಿಗಳು ಕರ್ಪೂರಾರತಿ ಪುಷ್ಪಾರತಿ ಹೂವಿನ ಪೂಜೆ ಹಾಗೆ ರಕ್ಷಾಧಾರ ಇತ್ಯಾದಿ ಸೇವೆಗಳಿಂದ ಅವರಿಗೆ ಸೇವೆಯನ್ನು ನಾವು ಅರ್ಪಣೆ ಮಾಡಿದ್ದೇವೆ. ಮಾಡಿದಂತಹ ಪೂಜೆಯಲ್ಲಿ ಆಗಲಿ ಕಾಯ ವಾಚ ಮನಸ ನಮ್ಮ ಮುಖ್ಯ ಮಾತ್ರದಿಂದ ಏನಾದರೂ ಹೆಚ್ಚು ಕಮ್ಮಿ ಅಪರಾಧ ಆದಲ್ಲಿ ದೇವರು ಕ್ಷಮಾಪಣೆ ಮಾಡಬೇಕು. ಇನ್ನು ಮುಂದೆ ನಡೆಯುವಂತಹ ಶೋಭಾಯಾತ್ರೆಯು ನಿರ್ವಿಘ್ನವಾಗಿ ಆಗಬೇಕು. ಹಾಗೆ ಈ ಮಹೋತ್ಸವದಲ್ಲಿ ಯಾರೆಲ್ಲ ಭಾಗಿಯಾಗಿ ಅವರ
ಗಣಗಳಿಂದ ದೇವರ ಸೇವೆ ಮಾಡಿದ್ದಾರೋ ಅವರವರ ಇಷ್ಟಾರ್ಥದ ಶಾರದಾ ಮಾತೆ ನಡೆಸಿಕೊಟ್ಟು ಹಾಗೆ ಆ ಶಾರದಾ ಮಾತೆಯ ಪೂರ್ಣ ಅನುಗ್ರಹ ನಮ್ಮ ಇಡೀ ಗ್ರಾಮಕ್ಕೆ, ನಮ್ಮ ದೇಶಕ್ಕೆ ಹಾಗೂ ಇಡೀ ಭಾರತಕ್ಕೆ ದೇವರು ಅನುಗ್ರಹ ಮಾಡಬೇಕು. ದೇಶಕ್ಕೆ ಬರುವಂಥ ಎಲ್ಲ ಒಂದು ಆಪತ್ತುಗಳನ್ನು ದುರ್ಗಾದೇವಿಯಾದ ಆ ಶಾರದಾ ಮಾತೆ ದೂರ ಮಾಡಿಕೊಟ್ಟು ಎಲ್ಲರಿಗೂ ಆಯುಷ್ಯ ಆರೋಗ್ಯ. ಇನ್ನು ಮುಂದಿನ ವರ್ಷವು ಇದಕ್ಕಿಂತ ವಿಶೇಷ ರೀತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಒಂದು ಹಿಂದೂ ಸಮಾಜದ ಒಂದು ಸಂಘಟನೆಯನ್ನು ಆ ಶಾರದಾ ಮಾತೆ ನಡೆಸಿಕೊಂಡು ಎಲ್ಲರಿಗೂ ಅನುಗ್ರಹ ಮಾಡಿಕೊಳ್ಬೇಕಂತ ಶಾರದಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತೇವೆ. ಬೋಲೋ ಭಾರತ ಮಾತಾ ಕಿ ಜೈ, ಶಾರದಾ ಮಾತಾ ಕಿ ಜೈ. Good.
ಅಣ್ಣ 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 ಚೂರಿಂಚಾలి ನಾಡಿನ ಸಮಸ್ತ ಜನರಿಗೆ ವಿಜಯದಶಮಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ರಾಜ ಮಹಾರಾಜರ ಕಾಲದಿಂದ ನಾಡಹಬ್ಬ ದಸರೆಯನ್ನು ಶ್ರದ್ಧೆ ಭಕ್ತಿ ವಿಜೃಂಭಣೆಯಿಂದ ಆಚರಣೆ ಮಾಡುವಂಥ ಈ ಒಂದು ಕನ್ನಡ ನಾಡಲ್ಲಿ ಇವತ್ತು ವಿಶೇಷವಾಗಿ ನವದುರ್ಗೆಯರ ಜೊತೆಯಲ್ಲಿ ಶಾರದಾ ಮಾತೆಯನ್ನು ಕೂಡ ಆರಾಧನೆ ಮಾಡಿ ಮತ್ತೊಮ್ಮೆ ಭಕ್ತಿ ಶ್ರದ್ಧೆಯೊಟ್ಟಿಗೆ ಬುದ್ಧಿಶಕ್ತಿಯನ್ನು ಕೊಡು ಶಾರದೆ ಅಂತೇಳಿ ಪ್ರಾರ್ಥಿಸುವಂಥ ಈ ಕಾಲಘಟ್ಟದಲ್ಲಿ ಉಪ್ಪಿನಂಗಡಿಯಲ್ಲಿ ಇವತ್ತು ಉಮೇಶ್ ಚೆನ್ನೈಯವರ ನೇತೃತ್ವದಲ್ಲಿ ನಡೆಯುವಂಥ ವಿಜೃಂಭಣೆಯ ಶಾರದಾ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲ ಕಲಾರಾಧಕರು ಕಲೆಯನ್ನು ಪ್ರೋತ್ಸಾಹಿಸುವ ದಿಸೆಯಿಂದ ಯಾರ್ಯಾರು ಈ ಒಂದು ನವರಾತ್ರಿಯ ಹಬ್ಬದಲ್ಲಿ ವೇಷ ಹಾಕಿ ಇವತ್ತು ಕಲಾ ಸೇವೆ ಮಾಡ್ತಾ ಇದ್ದಾರೋ ಅಂಥ ಕಲಾ ಸೇವಕರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟು ಅವರಲ್ಲಿರುವಂಥ ಪ್ರತಿಭೆಯನ್ನು ಗುರುತಿಸಿ ಆ ಶಾರದಾ ಮಾತೆಯ ಭವ್ಯ ಮೆರವಣಿಗೆಯನ್ನು ಮಾಡಿ ಶಾರದಾ ಮಾತೆಯ ಮೆರವಣಿಗೆಯ ನಂತರ ವಿಸರ್ಜನೆ ಮಾಡಿ ತಾವೆಲ್ಲರೂ ಕೃತಾರ್ಥರಾದೆವು ಎನ್ನುವಂಥ ಮನೋಭಾವನೆಯಿಂದ ಇವತ್ತು ನಡೆಯುವಂಥ ಈ ಉಪ್ಪಿನಂಗಡಿಯ ಶಾರದಾ ಮಾತೆಯ ಆ ಒಂದು ವಿಜೃಂಭಣೆಯ ಇವತ್ತು ಶೋಭಾಯಾತ್ರೆ ಅದೇ ರೀತಿಯಲ್ಲಿ ಎಲ್ಲ ತಾಯಂದಿರು ವಿಶೇಷವಾಗಿ ಇವತ್ತು ನವರಾತ್ರಿಯ ಸಂದರ್ಭದಲ್ಲಿ ದುರ್ಗೆಯರ ಥರ ತಾವು ಈ ದೇಶದಲ್ಲಿರುವಂಥ ದುಷ್ಟ ಶಕ್ತಿಯನ್ನು ನಿಗ್ರಹ ಮಾಡಬೇಕು, ಶಿಷ್ಟ ಜನರ ರಕ್ಷಣೆ ಮಾಡಬೇಕು ಎನ್ನುವಂಥ ಸಂಕಲ್ಪವನ್ನು ತೊಟ್ಟು ಮತ್ತೊಮ್ಮೆ ಜಗದೊಂದು ಭಾರತ ಆಗಲಿ ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸುಮಾರು 40-50 ವರ್ಷದ ಹಿಂದೆ ನವರಾತ್ರಿ ಮನೆಗೆ ಸೀಮಿತವಾಗಿತ್ತು, ಇಲ್ಲ ದೇವಸ್ಥಾನಕ್ಕೆ ಸೀಮಿತ ಆಗಿತ್ತು. ಸಾರ್ವಜನಿಕವಾಗಿ ಇಂಥ ಶಾರದಾ ಮಹೋತ್ಸವಗಳು, ಈ ನಮ್ಮ ಹುಲಿ ವೇಷಗಳು, ನವದುರ್ಗೆಯರ ಆರಾಧನೆ ಈ ಎಲ್ಲವೂ ಮೈಸೂರು ಅರಮನೆಗೆ ಸೀಮಿತ ಆಗಿತ್ತು. ಅದೇ ರೀತಿಯಲ್ಲಿ ಮಹಾನಗರ ಪಾಲಿಕೆಗಳಿಗೆ ಸೀಮಿತ ಆಗಿತ್ತು. ಇವತ್ತು ನವರಾತ್ರಿ ಎನ್ನುವಂಥದ್ದು ಮನೆಗಳಿಗೆ ಹಬ್ಬವನ್ನು ಉಂಟು ಮಾಡುವಂಥ ಹಳ್ಳಿಯ ಒಂದು ಭಜನಾ ಮಂದಿರದಲ್ಲಿ ಕೂಡ ನವರಾತ್ರಿಯ ಆ ಮಹೋತ್ಸವ, ಪೇಟೆ ಪಟ್ಟಣದಲ್ಲಿ ನವದುರ್ಗೆಯರ ಆರಾಧನೆ, ಅದರ ಜೊತೆಯಲ್ಲಿ ಭಾರತದ ಸಾಂಸ್ಕೃತಿಕ ವೈಭವವನ್ನು ಸಾರುವಂಥ ಆ ಕಲಾ ವೇದಿಕೆಗಳು, ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಹಬ್ಬದ ಜೊತೆಯಲ್ಲಿ ಧಾರ್ಮಿಕ ವಿಚಾರವನ್ನು ಸಾರುವಂಥ ಧಾರ್ಮಿಕ ಸಭೆಗಳು, ನಮ್ಮ ಕನ್ನಡ ನಾಡಿನ ತುಳುನಾಡಿನ ಆ ಒಂದು ಬೇರೆ ಬೇರೆ ವೈಭವಪೂರಿತವಾದಂಥ ವೇಷಭೂಷಣಗಳು ಇವತ್ತು ರಸ್ತೆಯಲ್ಲಿ ಕೂಡ ವಿಜೃಂಭಿಸುವಂಥ ಶೋಭಿಸುವಂಥ ಹಂತ ಬಹುಶಃ ಇವತ್ತು ಬಂದಿದೆ. ಹಿಂದೆ ಒಂದಷ್ಟು ಜನರಲ್ಲಿ ಆರ್ಥಿಕತೆ ವಿದ್ಯಾಭ್ಯಾಸದ ಕೊರತೆ ಇತ್ತು. ಇಂತಹ ಸಂದರ್ಭದಲ್ಲಿ ಜನ ಶ್ರದ್ಧೆ ಭಕ್ತಿಯಿಂದ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ದದ್ದು ಇವತ್ತು ಸಾರ್ವಜನಿಕವಾಗಿ ಆಚರಣೆ ಆಗ್ತಾ ಇದೆ. ಈಗ ಕೆಲವೊಂದಷ್ಟು ಸಂಭ್ರಮ ಜಾಸ್ತಿ ಆಗಿದೆ, ಹುಲಿ ವೇಷಗಳ ಹಬ್ಬ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಒಂದಷ್ಟು ಜಾಸ್ತಿ ಆಗ್ತಾ ಇದೆ ಕಳೆದ ವರ್ಷಗಳಿಗೆ. ಸಹಜವಾಗಿ 2 ವರ್ಷ ನಾವು ಕೊರೋನಾದಲ್ಲಿ ಕೋವಿಡಲ್ಲಿ ಮುಖ ಮುಚ್ಚಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅಂತ ಮನೆಯಲ್ಲೇ ಇದ್ದೆವು. ಆ ನಂತರ ಮತ್ತೆ ಜನಜೀವನ ಸಹಜ ಸ್ಥಿತಿಗೆ ಬಂದಾಗ ಮತ್ತೊಮ್ಮೆ ಧಾರ್ಮಿಕತೆ ಉದ್ದೀಪನ ಆಗುವಂಥ ಸಂಗತಿಯೇ ಮಾಡಿತ್ತು. ಈ ಧಾರ್ಮಿಕತೆ ಉದ್ದೀಪನ ಆಗಲಿಕ್ಕೆ ಜನರಲ್ಲಿರುವಂಥ ಧರ್ಮಶ್ರದ್ಧೆ ಮತ್ತು ಇವತ್ತು ವಿದ್ಯಾಭ್ಯಾಸ, ಆರ್ಥಿಕತೆ ಈ ಎಲ್ಲವೂ ಇವತ್ತು ಈ ರೀತಿಯಾಗಿ ಮತ್ತೊಮ್ಮೆ ಸಾರ್ವಜನಿಕವಾಗಿ ಈ ನವರಾತ್ರಿಯಲ್ಲಿ ಆರಾಧನಾ ಮಹೋತ್ಸವ ಮಾಡುವ ಮುಖಾಂತರ ಇವತ್ತು ಜನಮಾನಸದಲ್ಲಿ ಇವತ್ತು ವಿಜೃಂಭಿಸ್ತಾ ಇದೆ. ಇಲ್ಲಿ ಯಾವಾಗಲೂ ದಸರಾ ಉತ್ಸವದ ಸಮಯದಲ್ಲಿ ಶಾರದೋತ್ಸವ ನಡೀತದೆ.
ಇಲ್ಲಿ ನಮ್ಮ ಆಸುಪಾಸಿನಲ್ಲಿ ಒಂದು 5-6 ಕೇರಿಗಳಿದೆ. ರಾಮನಗರ, ಲಕ್ಷ್ಮೀನಗರ, ಶ್ರೀನಗರ, ನಂದಿನಗರ, ಹರಿನಗರ ಅಂತೇಳಿ ಅಲ್ಲಿಯ ಎಲ್ಲ ಬಂಧು ಮಿತ್ರರು ಬಂದು ಈ ಕಾರ್ಯಕ್ರಮಕ್ಕೆ ಸೇರ್ತಾರೆ. ಮತ್ತು ಅವರಿಂದಾಗುವ ತನುಮನ ಧನಗಳಿಂದ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಮತ್ತು ಯಾವುದೇ ಅಹಿತಕರ ಘಟನೆ ಇಲ್ಲದೆ ಒಳ್ಳೆಯ ಚಂದದಲ್ಲಿ ನಡೀತದೆ. ಆದ ಕಾರಣ ಇದು 28ನೇ ವರ್ಷವು ಯಾವುದೇ ತೊಂದರೆ ಇಲ್ಲದೆ ನಡಿಬೇಕು ಅಂತೇಳಿ ಆ ದೇವರ ಹತ್ರ ಪ್ರಾರ್ಥಿಸಿ ನಿಲ್ಲಿಸ್ತೇನೆ. ಗ್ರಾಮದೇವರು ಸಹಸ್ಲಿಂಗೇಶ್ವರ ಮಹಾಕಾಲೇಶ್ವರ ಹಾಗೆ ಲಕ್ಷ್ಮೀನರಸಿಂಹ ಸ್ವಾಮಿ, ವಿರಾಮದೇವ ಸ್ವಾಮಿ, ಮಹಾಗಣಪತಿಯವರು ಹಾಗೆ ನಾವು ಇಲ್ಲಿ ಒಂದು 28 ವರ್ಷದಿಂದ ಈಗ ಆರಾಧನೆ ಮಾಡಿದಂತಹ ಶಾರದಾ ಮಾತೆಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತು ಅಂದರೆ ಮುಖ್ಯ ನಮಗೆ ನವರಾತ್ರಿ ಒಂದು ಮಹತ್ವದ ಒಂದು ಗಾಢ ಹಬ್ಬ ಅಂತ ಹೇಳ್ತಾರೆ. ಅದು ನಮ್ಮ ಉಪ್ಪಿನಂಗಡಿಪೇಟೆಯಲ್ಲಿ ದಯಾಪುರ ಕ್ಷೇತ್ರ ಅಂತ ಹೇಳ್ತಾರೆ. ಇಲ್ಲಿ 2 ನದಿಗಳ ಪುಣ್ಯ ಸಂಗಮ ಉಂಟು. ಆ ಸಂಗಮ ಕ್ಷೇತ್ರದಲ್ಲಿ ಮಹಾಕಾಳಿ ದೇವರ ಆರಾಧನೆ ಮಾಡಿ ಬರ್ತಾ ಇದ್ದೇವೆ. ಹಾಗೆ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ವೆಂಕಟರಮಣ ದೇವಸ್ಥಾನದಲ್ಲಿ ಆರಾಧನೆ ಮಾಡ್ತೇವೆ. ಆದರೆ ಅದು 3ನೇ ಸಾತ್ವಿಕ, ರಾಜಸ, ತಾಮಸ ಅಂದರೆ 3 ರೂಪ ಅಂತ ಹೇಳ್ತಾರೆ. ಮುಖ್ಯವಾದ ಆ ಸರಸ್ವತಿ, ಮಹಾಸರಸ್ವತಿ ಅಂತ ಹೇಳ್ತಾರೆ. ಅದೇ ಮಹಾಸರಸ್ವತಿ ರೂಪವಾದ ಆ ಶಾರದಾ ಮಾತೆಯ ಒಂದು ಆರಾಧನೆ ನಮ್ಮ ರಾಮನಗರ ಪೇಟೆಯಲ್ಲಿ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.